ಮೋದಿ ಅಗತ್ಯ ಇದೆ. ಎಸ್ ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಇವತ್ತಿನ ಚರ್ಚಾ ವಿಷಯ ಅನೇಕ ಜನರು ಹೇಳ್ತಾ ಇದ್ರೆ ಚರ್ಚೆ ಮಾಡಬೇಕು ಅನ್ನುವಂಥದ್ದು, ಯಾಕೆ ಹಿಂಗ ಆಗ್ತಾ ಇದೆ ತುಳುನಾಡಿಗೆ ಅನ್ನುವಂಥದ್ದು. ಪದೇ ಪದೇ ತುಳುನಾಡಿನ ಆಚಾರ ವಿಚಾರ, ಸಂಸ್ಕೃತಿ, ನಂಬಿಕೆಗಳು, ಧಾರ್ಮಿಕತೆಗಳು ಪದೇ ಪದೇ ಅಪಹಾಸ್ಯಕ್ಕೀಡಾಗ್ತಾ ಇದೆ ಅನ್ನುವಂಥದ್ದು. ನಮ್ಮವರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ವಾ? ನಮ್ಮವರಿಗೆ ನಮ್ಮ ಆಚರಣೆಗಳ ಮೇಲೆ, ಸಂಸ್ಕೃತಿಯ ಮೇಲೆ, ಧಾರ್ಮಿಕತೆಯ ಮೇಲೆ ನಂಬಿಕೆ ಇಲ್ವಾ? ಮರ್ಯಾದೆ ಇಲ್ವಾ? ಗೌರವ ಇಲ್ವಾ? ಅನ್ನುವಂಥ ಅನೇಕ ಪ್ರಶ್ನೆಗಳು ನಮ್ಮ ಮುಂದೆ, ನಿಮ್ಮ ಮುಂದೆ ಕಾಣಲಿಕ್ಕೆ ಸಿಗುತ್ತೆ. ಎಸ್, ಎಲ್ಲೋ ಒಂದ್ ಕಡೆ ನಾಚಿಕೆ ಕೂಡ ಆಗುತ್ತೆ, ಬೇಸರ ಕೂಡ ಆಗುತ್ತೆ, ಎಲ್ಲೋ ಒಂದ್ ಕಡೆ ತುಂಬಾ ಮಟ್ಟದಲ್ಲಿ ಬೇಸರ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ನಂಬಿಕೆ, ಆಚಾರ ವಿಚಾರಗಳು ಈಗ ವ್ಯಂಗ್ಯವಾಗಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅನ್ನುವಂಥದ್ದು. ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ತುಳುನಾಡ ವಿಕೃತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ರಾಜಕೀಯ ಬೆಳವಣಿಗೆ ಎಲ್ಲವನ್ನೂ ಕೂಡ ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ. ಎಸ್, ತುಳುನಾಡ ಸಂಸ್ಕೃತಿ, ಆಚಾರ ವಿಚಾರಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ನಮ್ಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಷಯ. ಇಡೀ ವಿಶ್ವದಾದ್ಯಂತ, ಜಗತ್ತಿನಾದ್ಯಂತ ತುಳುನಾಡಿನ ಸಂಸ್ಕೃತಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದ್ಸಲ ಕೈ ಮುಗಿತಾರೆ. ಅದರಲ್ಲೂ ಕೂಡ ಹೆಮ್ಮೆಯ ವಿಷಯ, ಖುಷಿಯ ವಿಚಾರ. ಒಂದು ದೊಡ್ಡ ಮಟ್ಟದ ಮಾತು ಇದೆ, ಏನಪ್ಪಾ ಅಂತ ಹೇಳಿದ್ರೆ ತುಳುನಾಡಿನ ಜನರು ದೇವರನ್ನು ಎಷ್ಟು ನಂಬ್ತಾರೆ ಗೊತ್ತಿಲ್ಲ, ಆದ್ರೆ ದೈವವನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ನಂಬ್ತಾರೆ, ತುಂಬಾ ಗೌರವ ಕೊಡ್ತಾರೆ ಅನ್ನುವಂಥದ್ದು. ಅದೇ ರೀತಿ ನಮ್ಮ ಈ ಭೂಮಿ, ಈ ಮಣ್ಣು ಅನ್ನುವಂಥದ್ದು ನಾಗನಿಗೆ ಸೇರಿದೆ ಅನ್ನುವಂಥದ್ದು. ನಾಗಾರಾಧನೆಗೂ ಕೂಡ ದೊಡ್ಡ ಮಟ್ಟದ ಮಹತ್ವದ ಪ್ರಾತಿನಿಧ್ಯವನ್ನು ನಮ್ಮ ನಾಡು ಕೊಡುತ್ತೆ, ನಮ್ಮ ತುಳುನಾಡು ಕೊಡುತ್ತೆ. ಅದರಲ್ಲೂ ಕೂಡ ಈ ನಾಗಾರಾಧನೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿರುವಂತಹ ವಿಷಯ. ಈ ಹಿಂದೆ ವಿನಯ್ ಗುರೂಜಿ ಅವರ ಹೇಳಿಕೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗುತ್ತೆ. ನಾಗಾರಾಧನೆ ಅಂತ ಬಂದಾಗ, ಅಪಹಾಸ್ಯ ಅಂತ ಬಂದಾಗ. ಆದ್ರೆ ನಾವೀಗ ಮಾತನಾಡ್ತಿರುವಂತಹ ವಿಷಯ ಅಂತ ಹೇಳಿದ್ರೆ ಒಂದು ಮೆರವಣಿಗೆಯಲ್ಲಿ, ಅದು ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಒಂದು ಮೆರವಣಿಗೆ, ಒಂದು ಶೋಭಾಯಾತ್ರೆಯ ಸಂದರ್ಭ ನಾಗಾರಾಧನೆಯನ್ನು ಯಾವ ರೀತಿ ಅಪಹಾಸ್ಯ ಮಾಡಿದ್ದಾರೆ ಅನ್ನುವಂಥದ್ದು, ಏನಾಗಿದೆ ಅನ್ನುವಂಥದ್ದು ಒಂದು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಎಸ್, ನೋಡ್ಕೊಂಡು ಬನ್ನಿ. ಎಲ್ಲಿದೆ ನಮ್ಮ ಸಂಸ್ಕೃತಿ, ಎತ್ತ ಸಾಗುತ್ತಿದೆ ನಮ್ಮ ಯುವ ಜನಾಂಗ. ಯುವಕರಿಂದ ಶ್ರೀಮಂತ ಸಂಸ್ಕೃತಿಯ ಅವಹೇಳನ. ತುಳು ಸಂಸ್ಕೃತಿ, ಸಾಹಿತ್ಯ ಬೆಳೆದು ಬಂದ ಹಾದಿಯ ವಿಶಿಷ್ಟವಾದದ್ದು. ತುಳು ಭಾಷೆ, ಸಂಸ್ಕೃತಿಗೆ ತನ್ನದೇ ಆದ ಸೊಗಡಿದೆ. ಸಂಸ್ಕೃತಿಯ ನೆಲೆಬೀಡಾಗಿರುವ ತುಳುನಾಡಿನ ಆಚರಣೆಗಳು ಶ್ರೀಮಂತವಾಗಿದೆ. ಆದ್ರೆ ಈ ಸಂಸ್ಕೃತಿಯ ಅರಿವು, ಇತಿಹಾಸ ಪ್ರಜ್ಞೆ ಆಧುನಿಕ ಸಮಾಜದಿಂದ ದೂರ ಸರಿಯುತ್ತಿರುವಂತೆ ಇಂದು ಗೋಚರಿಸ್ತಾ ಇದೆ. ಆಧುನಿಕತೆಯ ಹಾವಳಿಯು ಸಂಸ್ಕೃತಿಯ ಹಾದಿಯನ್ನ ಎತ್ತಲು ಕೊಂಡೊಯ್ದು ಬಿಡುವ ಭಯ ಸಾಮಾನ್ಯವಾಗಿ ನಮ್ಮನ್ನ ಕಾಡ್ತಾ ಇದೆ. ಇತ್ತೀಚಿನ ವರ್ಷಗಳ ಅತಿ ಶೀಘ್ರ ಬೆಳವಣಿಗೆಯನ್ನ ಗಮನಿಸಿದ್ರೆ ತುಳು ಬದುಕಿನ ಸಂಸ್ಕೃತಿಯ ಅನೇಕ ಅಂಶಗಳು ಆಧುನಿಕತೆಯ ಹೆಸರಿನೊಂದಿಗೆ ಮರೆಯಾಗುತ್ತಿದೆಯೋ ಎಂಬ ಸಂದೇಹವು ಸಾಮಾನ್ಯವಾಗಿ ಬರ್ತಾ ಇದೆ. ಯಾಕಂದ್ರೆ ಆಧುನಿಕತೆಯ ಅನುಕರಣೆ ಅಷ್ಟೊಂದು ಪ್ರಭಾವಶಾಲಿಯಾಗಿ ಬಿಟ್ಟಿದೆ. ಕಾರಣ ಇತ್ತೀಚಿನ ದಿನಗಳಲ್ಲಿ ತಲೆ ಎತ್ತಿರುವ ಡಿಜೆ ಸಂಸ್ಕೃತಿಗೆ ನಮ್ಮ ಯುವಜನರು ಮಾರು ಹೋಗಿದ್ದಾರೆ. ಹಿಂದೂಗಳ ಪ್ರಮುಖ ಹಬ್ಬಗಳಾಗಿರುವ ದಸರಾ, ಗಣೇಶ ಚತುರ್ಥಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇನ್ನಿತರ ಹಬ್ಬಗಳಲ್ಲಿ ಈ ಡಿಜೆ ಅನ್ನುವ ರಾಕ್ಷಸ ಸರ್ವೇ ಸಾಮಾನ್ಯ. ಈ ಡಿಜೆ ಎಂಬ ರಾಕ್ಷಸ ಬಹುತೇಕ ಎಲ್ಲ ಹಬ್ಬ ಹರಿದಿನಗಳನ್ನ ಆಕ್ರಮಿಸಿಕೊಂಡಿರುವುದು ವಿಪರ್ಯಾಸದ ಸಂಗತಿ. ಈ ಡಿಜೆಯ ಗುಂಗಿನಲ್ಲಿ ಬಹುತೇಕ ಯುವಜನರು ತಮ್ಮ ಮನಸ್ಥಿತಿಯನ್ನ ಕಳೆದುಕೊಳ್ಳುವಷ್ಟರ ಮಟ್ಟಿಗೆ ಮಗ್ನರಾಗ್ತಾರ. ಜೊತೆಗೆ ತಮ್ಮದೇ ಸಂಸ್ಕೃತಿ, ನಂಬಿಕೆಯನ್ನು ಕೀಳು ಮಟ್ಟದಲ್ಲಿ ಪ್ರದರ್ಶಿಸಿ ವಿಕೃತ ಆನಂದವನ್ನ ಅನುಭವಿಸ್ತಾ ಇರುವುದು ತೀರಾ ದುಃಖದ ವಿಷಯ.
ಎಸ್ ವೀಕ್ಷಕರೇ ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ಇದೆ ಅನ್ನುವಂಥದ್ದು. ಒಂದ್ ಕಡೆ ನಮ್ಮ ಒಂದು ಹಿಂದೂ ಸಂಸ್ಕೃತಿ, ಆಚಾರ ವಿಚಾರಗಳು, ನಂಬಿಕೆಗಳು, ಭಾವನೆಗಳು, ಧಾರ್ಮಿಕತೆ, ಆದ್ರೆ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು, ಯುವ ಜನತೆ ಎತ್ತ ಹೋಗ್ತಾ ಇದೆ ಅನ್ನುವಂಥದ್ದು. ಡಿಜೆ ಅನ್ನುವಂತಹ ರಾಕ್ಷಸ ನಾವು ನೋಡ್ತೇವೆ. ಪ್ರತಿಯೊಂದು ಮೆರವಣಿಗೆಯಲ್ಲಿ ಎಲ್ಲರೂ ಹೇಳ್ತಾರೆ ಡಿಜೆ ಬೇಕಪ್ಪ, ಡಿಜೆ ಇಲ್ದಿದ್ರೆ ಆ ಒಂದು ಮೆರವಣಿಗೆಗೆ ಶೋಭೆ ಇಲ್ಲ, ಡಿಜೆ ಬೇಕೇ ಬೇಕು ಅನ್ನುವಂಥದ್ದು. ಡಿಜೆ ಇದ್ರೆ ಮಾತ್ರ ಆ ಒಂದು ಶೋಭಾಯಾತ್ರೆ ಅಥವಾ ಮೆರವಣಿಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ, ಸುದ್ದಿ ಮಾಡುತ್ತೆ, ಗ್ರ್ಯಾಂಡ್ ಸಕ್ಸಸ್ ಅನ್ನುವಂಥದ್ದು ಅನೇಕ ಜನರು ಯುವಕರು ಹೇಳುವಂತಹ ಮಾತುಗಳು. ಆದ್ರೆ ಒಂದ್ ಕಡೆ ನೋಡ್ಕೊಳ್ಬೇಕು, ನಾಗಾರಾಧನೆ ಅನ್ನುವಂಥದ್ದು ತುಳುನಾಡಿನಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಾಧಾನ್ಯತೆಯನ್ನು ಪಡೆದಿದೆ ಅನ್ನುವಂಥದ್ದು, ದೊಡ್ಡ ಮಟ್ಟದ ಒಂದು ಮಹತ್ವದ ಸ್ಥಾನಮಾನ ಇದೆ ನಾಗಾರಾಧನೆಗೆ. ಆದ್ರೆ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಾವು ಕೂಡ ವಿಜುವಲ್ಸ್ ನೋಡ್ಕೊಂಡು ಬಂದ್ರಿ. ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋ, ಎಲ್ಲ ಯುವಕರು ಸೇರಿಕೊಂಡು ನಾಗಾರಾಧನೆಯ ಒಂದು ಯಾವ ರೀತಿ ನಾಗಾರಾಧನೆ ಆಗುತ್ತೆ ಅಂದ್ರೆ ಹಿಂಗಾರ ಇಟ್ಕೊಂಡು ನಾಗಪಾತ್ರಿಗಳು ಯಾವ ರೀತಿ ನಾಗಾರಾಧನೆ ಮಾಡ್ತಾರೆ ನಾಗಮಂಡಲದಲ್ಲಿ, ಅದೇ ರೀತಿ ನಾಗದರ್ಶನ ಮಾಡುವಂತಹ ವಿಡಿಯೋ ವ್ಯಂಗ್ಯವಾಗಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ ಅಂತ ತಾವು ಕೂಡ ನೋಡ್ಕೊಂಡು ಬಂದ್ರಿ. ಅದರಲ್ಲೂ ಕೂಡ ಅನೇಕ ವಿಷಯಗಳು ಬರುತ್ತೆ. ಶೋಭಾಯಾತ್ರೆ ಬಂದಾಗ ದೈವಗಳಿಗೆ ಅಪಮಾನ ಮಾಡಿದಂತಹ ಅನೇಕ ದೃಶ್ಯಗಳನ್ನು, ವಿಡಿಯೋಗಳನ್ನು ಕೂಡ ನಾವು ನೋಡಿದ್ದೇವೆ. ಹಾಗೊಂದು ಪ್ರಶ್ನೆ ಇದೆ, ಯುವ ಜನತೆ ಎತ್ತ ಸಾಕ್ತಾ ಇದೆ, ನಾವು ಎತ್ತ ಹೋಗ್ತಾ ಇದ್ದೇವೆ, ನಮ್ಮ ಸಂಸ್ಕೃತಿ ಎತ್ತ ಹೋಗ್ತಾ ಇದೆ ಅನ್ನುವಂಥದ್ದು. ಕೃಷ್ಣ ಜನ್ಮಾಷ್ಟಮಿ ಆಯ್ತು, ಗಣೇಶ ಚತುರ್ಥಿ ಆಯ್ತು, ಇದು ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಹಾಗಾದ್ರೆ ಮುಂದೆ ಶಾರದಾ ಉತ್ಸವ ಬರ್ತಾ ಇದೆ, ದಸರಾ ಬರ್ತಾ ಇದೆ, ನವರಾತ್ರಿ ಉತ್ಸವ ಬರ್ತಾ ಇದೆ, ಅನೇಕ ಮೆರವಣಿಗೆ ಕೂಡ ಸಜ್ಜಾಗಿದೆ, ಅನೇಕ ಶೋಭಾಯಾತ್ರೆಗಳು ಮೆರವಣಿಗೆಗೋಸ್ಕರ ಇಡೀ ಮಂಗಳೂರು ರಾಜ್ಯಾದ್ಯಂತ ದೇಶದಾದ್ಯಂತ ಸಜ್ಜಾಗ್ತಾ ಇದ್ದೇವೆ. ಹಾಗಾದ್ರೆ ಇನ್ನು ಮುಂದಕ್ಕೆ ಹೇಗೆ ಅನ್ನುವಂಥದ್ದು ಎಚ್ಚರ ಕೂಡ ಇರಬೇಕಾಗುತ್ತೆ. ಅಂಡ್ ಸ್ವಲ್ಪ ನಮ್ಮ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಅಂಡ್ ಎಸ್ ಗಣ್ಯ ವ್ಯಕ್ತಿಗಳು ಇದ್ದಾರೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲದಾಗಿ ಚಂದ್ರ ಮೊಗೇರ್ ಅವರು, ಹಿಂದೂ ಜನಜಾಗೃತ ಸಮಿತಿ ಸಮನ್ವಯಕರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ರೀತಿ ಹರ್ಷಿತ್ ಬಳ್ಳಾಲ್ ಅವರು, ಯುವ ಮುಂದಾಳು, ಯುವ ಪತ್ರಕರ್ತರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ರೀತಿ ತುಳು ಜಾನಪದ ವಿದ್ವಾಂಸರು ನಮ್ಮ ಜೊತೆ ಇದ್ದಾರೆ, ದಯಾನಂದ ಕತ್ತಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೂವರು ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ರೆ, ಸೊ ಮಾತನಾಡಬೇಕು. ಅಂಡ್ ತಾವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಇದ್ದೇ ಇದೆ. ಅನೇಕ ಜನರು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೀರಾ, ವಾಟ್ಸ್ಆಪ್ ಗಳಲ್ಲಿ, ಇನ್ಸ್ಟಾಗ್ರಾಮ್ ಗಳಲ್ಲಿ, ಫೇಸ್ಬುಕ್ ಗಳಲ್ಲಿ ಅನೇಕ ಜನರಿಗೆ ಮಾತನಾಡಬೇಕು, ಇದು ಸರಿ ಅಲ್ವಾ, ತಪ್ಪು ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ರೆ. ಇನ್ನು ಕೆಲವರು ಹೇಳ್ತಾ ಇದ್ರೆ ಇರ್ಲಿ, ಏನಾಗುತ್ತೆ, ಶೋಭಾಯಾತ್ರೆ ಆಗ್ತಾ ಇದೆ, ನಾವು ಸ್ವಲ್ಪ ಎಂಜಾಯ್ ಮಾಡ್ತೇವೆ, ಸ್ವಲ್ಪ ಮನರಂಜನೆಗಾಗಿ ಮಾಡ್ತಾ ಇದ್ದೇವೆ, ತಪ್ಪಿಲ್ಲ ಅನ್ನುವಂಥದ್ದು ಹೇಳುವವರು ಕೂಡ ಅನೇಕ ಜನರು ಇದ್ದಾರೆ. ಎಸ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಇದ್ದೇ ಇದೆ, ಕರೆ ಮಾಡಬಹುದು, ಮಾತನಾಡಬಹುದು. ಬಿಫೋರ್ ದಟ್ ಡೈರೆಕ್ಟ್ ಆಗಿ ಕೇಳ್ತಾ ಇರುವಂತದ್ದು ವಿದ್ವಾಂಸರು, ತುಳು ಜಾನಪದ. ಎಸ್ ಸರ್, ದಯಾನಂದ್ ಕತ್ತಲ್ ಸರ್, ಫಸ್ಟ್ ರಿಯಾಕ್ಷನ್ ಸರ್, ಏನ್ ಕೊಡ್ತೀರಾ? ಒಂದು ವಿಡಿಯೋ ನೋಡಿದಾಗ ಪದೇ ಇಂತಹ ಘಟನೆಗಳು ತುಳುನಾಡಿನ ಜಾನಪದ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳು ಪ್ರಶ್ನೆಗೆ ಕಾರಣ ಆಗ್ತಾ ಇದೆ, ಯುವ ಜನರು ಎತ್ತ ಸಾಕ್ತಾ ಇದ್ದಾರೆ, ಫಸ್ಟ್ ರಿಯಾಕ್ಷನ್ ಏನ್ ಕೊಡ್ತೀರಾ? ನನ್ನ ನೇರ ಉತ್ತರ ಅಂತ ಹೇಳಿದ್ರೆ ಅದು ಅಕ್ಷಮ್ಯ ಅಪರಾಧ. ಓಕೆ, ಪ್ರಥಮ ಉತ್ತರ. ಎರಡನೇದಾಗಿ ಅದೊಂದು ಶೋಭಾಯಾತ್ರೆ. ಶೋಭಾಯಾತ್ರೆ ಅಂದ್ರೆ ಏನು, ಯಾವ ಕಾರಣ, ಅದರ ಮೂಲ ಉದ್ದೇಶ ಏನಾಗಿತ್ತು? ಗಣೇಶೋತ್ಸವ ಆಗಿರಲಿ, ಶಾರದೋತ್ಸವ ಆಗಿರಲಿ, ಅದರ ಮೂಲ ಉದ್ದೇಶ ಏನು? ರಾಷ್ಟ್ರೀಯವಾಗಿ ಯುವ ಜನತೆಯನ್ನ ಅಲ್ಲ, ರಾಷ್ಟ್ರ ಪ್ರೇಮಿಗಳನ್ನ ಸಂಘಟಿಸುವಂತ ವ್ಯವಸ್ಥೆ ಬಾಲಗಂಗಾಧರ ತಿಲಕರು ಮಾಡಿರುವಂತ. ಆವಾಗ ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ, ಇವಾಗ ರಾಷ್ಟ್ರೀಯ ಸಂಘಟನೆಗೋಸ್ಕರ, ಸಾಮಾಜಿಕ ಒಂದು ಸಂಘಟನೆಗೋಸ್ಕರ ಇದನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಅದು ಅನುಸರಣೀಯವೇ. ಆದರೆ ನಾವು ಯಾವುದನ್ನು ಯಾವ ರೀತಿ, ಎಲ್ಲಿ, ಹೇಗೆ ಮಾಡಬೇಕು ಅನ್ನೋಂಥ ವಿವೇಚನಾ ರಾಹಿತ್ಯ ರೀತಿಯಲ್ಲೇ ಅಲ್ಲಿ ಕುಣಿಯೋರು ವರ್ತಿಸ್ತಾ ಇದ್ದಾರೆ. ನಾನು ವಿರೋಧಿಸುವುದು ಅವರನ್ನಲ್ಲ, ನಾನು ನೋವು ಹೇಳೋದು ಅವರನ್ನಲ್ಲ. ಈ ಕಾರ್ಯಕ್ರಮದ ಸಂಘಟಕರನ್ನ ವಿರೋಧಿಸ್ತೇನೆ. ಯಾಕೆ ಹೇಳ್ತೇನೆ, ಮೊನ್ನೊಂದು ಹೆಸರು ಹೇಳೋದಲ್ಲ, ಗಣೇಶೋತ್ಸವ ಸಮಿತಿಯಲ್ಲಿ ಧಾರ್ಮಿಕ ಉಪನ್ಯಾಸದಲ್ಲಿ ನೇರವಾಗಿ ಹೇಳಿದ್ದೆ, ಗಣೇಶ ನಮ್ಮ ದೇವರನ್ನ, ಹಿಂದೂ ಸಂಸ್ಕೃತಿಯ ದೇವರನ್ನ ಹಿಂದೂಗಳೇ ಚಲನಚಿತ್ರದಲ್ಲಾಗಿರಬಹುದು, ನಾಟಕದಲ್ಲಾಗಿರಬಹುದು, ಬೇರೆ ಬೇರೆ ರೀತಿಯಲ್ಲಿ ಅವಹೇಳನ ಮಾಡೋದನ್ನು ನೋಡ್ತಾ ಇದ್ದೇವೆ. ಕೇವಲ ದೈವಾರಾಧನೆ ಹೇಳೋದಲ್ಲ, ಒಬ್ಬ ಬ್ರಾಹ್ಮಣನನ್ನು ವೇದಿಕೆಯಲ್ಲಿ ತಂದು ಅವಮಾನಿಸುವುದರ ಅಪರಾಧವೇ, ನಾಗಾರಾಧನೆ ಮಾಡಿದ್ರೆ ಅಪರಾಧವೇ ಅಂತ ಹೇಳಿದ್ರೆ ಅದನ್ನು ಅಮಾನವೀಯ ರೀತಿಯಲ್ಲಿ. ಗಣರಾಜ್ಯೋತ್ಸವ ಪೆರಡಲ್ಲಿ ಒಮ್ಮೆ ಆಗಿತ್ತು, ಆವಾಗಲೂ ವಿರೋಧಿಸಿದವ ನಾನು ಹೇಳಿದ್ದೇನೆ. ಇದರಲ್ಲಿ ಮುಖ್ಯ ಇರುವಂತದ್ದು ಸಂಘಟಕರು ಅರ್ಥ ಮಾಡಿಕೊಳ್ಬೇಕು, ಯಾವುದು ಬೇಕು ಯಾವುದು ಬೇಡ. ಸ್ತಬ್ಧ ಚಿತ್ರ ಅಂತ ಇದ್ದದ್ದು ಮೊದಲು, ಮೆರವಣಿಗೆಗೆ ಸ್ತಬ್ಧ ಚಿತ್ರ, ಟ್ಯಾಬ್ಲೋಸ್ ಅಂತ ಹೇಳಿದ್ರೆ ಏನು, ಸ್ತಬ್ಧ ಚಿತ್ರಗಳು. ಆ ಸ್ತಬ್ಧ ಚಿತ್ರ ಬೇಕು. ಸ್ತಬ್ಧವಾಗಿ ಯಾವುದು ನಮ್ಮ ತುಳುನಾಡಿನ ಸಂಸ್ಕೃತಿ ಆಗಿರ್ಬೋದು, ನಾಗಾರಾಧನೆ ಆಗಿರ್ಬೋದು, ದೈವ ನೇಮೋತ್ಸವ, ಸ್ತಬ್ಧವಾಗಿರುವಂತದ್ದು ಅದು ಅಲ್ಲಾಡ್ಲಿಕ್ಕಿಲ್ಲ. ಸ್ತಬ್ಧವಾಗಿರುವಂತದ್ದನ್ನು ಪ್ರದರ್ಶನ ಮಾಡಿದ್ರೆ ಅದು ಆಕ್ಷೇಪ ಅಲ್ಲ. ಅದನ್ನು ಹೊರತಾಗಿ
ನಿಜವಾಗಿ ಡಿಜೆ ಅನ್ನುವಂಥದ್ದು ಕಾನೂನಲ್ಲಿ ಅಪರಾಧ. ಒಬ್ಬನ ಕಿವಿ ತಮ್ಮಟೆಯನ್ನು ಒಡೆಯುವ ರೀತಿಯಲ್ಲಿ, ಎದೆಯನ್ನು ಒಡೆಯುವ ರೀತಿಯಲ್ಲಿ ಅಂತ ಡಿಜೆಗಳ ಪ್ರದರ್ಶನ ತಪ್ಪು. ಯಾಕೆ ಮಾಡ್ಬೇಕಾದಿಲ್ಲ? ಕುಣಿಲಿಕ್ಕೆ ಬೇರೆ ದಾರಿ ಇಲ್ವಾ? ಮೊನ್ನೆ ಕಲ್ಲಡ್ಕದಲ್ಲಿ ಒಂದು ಎಷ್ಟು ಚಂದ ಒಂದು ಮೆರವಣಿಗೆ ಆಯ್ತು, ಭಜನೆ ಮುಖೇನ. ಅದರ ಮುಖೇನ ಜ್ಞಾನ ವೃದ್ಧಿ ಆಗ್ತದೆ, ನೃತ್ಯ ಪ್ರಕಾರಗಳು ವೃದ್ಧಿ ಆಗ್ತವೆ. ಎಷ್ಟು ಚಂದ ಹೇಳ್ಬೋದು ಭಜನೆಯನ್ನು ಬೀದಿಗಿಳಿಸುವುದು ಸರಿಯಾದ, ಬೀದಿಗಲ್ಲ ಅದು, ಅದೊಂದು ಸಂಸ್ಕೃತಿ, ಅದನ್ನು ತರಬಹುದು. ಎಸ್ ಸರ್ ಬರ್ತೇನೆ. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದೀಪಿಕಾ ರಾವ್. ಸರಿಯಾದ ಸಮಯದಲ್ಲಿ ನೀವು ಈ ಟಾಪಿಕ್ ಎತ್ತಿದ್ದೀರಾ. ಓಕೆ, ನೋಡಿ, ಈ ಗಣೇಶೋತ್ಸವ ಇದೆಲ್ಲ ಇದು ಯಾವ ರೀತಿ ಆಗಿದೆ ಹೇಳಿದ್ರೆ ಮನೆಯಲ್ಲಿದ್ದ ಪೇರೆಂಟ್ಸಿಗೆ ಭಯ ಹುಟ್ಟುತ್ತದೆ. ನಮ್ಮ ಮಕ್ಕಳು ಯಾವ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ ಹೇಳಿ. ಇನ್ನು ನೋಡಿ, ದಸರಾ ಮೆರವಣಿಗೆ ಹತ್ತಿರ ಬರ್ತಾ ಇದೆ. ಅದು ಕಳೆದ ವರ್ಷವೇ ತುಂಬಾ ನಾವು ಯಾವ ರೀತಿ ವಿರೋಧ ಮಾಡಿದ್ರು ನಮ್ಮಲ್ಲಿ ಏನಾಗಿದೆ ಹೇಳಿದ್ರೆ ಮಾತಾಡಿದವ ಕೆಟ್ಟವನಾಗ್ತಾನೆ, ಸಪೋರ್ಟ್ ಕೊಡುವವರು ಯಾರು ಇಲ್ಲ. ನಾವು ಅದರಲ್ಲಿ ಇಲ್ಲ ಅಂದ್ರೆ ಯಾರ ವಿರೋಧಕ್ಕೂ ನಾವು ತಯಾರಿಲ್ಲ. ಇದೀಗ ನೀವು ಸರಿಯಾದ ಸಮಯದಲ್ಲಿ ಹೇಳಿದ್ದೀರಿ. ಈಗ ಬರುವ ಮುಂದಿನ ದಸರಾ ಹಬ್ಬ ಅದು ಮರ್ಯಾದೆಯಲ್ಲಿ ಚಂದದಲ್ಲಿ ಹೋಗ್ಬೇಕು. ಮಕ್ಕಳು ಒಂದು ಸಂಸ್ಕೃತಿ ನಮ್ಮ ಸಂಸ್ಕೃತಿ ಕಲಿಯುವಂತಾಗಬೇಕು. ಇದು ನೋಡಿ ಇನ್ನೊಬ್ರಿಗೂ ಅದೇ ರೀತಿ ಇದು ಬರ್ಬೇಕು ಉತ್ಸಾಹ. ಇದು ನಮ್ಮ ಸಂಸ್ಕೃತಿಯ ಮಾತು ಬೇಡಿ. ಇದು ಆರೋಗ್ಯಕ್ಕೂ ಹಾಡು, ಮನಸ್ಸಿಗೂ ಹಾಡು. ಆದ್ರೆ ಇದು ನಿಲ್ಲಿಸುವ ರೀತಿ ಹೇಗೆ, ಯಾವ ಹಾದಿ ಉಂಟು, ಇದಕ್ಕೆ ಯಾವ ಸಹಕಾರ ಸಿಗ್ತದೆ ನಮ್ಗೆ, ಅದು ಮುಖ್ಯ. ನಾವು ಮುಂದೆ ಬಂದು ಮಾತಾಡ್ಲಿಕ್ಕೆ ತಯಾರಿದ್ದೇವೆ, ಎಲ್ಲಿಯಾದ್ರೂ ವಿನಂತಿ ಕೊಡ್ಲಿಕ್ಕೂ ತಯಾರಿದ್ದೇವೆ. ಒಟ್ಟಿಗೆ ಯಾರು ಇಲ್ಲದೆ ಇದು ಸಾಧ್ಯ ಆಗುದಿಲ್ಲ. ಜನರ ಮನಸ್ಸಲ್ಲಿ ಬರ್ಬೇಕು ಇದು ನಾವು ಹೋಗುವ ದಾರಿ ಯಾವ ರೀತಿ ಹೋಗ್ತಾ ಇದೆ ಹೇಳಿ. ಮುಂದೆ ಏನಾದ್ರೂ ನೋಡಿ, ಇಷ್ಟು ಈಗ ಅದು ದಸರಾ ಮೆರವಣಿಗೆ ಅನುಭವಿಸಿದವರಿಗೆ ಗೊತ್ತು. ಏನಾದ್ರೂ ಒಂದು ಗಲಾಟೆ ಆದ್ರೆ ಅದನ್ನು ಸರಿ ಮಾಡಿಕೊಂಡು ಹೋಗುವ ಆ ಟೈಮಲ್ಲಿ ಆಕ್ಷನ್ ತೆಗೆಯುವಷ್ಟು ತಾಕತ್ತು ನಮ್ಮಲ್ಲಿ ಇದೆಯಾ? ಸಂಘಟಕರಿಗೆ ಉಂಟಾ? ಪೊಲೀಸರಿಗೆ ಉಂಟಾ? ಇಲ್ಲ. ಅಲ್ಲಿ ನೋಡಿ, ಸಂಜೆಯಿಂದ ಮಧ್ಯರಾತ್ರಿ 2 ಗಂಟೆ ತನಕ ಕಾದು ಕೂತ ಜನ, ಹೆಣ್ಣು ಮಕ್ಕಳು, ಹಿರಿಯರು. ಹಾಗಾದ್ರೆ ಯಾರಿಗೆ ಹುಚ್ಚು ಹೇಳಬೇಕು ನೋಡಿ? ಬಂದು ನೋಡುವವರಿಗೆ ಇವರು ಮನೆಯಲ್ಲಿ ಕೂತು ಟಿವಿಯಲ್ಲಿ ನೋಡಿ ಕೂತ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅವರನ್ನು ಬೈಬೇಕಾ? ಸಂಘಟಕರನ್ನು ಬೈಬೇಕಾ? ಇಲ್ಲ ಈ ಡಿಜೆ ರಾಕ್ಷಸ ನೀವು ಹೇಳಿದಾಗೆ ಅವರನ್ನು ಬೈಬೇಕಾ? ಏನು ಮಾಡ್ಬೇಕು ಹೇಳಿ? ಇದು ಬಿಸಿ ತುತ್ತಾಗಿದೆ. ನಮ್ಮ ದೇವರು ಮತ್ತೆ ಸಂಸ್ಕೃತಿ ಹೇಳಿದ್ರೆ ಅದಕ್ಕೆ ವಿರೋಧ ಜಾಸ್ತಿ. ತುಂಬಾ ಧನ್ಯವಾದಗಳು. ದಯಾನಂದ್ ಕತ್ತಲ್ ಸರ್ ಏನು ಹೇಳ್ತಾರೆ ನೋಡಿ, ಅಂತವರು ಮುಂದೆ ಬರ್ಬೇಕು. ನಿಮ್ಮ ಸ್ಥಾನಮಾನ ಏನು ಅಂತ ಹೇಳಿ ನಿಮ್ಗೆ ಗೊತ್ತುಂಟು. ಅದು ಕೆಲಸ ನೀವು ಮಾಡಿದ್ರೆ ಸರ್ ಖಂಡಿತ ಏನಾದ್ರೂ ಬದಲಾವಣೆ ಬರ್ತದೆ. ನಮ್ಮಂತವರ ಸಪೋರ್ಟ್ ನಿಮ್ಗೆ ಯಾವಾಗ್ಲೂ. ಅವರ ಮಾತು 100ರಲ್ಲಿ 101%. ಥ್ಯಾಂಕ್ ಯು ಸೋ ಮಚ್. ಅರ್ಥಪೂರ್ಣವಾಗಿರುವಂತಹ ಮಾತುಗಳು ತಾವು ಹೇಳಿದ್ರಿ. ಮುಂದೆ ಬರ್ತಾ ಇದೆ ನವರಾತ್ರಿ ಉತ್ಸವ, ದಸರಾ ಮಹೋತ್ಸವ. ಸೊ ಮತ್ತೆ ಇಂತಹ ಒಂದು ಸಂದರ್ಭಗಳು, ಇಂತಹ ಒಂದು ನಾಚಿಗೆಟ್ಟ ಮಾನಗೆಟ್ಟಂತಹ ಒಂದು ನೃತ್ಯಗಳು ಪ್ರದರ್ಶನವಾಗದಿರ್ಲಿ ಅನ್ನುವಂತಹ ಒಂದು ಕಳಕಳಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮುಂಚಿತವಾಗಿ ಮಾಡ್ತಾ ಇದ್ದೇವೆ. ಸರ್, ದಯಾನಂದ್ ಕತ್ತಲ್ ಸರ್, ಒಂದು ಮಾತು. ಒಂದು ವಿಷಯ ಅಂತ ಹೇಳಿ ಅವರು ಹೇಳಿದ ವಿಷಯವನ್ನೇ ನಾನು ಮುಂದುವರಿಸ್ತೇನೆ ನೋಡಿ. ಅವ್ರು ಹೇಳಿದ್ದು ಸರಿ. ಇವಾಗ ತಪ್ಪು ಅಂತ ಹೇಳಲಿಕ್ಕೆ ಹೆದರಿಕೆ ಆಗ್ತದೆ. ನಾನೊಂದು ಭಾಷಣದಲ್ಲಿ ದೈವಗಳ ಆರಾಧಕರು ದುಶ್ಚಟ ಮಾಡಬಾರ್ದು, ದುಶ್ಚಟ ಮುಕ್ತ ದೈವಾರಾಧನೆ ಆಗ್ಬೇಕು ಹೇಳಿರುವಂತದ್ದನ್ನ ಬಹಳ ಕೆಟ್ಟದಾಗಿ ಪ್ರತಿಬಿಂಬಿಸಿದ್ರು. ಆದ್ರೆ ಕಟ್ಟಕಡೆಗೆ ಧರ್ಮಕ್ಕೆ ಜಯ ಸಿಕ್ತು. ಗಣರಾಜ್ಯೋತ್ಸವ ಪೀರಿಯಡ್ ಅಲ್ಲಿ ವಿರೋಧ ಮಾಡಿದವ ನಾನು, ಸಾರ್ವಜನಿಕ ವೇದಿಕೆಯಲ್ಲಿ ಮೆರವಣಿಗೆ ಮಾಡಿ ವಿರೋಧ ಮಾಡಿದವ ನಾನು. ಮೊನ್ನೆ ನಮ್ಮ ಕಾರ್ಕಳದಲ್ಲಿ ನಡೆದ ನಾಟಕದಲ್ಲಿ ಅವರು ಎಷ್ಟು ನಲಿಕೆ ಸಮುದಾಯದಲ್ಲಿ ಎಷ್ಟು ದೂರ ಇತ್ತರೂ ಕೂಡ ಪೊಲೀಸ್ ಇಲಾಖೆ ಕೇಸ್ ತಗೊಳ್ಳಿಕ್ಕೆ ತಯಾರಿಲ್ಲ. ಕೇಸ್ ತಗೊಳ್ಳಿಕ್ಕೆ ದೂರ ತಗೊಂಡ್ರೆ ಮಾಡಬೇಡಿ ಅಂತ ಹೇಳಿದ್ರೆ, ಒಮ್ಮೆ ಮಾಡಿದ್ರೆ ಬಿಡಿ, 2 ಮತ್ತೆ ಕಟ್ಟಕಡೆಗೆ ಅವರಿಗೆ ವಿನಂತಿ ಮಾಡಿದ್ರೆ ಇವರ ಕೇಸ್ ತೆಗೆದಿದ್ದಕ್ಕೆ ನಾನು ದೂರು ಕೊಟ್ಟದ್ದು. ಅವರನ್ನು ಕೇಸ್ ತೆಗೆದಿರುವಂತದ್ದೊಂದು ರೀತಿ ದಲಿತ ವಿರೋಧಿ ನೀತಿ ಅಂತ ಹೇಳಿದೆ. ಅದಲ್ಲ ಈ ರೀತಿ. ಇನ್ನೊಂದು ಅದರ ನಂತರ ಮೊನ್ನೆ ಪುನಃ ಒಂದು ಮೆರವಣಿಗೆ ಗಣಪತಿ ಕಾರ್ಯಕ್ರಮದಲ್ಲಿ ಗುಳಿಗ ಕೋಲವನ್ನ ಮಾಡಿದ್ರು. ಗುಳಿಗ ಕೋಲವನ್ನ ಮಾಡಿದ್ರು. ಅರ್ಥ ಆಯ್ತಾ? ಇನ್ನೊಂದು ಹೇಳುದು, ಎಲ್ಲಿವರೆಗೆ ನೋವಾಗ್ತದೆ ಅಂತ ಹೇಳಿದ್ರೆ, ಇದನ್ನೆಲ್ಲ ನಾವು ವಿರೋಧಿಸ್ತಾ ಇರುವಾಗ ತುಳುನಾಡು ದೈವಾರಾಧನೆ ರಕ್ಷಣಾ ಚಾವಡಿ ಅಂತ ಕಟ್ಟಿಕೊಂಡು ಬಹಳ ಅದ್ಭುತವಾಗಿ ಸಂಘಟನೆಯನ್ನು ಮಾಡಿ ಮಾನವ ಹಕ್ಕು ಜಾರಿ ನಿರ್ದೇಶನಾಲಯದವರ ತನಿಖೆಗೆ ಆದೇಶ ನೀಡಿ ಅವರಿಗೆ ಒಂದು 26 ಪುಟಗಳ ವರದಿಯನ್ನ ನೀಡಿ ಕಟ್ಟಕಡೆಗೆ ಜಿಲ್ಲಾಧಿಕಾರಿ ಅವರು ಎಲ್ಲ ಇಲಾಖೆಗಳಿಗೆ ಸರ್ಕ್ಯುಲರ್ ಬಿಟ್ಟಿದ್ದಾರೆ.
ತುಳುನಾಡಿನ ಸಂಸ್ಕೃತಿಯನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ ಪ್ರದರ್ಶಿಸುವುದನ್ನು ನಿಷೇಧಿಸಬೇಕಂತ ಎಲ್ಲ ಇಲಾಖೆಗಳಿಗೆ ಸರ್ಕ್ಯುಲರ್ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ಆದ್ರೆ ಎಲ್ಲಿ ಅದು ಅನುಸರಣೆ ಆಗ್ತದೆ. ಇನ್ನೊಂದು ನಾನು ಒಂದು ಮಾತು ಹೇಳಿದೆ, ನಂಗೆ ತುಂಬಾ ನೋವಾಗುವಂತದ್ದು, ಅವರು ಹೇಳಿದ ಹಾಗೆ ಯಾವುದು ಸತ್ಯವನ್ನು ನಾನು ನೇರ ಹೇಳಿದೆ, ನಂಗೆ ಹೆದರಿಕೆ ಇಲ್ಲ. ಕಟೀಲು ಕ್ಷೇತ್ರದಲ್ಲಿ ಇದು ದಾಖಲಾಗಿ ಎಲ್ಲರೂ ಕೇಳಬೇಕು. ನಮ್ಗೆ ಅಷ್ಟಮಿ ಆಯ್ತಲ್ಲ ಮೊನ್ನೆ, ಅಷ್ಟಮಿಯ ಮೆರವಣಿಗೆಯಲ್ಲಿ ದೈವ ಕಟ್ಟುವ ವರ್ಗ ಬಿಟ್ಟು ಬೇರೆಯವರೊಂದು ದೈವವನ್ನು ಕಟ್ಟಿ ಆ ಮೊಸರುಗುಡಿಕೆ ಮೆರವಣಿಗೆಯಲ್ಲಿ ಕುಣಿಸಿಕೊಂಡು ಬರ್ತಾ ಇದ್ರು. ನಾನು ನೇರವಾಗಿ ವಿನಂತಿಸಿಕೊಂಡೆ ಕ್ಷೇತ್ರದಲ್ಲಿ ಹೋಗಿ, ಇದನ್ನು ಮಾಡಬಾರ್ದು, ದಯವಿಟ್ಟು ಮಾಡಬಾರ್ದು ಅಂತ ಹಸ್ರಣ್ಣ ಬಂಧುಗಳಲ್ಲಿ ವಿನಂತಿಸಿಕೊಂಡೆ. ಅವಾಗ ಹೇಳಿದ್ರು ಏನು ಇದು ಹಿಂದೆ ಆ ರೀತಿ ಮಾಡ್ಕೊಂಡು ಬಂದಿರ, ಅದು ಅಲ್ವಲ್ಲ. ನಮ್ಮ ಕ್ಷೇತ್ರದಲ್ಲಿ ಕೊಡೆಮಣಿತಾಯ ಧ್ವಜಾರೋಹಣ ಬೇಕು, ಕ್ಷೇತ್ರದ ಕೊಡೆಮಣಿತಾಯನಿಗೆ ನೇಮ ಆಗ್ತದೆ, ಶಿವರೂರು ಕ್ಷೇತ್ರದ ಕೊಡೆಮಣಿತಾಯ ಭೇಟಿ ಆಗುತ್ತೆ, ಅದು ಮಾಡಬಾರ್ದು. ನೋಡಿ, ಮಾಡುವವರು ಮಾಡಿಸಿ ನಿಲ್ಲಿಸಬೇಕು ಅಂತ ಹೇಳುವಂತದ್ದು. ಅದು ಹೇಳಿದ್ರೆ ಇನ್ನು ಮುಂದಕ್ಕೆ ನಾವು ಸ್ವರ್ಣ ಧ್ವಜಸ್ತಂಭ ಆಗ್ಲಿಕ್ಕಿದೆ. ಆ ಸಂದರ್ಭದಲ್ಲಿ ಪ್ರಶ್ನೆ ಇಡುವಾಗ ನಾವು ಅದನ್ನು ತೆಗೆಯುವಂತ ವ್ಯವಸ್ಥೆ ಪ್ರಯತ್ನ ಮಾಡ್ತೇವೆ. ನೋಡಿ, ಕಡಾಖಂಡಿತವಾಗಿ ಹಿಂದೂಗಳೇ ಅದನ್ನು ನಿಲ್ಲಿಸಬೇಕು. ಈಗ ನಾವು ನಾಗಾರಾಧನೆ ಬಗ್ಗೆ ಮೊನ್ನೆ ಹೋರಾಟಕ್ಕೆ ನಾವು ಬಂದಿದ್ದೇವೆ ಅಲ್ವ, ಯಾವತ್ತೂ ಬರ್ತೇವೆ. ಆವಾಗ ನಾಗಾರಾಧನೆ ಅದು ದೈವಾರಾಧನೆ, ಅದು ಬೇರೆ ಅಲ್ವಾ? ಈ ಮಣ್ಣಿನ ಕಣ್ಣು ಎರಡು. ಹಾಗಿರುವಾಗ ಇದನ್ನು ಇಂಥ ಕಡೆಗಳಲ್ಲಿ ನಡೆದುಕೊಂಡು ಬರ್ತಾ ಇದೆ. ವಿರೋಧಿಸಿದ್ರೆ ನೋಡಿ ನಾವು ಅಪರಾಧಿಗಳಾಗ್ತೇವೆ. ನಾಳಿನ ದಿವಸ ನನ್ನ ಎಲ್ಲ ಹೊಟ್ಟೆ ಅನ್ನದ ಪಾತ್ರೆಗೆ ಕಲ್ಲು ಹಾಕುದಲ್ಲ, ನನ್ನ ಹೊಟ್ಟೆಗೆ ಕಲ್ಲು ಹಾಕ್ತಾ ಇದ್ದಾರೆ. ನನ್ನ ಪರಿಸ್ಥಿತಿ ನೀವು ಎಣಿಸ್ಬೋದು. ಮೊನ್ನೆ ನಾನು ಕತ್ತಲ್ ಸರ್ ಮೌನಿ ಆಗಿದ್ದದ್ದು ಯಾಕೆ? ಅಷ್ಟು ಪರಿಸ್ಥಿತಿ ಆಗಿದೆ. ಯಾಕಂತ ಹೇಳಿದ್ರೆ ಈಗ ಅವರು ಹೇಳಿದ ಹಾಗೆ ಸತ್ಯದ ವಿರುದ್ಧ ಪರವಾಗಿ ಮಾತಾಡಿದ್ರೆ, ಅದರ ವಿರುದ್ಧವಾಗಿ ಮಾತಾಡಿದ್ರೆ ನಮ್ಮನ್ನು ಸಮಾಜದಲ್ಲಿ ಬೆಳೆಯುವುದಕ್ಕೆ ಬಿಡುವುದಿಲ್ಲ. ನಂಗೆ ಅಷ್ಟು ಕಂಟಕ ಬಂದಿದೆ, ಅಷ್ಟು ಸಮಸ್ಯೆ ಆಗ್ತಾ ಇದೆ, ನನ್ನ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾನು ಅದಕ್ಕೆ ಆದ್ರೆ ನಾನು ಎಲ್ಲ ಇಂಥ ಸಹೃದಯ ಜನರಲ್ಲಿ ವಿನಂತಿಸಿಕೊಳ್ಳುವಂಥದ್ದು, ಎಲ್ಲರೂ ಇದನ್ನು ಕಡಾಖಂಡಿತವಾಗಿ ವಿರೋಧಿಸಿ ಆ ಸಂದರ್ಭದಲ್ಲಿ ಆ ಕ್ಲಪ್ತ ಸಮಯದಲ್ಲಿ ಅಲ್ಲಿ ಹೋಗಿ ಅದನ್ನು ಸಾರ್ವಜನಿಕರು ನಿಲ್ಲಿಸಿ. ಯಾಕಂತ ಹೇಳಿದ್ರೆ ಕಾನೂನು ಯಾರ ಅಪ್ಪನ ಸ್ವತ್ತಲ್ಲ, ಅದು ಸಂವಿಧಾನವನ್ನು ಎಲ್ಲರೂ ಗೌರವಿಸಬೇಕು. ಮತ್ತೆ ಈ ನೆಲದ ಸಂಸ್ಕೃತಿಯನ್ನು ಗೌರವಿಸಬೇಕು. ನೋಡಿ, ನಾಗಾರಾಧನೆ ಹಿಂಗಾರಕ್ಕೇನು ಮಹತ್ವ ನಾನು ಮೊನ್ನೆ ಹೇಳಿದ್ದೇನೆ. ಬರ್ತೇನೆ. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಂತೋಷ್ ಶೆಟ್ಟಿ ಅಂತ ಮೊಳಹಳ್ಳಿ ಕುಂದಾಪುರದಿಂದ ಮಾತಾಡ್ತಾ ಇರೋದು. ನಮಸ್ತೆ ಸರ್, ಸಂತೋಷ್ ಶೆಟ್ಟಿ ಅವರೇ, ಮಾತಾಡಿ. ಏನ್ ಹೇಳ್ತೀರಾ ಅನ್ನುವಂಥದ್ದು ಈ ಒಂದು ವಿಕೃತಿಯ ಬಗ್ಗೆ? ಸರ್, ಈ ತುಳುನಾಡು ವಿಕೃತಿ ಏನು ನೀವೀಗ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ ಕಾರ್ಯಕ್ರಮ, ತುಳುನಾಡು ಸಂಸ್ಕೃತಿ ಅಂತಕ್ಕಂಥದ್ದು ಗತಕಾಲದ ವೈಭವವನ್ನ ಸಾರುವಂತ ಒಂದು ವಿಶಿಷ್ಟ ಸಂಸ್ಕೃತಿ. ಇದನ್ನ ಯಾವುದೇ ಕಾರ್ಯಕ್ರಮಗಳಾಗ್ಲಿ ಅಥವಾ ಯಾವುದೇ ಪ್ರತಿಭಟನೆಯಲ್ಲಾಗ್ಲಿ ಅಥವಾ ಯಾವುದೇ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡುವುದು ಅಕ್ಷಮ್ಯ ಅಪರಾಧ. ಯಾಕೆಂತ ಹೇಳಿದ್ರೆ ತುಳುನಾಡು ಸಂಸ್ಕೃತಿ ಅಂತ ಹೇಳಿದ್ರೆ ಯಕ್ಷಗಾನ, ನಾಗಾರಾಧನೆ, ಆಮೇಲೆ ಭೂತಕೋಲ, ದೈವಾರಾಧನೆ, ಹೀಗೆ ವಿಶಿಷ್ಟ ಸಂಸ್ಕೃತಿಯನ್ನ ಬೇರೂರಿದಂತಹ ಒಂದು ಭವ್ಯ ತಾಣ ಅಲ್ವಾ? ಆ ಸಂಸ್ಕೃತಿಯಲ್ಲಿ ಇದುವರೆಗೆ ಇತ್ತೀಚೆಗೆ ಅವಧೂತ ವಿನಯ್ ಗುರೂಜಿ ಅವರು ಒಂದು ಮಾತನಾಡ್ತಾರೆ, ನಾಗಾರಾಧನೆ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ನಾಗಮಂಡಲದ ಬಗ್ಗೆ ಮಾತಾಡ್ತಾರೆ, ಮರುದಿನವೇ ಅದನ್ನ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಸಂಸ್ಕೃತಿಯನ್ನ ಮಾನವ ನಿರ್ಮಿತವಾಗಿ ಹುಟ್ಟು ಹಾಕಿದಂತ ಸಂಸ್ಕೃತಿ ಅಲ್ಲ ಇದು ಅಲ್ವಾ? ಆ ಕಾರಣಕ್ಕಾಗಿ ಮಾನವನಿಂದಲೇ ಕೆಲವು ಸಂಸ್ಕೃತಿಗಳು ಇವತ್ತು ಮೂಲೆ ಗುಂಪಾಗ್ತಿದೆ. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಕೂಡ ನಡೀತದೆ. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಒಂದು ಸಂಘ ಸಂಸ್ಥೆಯಿಂದ ಒಂದು ಕಾರ್ಯಕ್ರಮ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ, ಅಂದ್ರೆ ಭವ್ಯ ಗಣೇಶೋತ್ಸವ, ಇಡೀ ಬೆಂಗಳೂರಿಗೆ ಒಂದು ದೊಡ್ಡ ಗಣೇಶೋತ್ಸವ ಆಗುವಂತ ಒಂದು ಕಾರ್ಯಕ್ರಮ. ಅದರಲ್ಲಿ ತುಳುನಾಡ ಸಂಸ್ಕೃತಿಯನ್ನ ಅಲ್ಲಿ ನಿರೂಪಕರು ಹೇಳ್ತಾರೆ ಕಾರ್ಯಕ್ರಮದಲ್ಲಿ, ತುಳುನಾಡ ಸಂಸ್ಕೃತಿಯನ್ನ ಬಿಂಬಿಸುವ ಭೂತಾರಾಧನೆಯ ನಾಗಮಂಡಲೋತ್ಸವದ ಸನ್ನಿವೇಶವನ್ನ ಈ ವೇದಿಕೆಯಲ್ಲಿ ಪ್ರದರ್ಶಿಸಲಾಗುವುದು ಅಂತ ಅಲ್ವಾ? ಯಾವ ರೀತಿಯಲ್ಲಿ ಇದನ್ನ ಪ್ರದರ್ಶಿಸುತ್ತಾರಂತ ನಾವು ಕುತೂಹಲದಿಂದ, ಕರಾವಳಿಗರು ತುಂಬಾ ಜನ ಇದ್ದಿದ್ರು, ನೋಡಿದಾಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ನಾಗ ಸಂಸ್ಕೃತಿ ನಮ್ಮ ಸಮಾಜದಲ್ಲಿ ಏನಿದೆ, ನಾಗರಾಧನೆ ಅಂತಕ್ಕಂಥದ್ದು ಏನು, ಆ ನಾಗನ ಹುಟ್ಟು ಹಾಗೆ ಬೆಳವಣಿಗೆ ವಂಶ ಪರಂಪರವಾಗಿ ಬಂದಂತ ಒಂದು ಗತಕಾಲದ ವೈಭವ, ಅದನ್ನ ವೇದಿಕೆಯೆಲ್ಲ ಕಟ್ಟಿಕೊಡುವ ಒಂದು ಸಾಂಸ್ಕೃತಿಕ ಉತ್ಸವ ಅಲ್ಲ ಅದು. ಅದನ್ನ ನಮ್ಮ ಜನ ಇವತ್ತು ಹಾಳು ಮಾಡ್ತಾ ಇದ್ದಾರೆ. ಯಾಕೆ ಇದನ್ನು ಈ ಸಂಸ್ಕೃತ ಇಲಾಖೆ ಏನಿದೆ ಯಾಕೆ ಅದನ್ನ ಅನುಮೋದನೆ ಮಾಡ್ತಾ ಇಲ್ಲ? ಯಾಕೆ ಅದನ್ನ ಕಟ್ಟುಪಾಡುಗಳಿಗೆ ಒಂದು ಬಹಿರಂಗವಾಗಿ ಅಪವಾಸ್ಯ ಮಾಡುವಂತ ಕಾರ್ಯದಲ್ಲಿ ನಿರತರಾದ್ರೂ ಯಾರು ಕೂಡ ಮಾತಾಡ್ತಿಲ್ಲ ಅಂದ್ರೂ ಬಹಳ ಖೇದಕರ ವಿಷಯ. ನಿಮ್ಮ ವಾಹಿನಿ ಈಗ ಪ್ರಸಾರವಾಗ್ತಿದ್ ನಾನು ನೋಡ್ತಿದ್ದಂಗೆ ನೋಡಿದೆ. ಯಾಕಂತ ಹೇಳಿದ್ರೆ ಈ ಒಂದು ಸನ್ನಿವೇಶಗಳನ್ನ ಜನರಿಗೆ ಯಾವಾಗ ಅರ್ಥ ಆಗತ್ತೆ,
ಇದನ್ನ ತಮ್ಮ ಮಕ್ಕಳಿಗೂ ಕೂಡ ತಮ್ಮ ಮನೆಯಿಂದಾನೇ ಕಲಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ಸಲ ಏನಾಗ್ತಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋದಾಗ ನಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಆ ಸಂಸ್ಕೃತಿಯನ್ನ ಫಸ್ಟ್ ಕಲಿಬೇಕು, ಕಲಿತಾಗ ಸಮಾಜಕ್ಕೆ ಹೇಳಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಡಿಜಿಗಳ ಮೂಲಕ ಒಳಲು ವಾದನಗಳನ್ನ ಹಾಕೊಂಡು ನಾಗರಾಧನೆಯನ್ನ ಹೆಚ್ಚಿನ ಕಲೆ ಮಾಡ್ತಾ ಇದ್ದಾರೆ. ಒಳಲು ವಾದವನ್ನ ಹಾಕೊಳ್ಳೋದು, ನಾಗರಾಧನೆ ಮಾಡೋದು, ಅಪವಾಸ್ಯ ಮಾಡುವಂತದ್ದು, ಅಥವಾ ಸಿಂಗಾರವನ್ನ ಪ್ರದರ್ಶನ ಮಾಡಿ ನಾನು ನಾಗನ ಆರಾಧನೆ ಮಾಡ್ತಾ ಇದ್ದೀನಿ ಅಥವಾ ಅದನ್ನ ಪ್ರದರ್ಶನ ಮಾಡಿ ಒಂದು ಕಾಮಿಡಿ ತರ ನೋಡ್ಕೊಳ್ಳುವಂತದ್ದು ನಿಜವಾಗ್ಲೂ ಅದು 100% ತಪ್ಪು. ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕೇಳ. ಎಸ್ ಸರ್ ಥ್ಯಾಂಕ್ ಯು. ತುಂಬಾ ಅರ್ಥಪೂರ್ಣವಾಗಿರೋ ಮಾತುಗಳು ತಾವು ಹೇಳಿದ್ರೆ. ಹೌದೌದು, ನೋಡಿರುವಂತಹ ಘಟನೆಗಳು ಬೆಂಗಳೂರಲ್ಲಿ ನಡೆದಿದೆ ಈ ರೀತಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೀರಾ. ಸೊ ಎಲ್ಲೋ ಒಂದ್ ಕಡೆ ಧ್ವನಿ ಎತ್ತಬೇಕಾಗುತ್ತೆ. ಇನ್ನು ಮುಂದಕ್ಕೆ ಸಂಘಟಕರು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಕೊಳ್ತಾರೆ ಅಥವಾ ಇಂತಹ ಒಂದು ಸಭೆ ಸಮಾರಂಭಗಳು ಮೆರವಣಿಗೆಗಳು ಏನಿರುತ್ತೆ ಸಂಘಟಕರು ನೋಡ್ಕೊಳ್ಬೇಕಾಗುತ್ತೆ. ಎಸ್, ಹರ್ಷಿತ್ ಅವರು ಆಸ್ ಅ ಯೂತ್ ಆಗಿ ತಾವೇನ್ ಹೇಳ್ತೀರಾ? ಯೂತ್ ಜರ್ನಲಿಸ್ಟ್ ಆಗಿ ತಾವು ನೋಡುವಂತಹ ಒಂದು ವೇ ಯಾವ ರೀತಿ ಇರುತ್ತೆ? ಒಂದ್ ಕಡೆ ಅನೇಕ ಜನರು ಪ್ರಶ್ನೆ ಮಾಡ್ತಾರೆ, ಏನಪ್ಪ ಏನ್ ಸಮಸ್ಯೆ ಇದೆ, ಡಿಜೆ ಅನ್ನುವಂಥದ್ದು ಬೇಕು, ನಾವು ಎಂಜಾಯ್ ಮಾಡಬೇಕು, ಬರುವಂತಹ ಒಂದು ಸಭೆ ಸಮಾರಂಭಗಳು ವರ್ಷಕ್ಕೆ ಮಾತ್ರ ಬರುತ್ತೆ, ಶೋಭಾಯಾತ್ರೆ ಮೆರವಣಿಗೆಗಳು, ಏನ್ ಸಮಸ್ಯೆ, ಏನ್ ತಪ್ಪಿದೆ ಅನ್ನೋ ಅನೇಕ ಜನ ಹೇಳ್ತಾರೆ. ಎಸ್, ಈಗ ನಾವು ತುಳುನಾಡ ವಿಕೃತಿ ಅಂತ ಹೇಳುವಾಗ ಎಸ್, ಮಂಗಳೂರು ಅಂತ ಹೇಳಿದ ಕೂಡಲೇ ಪ್ರಪಂಚದಾದ್ಯಂತ ನೀವು ಮಂಗಳೂರು ಅಂತ ಹೇಳಿದ ಕೂಡಲೇ ಒಂದು ಕಲ್ಚರ್ ರಿಲೇಟೆಡ್ ನಮ್ಮ ಧಾರ್ಮಿಕ ವಿಧಿವಿಧಾನಗಳಿರ್ಬೋದು, ನೀವು ಯಾವುದೇ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಒಂಥರ ಅದರದ್ದು ಬೇರೆನೇ ರೀತಿಯ ಆಚಾರ ವಿಚಾರಗಳು ಮತ್ತು ತುಂಬ ಕಲರ್ಫುಲ್ ನಮ್ದು ಆಚಾರ ವಿಚಾರಗಳಿರುವಂಥದ್ದು. ನಮ್ಮಲ್ಲಿ ನಾವು ಮನೆಯಲ್ಲಿ ಹೇಳೋ ಒಂದು ಮಾತು ಹೇಳ್ತೇವೆ, ಯಾವ್ದಾದ್ರು ತಪ್ಪು ಮಾಡಿದ್ರೆ ಮಕ್ಕಳಿಗೆ ಸಂಸ್ಕಾರ ಹೇಳಿಕೊಡ್ಲಿಲ್ವಾ, ಸಂಸ್ಕಾರ ಇಲ್ಲದ ಹುಡುಗ ಅಂತ. ನಮ್ಮ ಯುವಕರು ಇವತ್ತು ಸಂಸ್ಕಾರ ಇಲ್ಲದ ಯುವಕರಾಗಿ ಬೆಳೀತಾ ಇದ್ದಾರೆ ಅಂತ ಹೇಳೋದಕ್ಕೆ ಕಾರಣ. ಎಸ್, ಡಿಜೆ ಆದಂಥದ್ದು ಯಾವುದೋ ಪ್ರದೇಶದಲ್ಲಿ ಆದಂಥದ್ದು, ಅದೊಂದು ಕಾನ್ಸರ್ಟ್ಗಳು ನೀವು ನೋಡಿರ್ಬೋದು. ಈಗ ಇತ್ತೀಚಿನ ನಮ್ಮ ಭಾರತದಲ್ಲಿ ಕೂಡ ಕಾನ್ಸರ್ಟ್ಗಳು ನಡೀತದೆ. ಕಾನ್ಸರ್ಟ್ಗಳಿಂದ ಆರಂಭವಾದಂಥ ಒಂದು ಡಿಜೆ ಸಂಸ್ಕೃತಿ. ಎಸ್, ಅದು ಆನಂತರ ಈ ಕ್ಲಬ್ಗಳು ಬಂತು, ಬಾರ್ಗಳು ಬಂತು, ಅದರ ಮಧ್ಯೆ ಒಳಗಡೆ ಇತ್ತು. ಅಲ್ಲಿಂದ ಡಿಜೆ ಸಂಸ್ಕೃತಿ ಎಲ್ಲಿ ತನಕ ಬೆಳೀತಾ ಬಂತು ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕಡೆಯಲ್ಲಿ ಒಂದು ಕಾರ್ಯಕ್ರಮ. ಇದು ಯಾವ ತರ ಅಂತ ಹೇಳಿದ್ರೆ ನಿಮ್ಗೆ ಸಾಹಿತ್ಯವನ್ನು ಹಾಳು ಮಾಡೋದ್ರ ಜೊತೆಗೆ ಅದಕ್ಕೆ ಸಂಗೀತವನ್ನು ಹಾಳು ಮಾಡೋದ್ರ ಜೊತೆಗೆ ಅವನದೇ ಆದಂತ ಅದನ್ನ ಯಾರೋ ಒಬ್ಬ ಮಾಡ್ತಾನೆ, ಅವನ ಹೆಸರು ಅದರ ಮಧ್ಯದಲ್ಲಿ ಬೇರೆ. ಇದು ಸಾರ್ವಜನಿಕವಾಗಿ ಬಂತು. ಈಗ ಮನೆಯಲ್ಲಿ ಆಗುವಂತ ಸಣ್ಣ ಸಣ್ಣ ಕಾರ್ಯಕ್ರಮಗಳು, ಮದುವೆ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಎಲ್ಲದಕ್ಕೂ ಡಿಜೆ ಬೇಕು. ಆಡಂಬರದ ಒಂದು ಏನ್ ಹೇಳ್ತಾರೆ, ಇದು ನಮ್ಮ ಆಚಾರ ವಿಚಾರಗಳನ್ನ ಹೊರತುಪಡಿಸಿ ನಾವು ಯಾವುದೋ ಒಂದು ಪರದೇಶಿಯ ಸಂಸ್ಕೃತಿಯನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಮಗೆ ನಮ್ಮ ಸಂಸ್ಕೃತಿ ಬೇಡ, ನಮ್ಮ ಯಕ್ಷಗಾನವನ್ನ ನಾವು ಏನೆಲ್ಲ ಮಾಡಿ ಹಾಳು ಮಾಡಬಹುದು ಅಂತ ಹೇಳೋದನ್ನು ಹುಡುಕ್ತೇವೆ. ನಾಗಾರಾಧನೆ ಆಗ್ಬೇಕಾದ್ರೆ ನಿಮಗೆ ಅನ್ಯ ಧರ್ಮೀಯರು ಕೂಡ ಈಗ ಇಲ್ಲಿ ಮಂಗಳೂರಲ್ಲಿ ಆದಂತ ಸಂದರ್ಭಗಳಲ್ಲಿ ಇರ್ಬೋದು, ಅಕ್ಕಪಕ್ಕದಲ್ಲಿರೋ ಮಾಂಸದ ಅಂಗಡಿಗಳವರು ಕೂಡ ಕ್ಲೋಸ್ ಮಾಡಿ ಕೂತಿದ್ರು. ಅನ್ಯ ಧರ್ಮೀಯರು ಅವ್ರಿಗೆ ಏನಾದ್ರು ಮಾಡುವ ಅವಶ್ಯಕತೆ ಇಲ್ವಲ್ಲ. ಅಂದ್ರೆ ನಂಬಿಕೆ. ನಮ್ಮ ಹಿಂದೂ ಧರ್ಮೀಯನಾಗಿ ಹಿಂದೂ ಆಗಿ ಅವನ ಆಚರಣೆಯನ್ನು ಅವನು ಫಾಲೋ ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ಬ ಎಷ್ಟು ಫಾಲೋ ಮಾಡ್ಲಿಕ್ಕೆ ಸಾಧ್ಯ? ಎಸ್, ನನ್ನ ಮನೆಯ ಸಂಸ್ಕೃತಿ ಏನುಂಟು ಅಂತ ನಾನು ಕಲ್ತ್ಕೊಂಡು ನಾನು ಅದನ್ನ ಪಾಲನೆ ಮಾಡಬೇಕು. ಅದನ್ನ ಮಾಡಿದ್ ನಿಮಗೆ ನಾನೇನು ಹೇಳಿಕ್ ಸಾಧ್ಯ? ಇನ್ನೊಬ್ಬ ಅದನ್ನ ಇನ್ನೊಂದು ರೀತಿಯಲ್ಲಿ ತೋರಿಸ್ತಾನೆ. ಇಲ್ಲಿ ನಮ್ಮ ಆಚರಣೆಗಳನ್ನ ನಾವು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ. ನಮ್ಮ ಮನೆಯವರು ಮತ್ತೆ ಇನ್ನೊಂದು ಯುವಕರಿಗೆ ಅಲ್ಲಿ ಡಿಜೆ ಹೋಗಿ ಕುಣಿತಾನೆ ಅಂತ ಹೇಳಿದ್ರೆ ಯಾವುದಕ್ಕೆ ಕುಣಿತಾನೆ ಅಂತ ಹೇಳಿಲ್ಲ. ಮತ್ತೆ ಇನ್ನೊಂದು ಡಿಜೆಯಲ್ಲಿ ಈ ಸಾಂಗ್ಗಳು ಈಗ ನಾಗಾರಾಧನೆಗೆ ಸಂಬಂಧಪಟ್ಟದ್ದು ಹಾಡುಗಳನ್ನ ಅವ್ರು ಹಾಕುವ ಕಾರಣ ಕುಣಿತಿದ್ದಾರೆ. ಡಿಜೆ ಏನು ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರ್ಬೇಕು ಯಾವ್ದನ್ನ ಪ್ಲೇ ಮಾಡ್ಬೇಕು. ಡಿಜೆಯಲ್ಲಿ ದೈವಾರಾಧನೆಗೆ ಸಂಬಂಧಪಟ್ಟಂತ ನಾನು ಕನ್ನಡ ನೋಡಿದ್ದೇನೆ, ನಾನು ಹೋಗಿ ವಿರೋಧಿಸಿದ್ದೇನೆ ಕೂಡ ಒಂದು ಕಡೆ. ಆಗ ಅದರದ್ದು ಮನೆಯವರೇ ಇಲ್ಲ ತೊಂದರೆ ಇಲ್ಲ, ಏನಾಗುದಿಲ್ಲ ಅಂತ. ಅಲ್ಲಿ ಏನಾಗ್ತದೆ ಅಂದ್ರೆ ಯಾವ್ದೋ ಒಬ್ಬ ಗಣ್ಯ ವ್ಯಕ್ತಿ ಅದರ ಮಧ್ಯದಲ್ಲಿ ಇರ್ಬೋದು, ಅಥವಾ ಒಂದು ಲೀಡರ್ ಯಾರೊಬ್ಬ ಬಂದಿರ್ತಾನೆ, ಅವನಿಗೆ ಅದು ಎಲ್ಲರೂ ಈಗ ಗೊತ್ತು ನಿಮ್ಗೆ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಪೀಡ್ ಇದೆ ಅಂತ. ವಿಡಿಯೋ ತೆಗೆದುಬಿಟ್ಟು ಹಾಕಿ ಬಿಟ್ರೆ ನಾಳೆ ಹೆಸರು ಬರೋದು ಅವನದು. ಇಲ್ಲಿ ಡಿಜೆ ಪ್ಲೇ ಮಾಡಿದವನಲ್ಲ. ಡಿಜೆ ಮತ್ತೆ ಇನ್ನೊಂದು ಹುಲಿವೇಷ ಅಂತ ಹೇಳುವಂಥದ್ದು. ನಮಗೆ ಒಂದು ಆ ಕಾರ್ಯಕ್ರಮಗಳು ಏನಾಗ್ತಿತ್ತು, ನಮಗೆ ಈ ದಸರಾ ಆರಂಭ ಆಗುವಾಗ ಈ ಅಷ್ಟಮಿಯ ನಂತರ ನಮಗೆ ಹುಲಿವೇಷಗಳು ಈಗ ವರ್ಷ ಪೂರ್ತಿ ಸಿಗ್ತದೆ ನಮಗೆ. ಅದೊಂದು ಸಂಸ್ಕೃತಿಯನ್ನ ಅದನ್ನ ಆಚರಣೆಗಳು ಅದಕ್ಕೆ ಅದರದೇ ಆದಂತಹ ಕಟ್ಟುಪಾಡುಗಳು ಇರ್ತದೆ. ಅದೇ ರೀತಿ ದೈವಾರಾಧನೆ ಅಷ್ಟೇ. ಹಿಂಗಾರವನ್ನು ಹಿಡ್ಕೊಂಡು ಹೊಡೆದ್ರು. ಹಿಂಗಾರವನ್ನ ಉಪಯೋಗ ಮಾಡುವ ರೀತಿ ಏನು, ನಾಗಾರಾಧನೆಯಲ್ಲಿ ಯಾಕೆ ಅದನ್ನು ಬಳಸ್ತಾರೆ, ಅದರ ಶ್ರೇಷ್ಠತೆ ಏನು, ಅದು ಯಾವುದು ಅದನ್ನು ಮಾಡೋರಿಗೆ ಗೊತ್ತಿರೋದಿಲ್ಲ. ಮತ್ತೆ ಇನ್ನೊಂದು ಪ್ರಚಾರದ ಗೀಳು. ನೀವು ಎಲ್ಲರೂ 10 ಜನ ಕುಣಿದಾಗಿ ಒಬ್ಬ ಕುಣಿದ್ರೆ ಯಾರು ನೋಡ್ತಾರೆ? ನೀವೇನಾದ್ರು ವಿಚಿತ್ರವಾಗಿ ವರ್ತನೆ ಮಾಡಿದ್ರೆ ನೋಡ್ತಾರೆ. ಸೊ ಅದನ್ನ ಮಾಡುವಂತಹದ್ದು ಇದೆಲ್ಲ ಅತಿರೇಕದ ವರ್ತನೆ. ಇದರಿಂದ
ಸಮಾಜದ ದಾರಿ ತಪ್ಪಿಸುವಂತದ್ದು, ನಮ್ಮ ಸಂಸ್ಕೃತಿಯನ್ನ ನಾವೇ ಹಾಳು ಮಾಡಿಕೊಳ್ಳುವಂತದ್ದು. ಅದು ಬಿಟ್ಟು ಇವರಿಗೆಲ್ಲ ಯಾರಿಗೂ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಒಂದು ವಿಷಯನೂ ಗೊತ್ತಿಲ್ಲ ಅನ್ನುವಂಥ. ನಿಮಗೆ ಭಗವದ್ಗೀತೆಯಲ್ಲಿ ಏನು ಬರ್ತದೆ ಅದೇ ಒಳ್ಳೆ ವಿಚಾರಗಳನ್ನ ತಗೊಳ್ಳಿ, ಏನೂ ಗೊತ್ತಿರೋದಿಲ್ಲ. ಇದು ನಮ್ಮ ಸಂಸ್ಕೃತಿಯನ್ನ ನಾಶ ಮಾಡ್ಲಿಕ್ಕೋಸ್ಕರನೇ ಇರುವಂತದ್ದು. ಆದ್ರೆ ಇತ್ತೀಚೆಗೆ ನನಗೆ ಗೊತ್ತಿರೋ ಹಾಗೆ ಮೊನ್ನೆ ಕತ್ತರ್ ಸರ್ ಹೇಳಿದ ಹಾಗೆ ಕಲ್ಲಡ್ಕದಲ್ಲಿ ಆದಂತ ಗಣೇಶೋತ್ಸವದಲ್ಲಿ ಅಷ್ಟು ಚಂದ, ನೀವು ಯಾವ ಡಿಜೆಗೂ ಕಮ್ಮಿ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಭಜನೆ ಅಷ್ಟು ಚಂದ ಮಾಡಿದ್ದಾರೆ. ಭಜನೆಯಲ್ಲೂ ಹಲವು ರೀತಿಯದಿದೆ. ನಮಗೆ ಭಜನೆ ಅಂತ ಹೇಳಿದ್ರೆ ಕೂತ್ಕೊಂಡು ಅಷ್ಟೇ ಗೊತ್ತಿರೋದು, ಕುಣಿತ ಭಜನೆಯಲ್ಲಿ ಮಾಡುವವರಿದ್ದಾರೆ. ಅಷ್ಟು ಚಂದದಲ್ಲಿ ಮಾಡ್ತಾರೆ, ಅಷ್ಟು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ನಿಜವಾಗ್ಲೂ ನಾವು ಹೋಗ್ತಾ ಇರುವಂತಹ ದಾರಿ ಎಲ್ಲೋ ಒಂದ್ ಕಡೆ ಪ್ರಶ್ನೆ ಮಾಡ್ಬೇಕಾಗುತ್ತೆ, ಏನಾಗ್ತಾ ಇದೆ, ಯುವ ಜನತೆ ಯಾವ ಕಡೆ ಹೋಗ್ತಾ ಇದೆ ಅನ್ನುವಂಥದ್ದು. ಹರ್ಷಿತ್ ಅವರು ಕೂಡ ಹೇಳಿದ್ರು, ವಿಚಿತ್ರವಾಗಿ ಏನಾದ್ರು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಾವು ಡಿಫ್ರೆಂಟ್ ಆಗಿರ್ತೇವೆ, ಬೇರೆಯವ್ರು ನಮ್ಮನ್ನು ನೋಡ್ತಾರೆ ಅನ್ನುವಂಥದ್ದು. ಹಾಗಿದ್ರೆ ವಿಚಿತ್ರವಾಗಿ ಆಡಿದ್ರೆ, ಈ ರೀತಿ ವಿಚಿತ್ರವಾಗಿ ಮಾಡಿದ್ರೆ ಶಾಪಗಳು ಅವರಿಗೆ ಸಿಗಲ್ವಾ ಅನ್ನುವಂಥದ್ದು. ಅನೇಕ ಜನರು ಹೇಳ್ತಾರೆ, ತುಳುನಾಡಿನಲ್ಲಿ ನಾಗಾರಾಧನೆ ಅಥವಾ ದೈವಾರಾಧನೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಶಾಪ ಬೀಳುತ್ತೆ, ಎಲ್ಲೂ ಕೂಡ ಅದಕ್ಕೆ ಚ್ಯುತಿ ಬರದಾಗೆ ನಾವು ವರ್ತಿಸಬೇಕು, ವರ್ತನೆ ಮಾಡಬೇಕು. ಹಾಗಾದ್ರೆ ಇಂಥ ಯುವಕರಿಗೆ ಆಗಲ್ವಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಪ್ರಶ್ನೆ ಕೇಳಬೇಕು. ಬಿಫೋರ್ ದಟ್ ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಾನು ಅರ್ಚನಾ ಅಂತ ಹೇಳಿ ಕಾವೂರಿಂದ. ಅರ್ಚನಾ ಮೇಡಮ್, ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ? ಎಸ್, ಮಾತನಾಡಿ. ಇದು ಏನ್ ಮಾಡಿದ್ರೆ ಅದು ಸರಿ ಇಲ್ಲ ಸರ್. ಯಾಕಂದ್ರೆ ಒಂದು ನಾಗಾರಾಧನ ಅಂತ ಹೇಳಿ ನಂತರ ಅದು ತುಳುನಾಡಿಗೆ ಒಂದು ಅದರದ್ದೇ ಅದು ಒಂದು ಇದು ಉಂಟು. ನಾವು ಪೂಜೆ ಮಾಡುವ ಅದು ದೇವರು ಅಂತ ಹೇಳ್ತೇವೆ, ಪೂಜಿಸುವ ದೇವರು. ಅದು ಆಗಿ ಗುಳಿಗಂದಾಗ್ಲಿ ಇರ್ಲಿ, ಯಾವ್ದು ಅದರ ದೇವ್ರದ್ದು ಸಹ ಇರ್ಲಿ. ಬಟ್ ಈಗ ಜನ ಏನಾಗಿದೆ ಅಂತ ಹೇಳಿದ್ರೆ, ಯಾವುದೇ ದೇವ್ರದಿರ್ಲಿ ಅದರದೊಂದು ಇದು ಮಾಡಿ ತೋರಿಸ್ತಾರೆ. ಅಂದ್ರೆ ಅದು ಫೇಸ್ಬುಕ್ ಇರ್ಲಿ, ಇದೆ. ಬಟ್ ಅವರು ನಮ್ಮ ಸಂಸ್ಕೃತಿನ ಇದು ಮಾಡಿ ಹಂಗಿಸಿ ತೋರಿಸ್ತಾ ತಮಾಷೆ ಮಾಡ್ತಾ ಇದಾರ ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅವರಿಗೆ ಅದು ಒಂದು ಫನ್ನಿ ಆಗಿ ಕಾಣ್ತಾ ಉಂಟು. ಒಂದೀಗ ಡಿಜೆ ಇರ್ಲಿ, ಡಿಜೆ ಮಾಡಿ ಬೇಡ ಹೇಳೋದಿಲ್ಲ, ಬಟ್ ಅದು ಯಾವ ಟೈಮಿಗೆ ಮಾಡ್ಬೇಕು. ದೇವರ ಕಾರ್ಯ ಹೇಳುವಾಗ ನಾವು ದೇವರದೇ ಮಾಡ್ಬೇಕು. ಈಗ ಕಲ್ಲಡ್ಕದಲ್ಲಿ ಈಗ ಎಲ್ಲ ಹೇಳಿದಾಗೆ ಕಲ್ಲಡ್ಕದಲ್ಲಿ ಭಜನೆ ಮಾಡಿದ್ರೆ ಯಾಕೆ, ಅದು ದೇವರದ್ದು. ಸೊ ನಾವು ದಸರಾ ಬರ್ಲಿ, ಅಷ್ಟಮಿ ಬರ್ಲಿ, ಯಾವುದೇ ಒಂದು ಪ್ರೊಸೆಷನ್ ಇರ್ಲಿ, ದೇವ್ರದ್ದು ಅಂತ ಹೇಳಿದ ನಂತರ ದೇವ್ರದ್ದು ಭಜನೆ ಆಗಿರ್ಲಿ, ಅದು ಡಿಫ್ರೆಂಟ್ ಟೈಪ್ ಇದ್ರೂ ತೊಂದ್ರೆ ಇಲ್ಲ. ಬಟ್ ಭಜನೆ ಇರ್ಲಿ, ಅದ್ರಲ್ಲಿ ಡ್ಯಾನ್ಸ್ ಇರ್ಲಿ, ಡ್ಯಾನ್ಸ್ ಅಂದ್ರೆ ಭಜನೆ ಟೈಪ್ ಆರಾಧಿಸುವ ಹಾಗಿದ್ರೆ ಅದು ಒಳ್ಳೆ ರೀತಿಯಲ್ಲಿ ಇರ್ತದೆ. ಡಿಜೆ ಬೇಕಾದ್ರೆ ಒಂದು ಫನ್ ಇದು ಎಲ್ಲರಿಗೆ ಬೇಕು, ಬಟ್ ಅದು ಯಾವಾಗ ಮಾಡ್ಬೇಕು, ಅವರವರದ್ದು ಯಾವ್ದು ಗ್ರೂಪ್ ಇರ್ತದೆ, ಅದು ಇದು ಟೈಮಿಗಲ್ಲ, ಅಂದ್ರೆ ದಸರಾ ಟೈಮಿಗಲ್ಲ. ಅವರೇ ಬೇಕಾದ್ರೆ ಪರ್ಮಿಷನ್ ತಕೊಳ್ಳಿ, ನಾವೊಂದು ಹೀಗೆ ಪ್ರೊಸೆಷನ್ ಮಾಡ್ತೇವೆ, ನಮ್ಗೆ ಒಂದು ಡಿಜೆ ಮಾಡ್ಬೇಕು, ಮಾಡ್ಲಿ. ಬಟ್ ದೇವರದ್ದು ಇದು ಮಾಡಿದ್ರೆ ಯಾರು ಅಂದ್ರೆ ಈಗ ಏನಾಗಿದೆ ಇಲ್ದ ಜನರಿಗೆ, ಒಂದು ಪ್ರೊಸೆಷನ್ ಅಲ್ಲಿ ಒಂದು ಭಜನೆ ಹೋಗ್ತಾ ಇರ್ಲಿ, ಅಲ್ಲಿ ಯಾರು ಇರೋದಿಲ್ಲ. ಬಟ್ ಎಲ್ಲಿ ಡಿಜೆ ಇರ್ತದೆ ಅಲ್ಲಿ ಜನ ಇರುತ್ತೆ ಅಲ್ವಾ? ನಿಜವಾದ ಅಲ್ಲಿ ಇರ್ತದೆ. ಬಟ್ ಈ ಡಿಜೆ ಮಾಡೋರು ಡ್ಯಾನ್ಸ್ ಮಾಡ್ತಾರೆ ಹುಡುಗರು, ಬಟ್ ಅಲ್ಲಿ ಯಾರು ನಿಂತಿದ್ದಾರೆ, ಯಾರಿದ್ದಾರೆ ಸೈಡ್ ಅಲ್ಲಿ, ಅದು ನೋಡುದಿಲ್ಲ. ಒಂದು ಹೆಂಗಸರು ಇರ್ಲಿ, ಮಕ್ಕಳಿರ್ಲಿ, ಯಾರಾದ್ರೂ ಮೂವ್ಮೆಂಟ್ ಹೋಗ್ತಾ ಇರ್ಲಿ, ಅದು ನೋಡುದಿಲ್ಲ ಅವರು. ಸರ್ ಅವರಿಗೆ ಡ್ಯಾನ್ಸ್ ಮಾಡ್ಬೇಕು, ಅವರಿಗೆ ಮುಂದೆ ಅದ್ರಲ್ಲಿ ಎಲ್ಲರೂ ಇದ್ದಾರೆ ಹೇಳುದಿಲ್ಲ. ಬಟ್ ನನ್ಗೆ ಅದು ಏನು ಅರ್ಥವಿಲ್ಲ ಅಂತ ಹೇಳಿದ್ರೆ, ಇಷ್ಟೆಲ್ಲ ನಡೀತಾ ಉಂಟು. ನಾನು ಏನ್ ಹೇಳಿದಂತೆ ಹಿಂದುತ್ವ ಅಂತ ಎಲ್ಲ ಹೇಳ್ತಾರೆ, ಬಟ್ ಇದೆಲ್ಲ ಆಗುವಾಗ ಹಿಂದೂಗಳು ನಾವು ಒಂದು ದೇವಸ್ಥಾನಕ್ಕೆ ಒಂದು ಜೀನ್ಸ್ ಹಾಕ್ಲಿ, ಅಥವಾ ಹಿಂದೂಗಳು ಯಾರಾದ್ರೂ ಕುಂಕುಮ ಹೂ ಇಡ್ಲಿಲ್ಲ ಅಂದ್ರೆ ಈಗಿನವರಿಗೆಲ್ಲ ವೆಸ್ಟರ್ನ್ ಕಲ್ಚರ್ ಅಂತ ಹೇಳ್ತಾರೆ. ಬಟ್ ದೇವಸ್ಥಾನಕ್ಕೆ ಹೋದ್ರೆ ವೆಸ್ಟರ್ನ್ ಕಲ್ಚರ್, ದೇವರ ಸ್ಟೇಷನ್ ಅಲ್ಲಿ ಡಿಜೆ ಮಾಡಿದ ವೆಸ್ಟರ್ನ್ ಕಲ್ಚರ್ ಅಲ್ವಾ? ನಮ್ಗೆ ಬಾಕಿದವರಿಗೆ ಹೇಳೋಕ್ಕಿಂತ ಫಸ್ಟ್ ಅವರು ಫಾಲೋ ಮಾಡಿದ್ರೆ ಬೆಟರ್. ಈಗ ಎಷ್ಟು ಹಿಂದೂ ಇರ್ಲಿ, ಅದು ಇರ್ಲಿ, ಈ ಸಲ ದಸರಾ ಟೈಮಿಗೆ ಇದನ್ನ ಬ್ಯಾನ್ ಮಾಡ್ಲಿ. ದಸರಾ ಎಲ್ಲ ಬೇಕಾದ್ರೆ ನ್ಯೂ ಇಯರ್ ಬರ್ತಾ ಉಂಟು, ಬೇಕಾದ್ರೆ ಡಿಜೆ ಪ್ರೊಸೆಷನ್ ಮಾಡ್ಲಿ, ಯಾರು ಬೇಡ ಹೇಳುದಿಲ್ಲ. ಯಾಕಂದ್ರೆ ಅದು ನ್ಯೂ ಇಯರ್ ಅಂತ ಹೇಳಿ, ಅದು ವೆಸ್ಟರ್ನ್ ಕಲ್ಚರ್ ಹೌದು, ಬಟ್ ಒಂದು ಫನ್ನಿಗೋಸ್ಕರ, ಲೈಫ್ ಅಲ್ಲಿ ಫನ್ ಬೇಕು. ಎಲ್ಲ ವಿಷಯದಲ್ಲಿ, ಕೆಲವು ವಿಷಯದಲ್ಲಿ ಒಂದೊಂದ್ಸಲ ಫನ್ ಬೇಕಾಗ್ತದೆ. ಬಟ್ ಅದ್ ಮಾಡುವ ಟೈಮಿಗೆ ಮಾಡಿದ್ರೆ ಒಂದು ಒಳ್ಳೇದಂತ ಹೇಳ್ತಾರೆ. ಕೆಲವು ಹೇಳ್ತಾರೆ, ಏನ್ ನಿಮ್ಗೆ ತುಳುವೇ ಬರೋದಿಲ್ಲ, ತುಳುನಾಡಲ್ಲಿದ್ದ ಅಂತ. ತುಳುನಾಡಲ್ಲಿದ್ದ ಕೂಡ ತುಳುವೇ ಬರ್ಬೇಕಂತ ಮುಖ್ಯ ಅಲ್ಲ, ನೀವು ಕಲ್ಚರ್ನ ಫಾಲೋ ಮಾಡಿದ್ರೆ ಅದು ಮುಖ್ಯ ಆಗ್ತದೆ. ತುಳುನಾಡಿಗೆ ಏನೇ ಇರ್ಲಿ, ಯಕ್ಷಗಾನ ಇರ್ಲಿ, ದೈವಾರಾಧನೆ ಇರ್ಲಿ, ಯಾವ ಆರಾಧನೆ ನೀವು ಒಳ್ಳೆ ಮನಸ್ಸಿಗೆ ಕೊಟ್ಟು ಅದನ್ನ ಮಾಡಿದ್ರೆ ನೀವು ತುಳುನಾಡಿಗೆ ಸಲ್ಲಿಸಿ ಒಂದು ಇದಾಗ್ತದೆ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಪ್ರಜ್ಞಾವಂತ ನಾಗರಿಕರ ಮಾತುಗಳು ಇದು. ಏನು ಆಗ್ಬೇಕು ಅನ್ನುವಂಥದ್ದು ಖಂಡಿತವಾಗಿ ಹೇಳ್ತಾ ಇದ್ದಾರೆ, ಈ ರೀತಿ ಧ್ವನಿ ಎತ್ತಲೇಬೇಕು ಅನ್ನುವಂಥದ್ದು. ಎಸ್, ಬಿಫೋರ್ ದಟ್ ಚಂದ್ರಮೊಗ್ಗಿರ್ ಅವರು ಇದ್ದಾರೆ, ಹಿಂದೂ ಜನಜಾಗೃತಿ ಸಮಿತಿ ಸಮನ್ವಯಕರು. ಸರ್ ಏನ್ ಹೇಳ್ತೀರಾ ಅಂತ ಹೇಳಿ ಮೊದಲನೇದಾಗಿ, ಯಾಕಪ್ಪ ಅಂತ ಹೇಳಿದ್ರೆ ಈ ಹಿಂದಿನಿಂದಲೂ ಕೂಡ ನಾನು ನೋಡ್ತಾ ಇದ್ದೇನೆ ಏನು ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆಗಳಲ್ಲಿ ಆಗ್ತಾ ಇರುವಂತಹ ಒಂದು ಹಿಂದೂ ಸಂಸ್ಕೃತಿಯ ಶೋಭಾಯಾತ್ರೆ, ಮೆರವಣಿಗೆಗಳು. ತಾವು ಪದೇ ಪದೇ ಹೇಳ್ತಾ ಇದ್ರೆ ಇಂತಹದ್ರಲ್ಲಿ ಡಿಜಿಗಳು ಬೇಡ ಅನ್ನುವಂಥದ್ದು, ಧ್ವನಿವರ್ಧಕಗಳು ಬೇಡ, ಇದು ಸರಿ ಇಲ್ಲ ಅನ್ನುವಂಥದ್ದು. ಯಾರೊಬ್ರು ಕೂಡ ಕಿವಿ ಕೊಡ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಸಂಸ್ಕೃತಿಗೆ ಒಂದಲ್ಲ ಒಂದು ದಿನ ಚ್ಯುತಿ ಬರುತ್ತೆ, ಇಂತಹ ಹಾನಿ ಆಗುತ್ತೆ ಅನ್ನೋದು ತಾವು ಹೇಳ್ತಾ ಇದ್ರಿ. ಎಸ್, ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೇವೆ. ಎಸ್, ಏನ್ ಹೇಳ್ತಾರೆ?
ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಕಳೆದ 15 ವರ್ಷಗಳಿಂದ ನಾವು ಗಣೇಶೋತ್ಸವ ಸಂದರ್ಭದಲ್ಲಿ ಆದರ್ಶವಾಗಿ ಗಣೇಶೋತ್ಸವ ಹೇಗೆ ಆಚರಣೆ ಮಾಡಬೇಕು ಅದು ಅಭಿಯಾನವನ್ನು ಮಾಡ್ತೇವೆ. ಅದರಲ್ಲಿ ಇದನ್ನೇ ತಗೊಳ್ತೇವೆ. ಈವನ್ ನಾವು ಪೊಲೀಸ್ ಕಮಿಷನರ್ಗೆ ಮನವಿಯನ್ನು ಕೊಡ್ತೇವೆ, ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಡ್ತೇವೆ. ಅದ್ರ ಜೊತೆಗೆ ಸಾರ್ವಜನಿಕ ಗಣೇಶೋತ್ಸವಗಳಿಗೆ ಹೋಗಿ ಭೇಟಿಯನ್ನು ಕೊಡ್ತೇವೆ. ಲೋಕಮಾನ್ಯ ತಿಲಕರು ಯಾವ ಉದ್ದೇಶದಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ರು? ಒಂದು ಹಿಂದೂ ಸಂಘಟನೆ ಆಗಬೇಕು, ಪಾಶ್ಚಾತ್ಯ ಸಂಸ್ಕೃತಿಯಿಂದ ಅದನ್ನು ವಿರೋಧ ಮಾಡೋದಕ್ಕೋಸ್ಕರ ಪ್ರಾರಂಭ ಮಾಡಿದ್ರು. ಈವನ್ ಆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅದು ಪ್ರಭಾವ ಆಗಿತ್ತು ಅಂದ್ರೆ, ರೌಲಟ್ ಸಮಿತಿ ಬ್ರಿಟಿಷರಿಗೆ ಒಂದು ವರದಿಯನ್ನು ಕೊಡ್ತದೆ. ಆವಾಗ ಅವ್ರು ಹೇಳ್ತಾರೆ, ಆ ಗಣೇಶೋತ್ಸವದ ಸಂದರ್ಭದಲ್ಲಿ ಯುವಕರು ಚರ್ಚೆಯನ್ನ ಮಾಡ್ತಾರೆ, ಸ್ವತಂತ್ರಕ್ಕೋಸ್ಕರ ನಾವು ಹೇಗೆ ಹೋರಾಟವನ್ನ ಮಾಡ್ಬೋದು, ಸಶಸ್ತ್ರ ಕ್ರಾಂತಿಯ ಬಗ್ಗೆ ಅವರು ಆ 10 ದಿನ ಚರ್ಚೆಯನ್ನ ಮಾಡ್ತಾರೆ ಅನ್ನುವ ವರದಿಯನ್ನ ಕೊಡ್ತಾರೆ. ಅಂದ್ರೆ ಯಾವ ಉದ್ದೇಶದಿಂದ ಅವ್ರು ಮಾಡಿದ್ರು? ಇವನ್ ಬಿಪಿನ್ ಚಂದ್ರಪಾಲ್ ಹೇಳ್ತಾರೆ, ಸ್ವದೇಶಿಯ ಒಂದು ಕ್ರಾಂತಿಯನ್ನ ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ಪ್ರಾರಂಭ ಮಾಡಿದ್ರು ಅಂತ ಹೇಳ್ತಾರೆ. ಆದ್ರೆ ಈವನ್ ಲೋಕಮಾನ್ಯ ತಿಲಕರು ಫಸ್ಟ್ ಏನು ಒಂದು ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡ್ತಾರೆ, ಆವಾಗ ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ, ಅವರು ಮತ್ತೆ ಅವರ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆಯನ್ನು ಕೊಡ್ತಾರೆ. ಎಲ್ಲ ಹಿಂದೂ ಬಾಂಧವರು, ಅವನಿರು ಚಮ್ಮಾರ ಇರ್ಬೋದು, ಜಾತಿ ಎಲ್ಲವನ್ನ ಬಿಟ್ಟು ಸ್ವತಂತ್ರಕ್ಕೋಸ್ಕರ ಅಥವಾ ನಾನೊಬ್ಬ ಹಿಂದೂ ಅಂತ ಈ ಗಣೇಶೋತ್ಸವದಲ್ಲಿ ಭಾಗವಹಿಸಬೇಕನ್ನೋ ಕರೆಯನ್ನು ಕೊಡ್ತಾರೆ. ಪುಣೆಯಲ್ಲಿ ಆ ಪ್ರಥಮ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡ್ತಾರೆ ಅವರು. ಆ ಪ್ರವಚನದಲ್ಲಿ ಅವರು ಹೇಳ್ತಾರೆ, ಎಲ್ಲ ಜಾತಿ ಮತ ಎಲ್ಲ ಬಿಟ್ಟು ಬಂದಿರ್ತಾರೆ, ಅವಾಗ ಅವರು ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಅಂದ್ರೆ ಅಷ್ಟು ದೊಡ್ಡ ಮಟ್ಟಿಗೆ ಅದು ಕ್ರಾಂತಿ ಅಥವಾ ಸ್ವಾತಂತ್ರ್ಯಕ್ಕೋಸ್ಕರ ಅದು ಒಂದು ಬುನಾದಿಯಾಗಿತ್ತು. ಆದ್ರೆ ಇವತ್ತು ನಾವು ಅದನ್ನು ಮರ್ತಿದ್ದೇವೆ. ಇವತ್ತು ನಮ್ಮ ಸಂಸ್ಕೃತಿಯನ್ನೇ ನಾವು ಹಾಳು ಮಾಡ್ತಾ ಇದ್ದೇವೆ. ಈಗ ಇದು ಮೆರವಣಿಗೆಯಲ್ಲಿ ಸರಾಬಿ ಕುಡಿಯುವಂಥದ್ದು, ಮಹಿಳೆಯರೊಂದಿಗೆ ಅಸಭ್ಯ ವರ್ತನೆ ಮಾಡುವಂಥದ್ದು. ಅಕ್ಕ ಒಬ್ರು ಹೇಳ್ತಾ ಇದ್ರು, ರಾತ್ರಿ 12-1 ಗಂಟೆ ತನಕ ವಿಸರ್ಜನೆ ಮಾಡುದು. ನಮ್ಮ ಶಾಸ್ತ್ರದಲ್ಲಿ ಅದು ಎಲ್ಲಿಯೂ ಉಲ್ಲೇಖ ಇಲ್ಲ. ನಾವು ಗಣೇಶೋತ್ಸವನ ಯಾಕೆ ಆಚರಣೆ ಮಾಡ್ತೇವೆ ಅಥವಾ ಯಾವುದೇ ಧಾರ್ಮಿಕ ಉತ್ಸವನ ಯಾಕೆ ಆಚರಣೆ ಮಾಡ್ತೇವೆ? ಆ ಉತ್ಸವದ ಮೂಲಕ ನಮ್ಗೆ ಆ ದೈವಿ ಚೈತನ್ಯ ಸಿಗ್ಬೇಕು. ಉದಾಹರಣೆ ಗಣೇಶೋತ್ಸವದಲ್ಲಿ ಗಣೇಶನ ತತ್ವ ನಮ್ಗೆ ಸಿಗ್ಬೇಕು. ಅದನ್ನು ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಮಾಡಿದಾಗ ಆ ಗಣೇಶನ ತತ್ವ, ಆ ಗಣೇಶನ ಚೈತನ್ಯ ಸಿಗ್ತದೆ. ಈಗ ನಾವೇನ್ ಮಾಡ್ತೇವೆ, ಗಣೇಶೋತ್ಸವನ ಚಿತ್ರ ವಿಚಿತ್ರ ಗಣೇಶ ಮೂರ್ತಿಗಳನ್ನ ಮಾಡ್ತೇವೆ. ವೀರಪ್ಪನ ಗಣಪತಿ ಮಾಡ್ತೇವೆ, ಅಥವಾ ಯಾವುದೋ ಇದು ಫುಟ್ಬಾಲ್ ಆಡುವಂತ ಗಣಪತಿ ಮಾಡುದು, ಕ್ರಿಕೆಟ್. ಇದರಿಂದ ನಮ್ಗದ್ರಿಂದ ಏನೇ ಆಧ್ಯಾತ್ಮಿಕ ಲಾಭ ಆಗುದಿಲ್ಲ. ಯಾವ ಉದ್ದೇಶದಿಂದ ನಮ್ಮ ಹಿರಿಯರು ಅದನ್ನು ಮಾಡಿದ್ರು ಆ ಉದ್ದೇಶ ಆಗುದಿಲ್ಲ. ಪ್ಲಸ್ ಧರ್ಮದ ಹಾನಿ ಆಗ್ತಾ ಇದೆ. ನಮ್ಮ ಕಾಲ್ ಮೇಲೆ ಇವತ್ತು ನಾವು ಇದನ್ನ ಹಾಕ್ತಾ ಇದ್ದೇವೆ. ಅದೇ ಅನ್ಯಮತೀಯರ ಸಂದರ್ಭದಲ್ಲಿ ನೋಡಿದಾಗ ಯಾರಾದ್ರೂ ಧರ್ಮದ ಬಗ್ಗೆ ಚಕಾರ ಎತ್ತಲಿ, ಅವರು ತಕ್ಷಣ ಅದನ್ನು ವಿರೋಧ ಮಾಡ್ತಾರೆ. ಡೆನ್ಮಾರ್ಕ್ ಅಲ್ಲಿ ಮೊಹಮ್ಮದ್ ಪೈಗಂಬರ್ದು ಒಂದು ವ್ಯಂಗ್ಯ ಚಿತ್ರ ಬಿಡಿಸಿದಾರಂತ ಒಂದು ವರದಿ ಬಂದಾಗ ಇಡೀ ದೇಶದಲ್ಲಿ, ಭಾರತದಲ್ಲಿ ಪ್ರತಿಭಟನೆ ಆಯ್ತು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಪ್ರತಿಭಟನೆ ಆಯ್ತು. ಎಲ್ಲಿ? ಡೆನ್ಮಾರ್ಕ್. ಎಲ್ಲಿ? ಮೊಹಮ್ಮದ್ ಪೈಗಂಬರದ ವ್ಯಂಗ್ಯ ಚಿತ್ರ ಬಿಡಿಸಿದ್ದಾರೆ. ಆ ಘಟನೆ ಎಷ್ಟರ ಮಟ್ಟಿಗೆ ಆಯ್ತು? ಅಲ್ಲಿ ಒಂದು ಲೋಕಲ್ ಪತ್ರಿಕೆ, ಡಮ್ ಡಮಾರ್ ಅಂತ ಒಂದು ಪತ್ರಿಕೆ ಆ ನ್ಯೂಸ್ ಅನ್ನ ಹಾಕಿದ, ಹೀಗೆ ಮೊಹಮ್ಮದ್ ಪೈಗಂಬರ್ ವ್ಯಂಗ್ಯ ಚಿತ್ರ ಬಿಡಿಸಿದಾರಂತ. ಆ ಪತ್ರಿಕೆ ಮರುದಿನ ಇಲ್ಲ. ಆ ಓನರ್ ಎಲ್ಲೋಗಿದಾನೆ ಗೊತ್ತಿಲ್ಲ, ಅದಕ್ಕೆ ಕೀಲಿ ಹಾಕಿದ್ದಾರೆ. ಎಷ್ಟರ ಮಟ್ಟಿಗೆ ಸೇರಿ ಇಲ್ಲಿ ಕಲಿಬೇಕಾಗಿದ್ದು ನಾವು ವಿಚಾರವನ್ನ ಮಾಡ್ಬೇಕು. ಹಿಂದೂ ಸಮಾಜ ಯಾಕೆ ಇವತ್ತು ನಮ್ಮ ಸಮಾಜ ಹೀಗೆ ಆಗ್ತಾ ಇದೆ? ಅಕ್ಕನವರು ಒಂದು ಪ್ರಶ್ನೆ ಹೇಳಿದ್ರು, ಒಂದು ಹೇಳ್ತಾ ಇದ್ರು, ಅದೇ ರೀತಿ ಅಣ್ಣನವರು ಹೇಳಿದ್ರು. ಅದಕ್ಕೆ ಮೂಲಕ್ಕೆ ಹೋದಾಗ ಇವತ್ತು ನಾವು ನಮ್ಮ ಧರ್ಮದ ಬಗ್ಗೆ ಶಿಕ್ಷಣ ಸಿಗ್ತಾ ಇಲ್ಲ. ಇವತ್ತು ಅನ್ಯಮೈತರಿಗೆ, ಮುಸಲ್ಮಾನರಿಗೆ ಮದ್ರಸಾ ಮಸೀದಿಗಳಲ್ಲಿ ವಾಟ್ ಈಸ್ ಕುರಾನ್, ವಾಟ್ ಈಸ್ ಇಸ್ಲಾಂ ಪ್ರತಿಯೊಂದನ್ನು ಕಲಿಸ್ತಾರೆ. ಇವತ್ತು ಕ್ರೈಸ್ತ ಸಮಾಜಕ್ಕೆ ಚರ್ಚ್ಗಳಲ್ಲಿ ಆ ಧರ್ಮದ ಶಿಕ್ಷಣ ಇದೆ. ಇವತ್ತು ಹಿಂದೂಗಳ ಸ್ಥಿತಿ ಏನಾಗಿದೆ ಹೇಳ್ತೇನೆ. ನಮ್ಗೆ ಉದಾಹರಣೆ, ನಾವು ದೇವಸ್ಥಾನಕ್ಕೆ ಕೈ ಮುಗಿತೇವೆ. ಕೈ ಮುಗಿ ನಾವು ಒಂದು 5 ಜನ ಹಿಂದೂಗಳು ಸೇರಿದ್ರು ಒಬ್ಬೊಬ್ರು ಒಂದೊಂದ್ ತರ ಹೀಗೆ ನಮಸ್ಕಾರ ಮಾಡ್ತೇವೆ, ಇನ್ನೊಬ್ರು ಹೀಗೆ ಮಾಡ್ತೇವೆ. ಅದೇ ಒಂದು 1000 ಜನ ಮುಸಲ್ಮಾನರು ಸೇರಿದ್ರೆ ಅವ್ರು ಒಂದೇ ರೀತಿ ನಮಾಜ್ ಮಾಡ್ತಾರೆ, ಒಂದೇ ಸಲ ಕೆಳಗೆ ಹೋಗ್ತಾರೆ, ಒಂದೇ ಸಲ ಮೇಲ್ ಮಾಡ್ತಾರೆ. ನಮ್ಗೆ ಇವತ್ತು ನಮ್ಮ ನಮಸ್ಕಾರ ಹೇಗ್ ಮಾಡುದು, ನಮ್ಮ ಶಾಸ್ತ್ರದ ಬಗ್ಗೆ ಎಲ್ಲಿಯೂ ಶಿಕ್ಷಣ ಸಿಗ್ತಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗ್ತೇವೆ, ಪ್ರದಕ್ಷಿಣೆ ಎಡದಿಂದನೇ ಬಲಕ್ಕೆ ಯಾಕೆ ಹಾಕ್ಬೇಕು, ಅಥವಾ ಗಣಪತಿಗೆ ದೂರ ಯಾಕೆ ಹಾಕ್ಬೇಕು, ಶಿವನಿಗೆ ಬಿಲ್ಲೋಪತ್ರ, ಈ ಶಿಕ್ಷಣ ಸಿಗ್ತಾ ಇಲ್ಲ ನಮ್ಗೆ. ಆ ಶಿಕ್ಷಣ ಇಲ್ಲದೆ ಇರೋದ್ರಿಂದ, ಆ ಧಾರ್ಮಿಕ ಶಿಕ್ಷಣ ಇಲ್ಲದೆ ಇರೋದ್ರಿಂದ ಇವತ್ತು ನಮ್ಮ ಧರ್ಮದ ಅಪಮಾನ ಆಗ್ತಾ ಇದ್ರು, ಅಥವಾ ಧರ್ಮದ ಅಭಿಮಾನ ನಮ್ಮಲ್ಲಿ ನಿರ್ಮಾಣ ಆಗ್ತಾ ಇಲ್ಲ. ನಾವು ಆ ದಿಸೆಯಲ್ಲಿ ಇವತ್ತು ಪ್ರಯತ್ನವನ್ನ ಮಾಡಬೇಕಾಗಿದೆ. ನಾವು ಆ ದಿಸೆಯಲ್ಲಿ ಒಂದು ಅಳಿಲು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ.
ಗಣೇಶೋತ್ಸವ ಎಸ್ ಸರ್ ತಾವು ನೋಡ್ತಾ ಇದ್ರಿ, ತಾವು ಹೇಳಿದ್ರೆ ಎಲ್ಲ ಒಂದ್ ಕಡೆ ಗಣೇಶೋತ್ಸವ ಶೋಭಾಯಾತ್ರೆಯಲ್ಲಿ ಯುವಕರು ಸಂಘಟನೆಗೋಸ್ಕರ ಒಟ್ಟು ಸೇರ್ತಾ ಇದ್ರು ಅನ್ನುವಂಥದ್ದು. ತಾವು ಕೂಡ ನೋಡ್ತಾ ಇದ್ರೆ ಯುವಕರು ಕುಣಿತಾ ಇದ್ದಾರೆ, ಈಗ ಸಂಘಟನೆಗೋಸ್ಕರ ಅಲ್ಲ, ಸೇರ್ತಾ ಇದ್ದಾರೆ, ಈಗ ಸಂಘಟನೆಗೋಸ್ಕರ ಅಲ್ಲ. ಇದರಿಂದ ಏನೇ ಲಾಭ ಆಗುದಿಲ್ಲ. ಈಗ ನಾವು ದೇವಸ್ಥಾನದಲ್ಲಿ ಇದು ಯಾವ ರೀತಿಯ ಸಂಘಟನೆ ತಾವು ನೋಡ್ತಾ ಇದ್ರ, ಡ್ಯಾನ್ಸ್ ಮಾಡ್ತಾ ಇದ್ರೆ ಯಾವ ರೀತಿಯ ಸಂಘಟನೆಯಿಂದ ಒಟ್ಟುಗೂಡ್ತಾ ಇದ್ರೆ ಅವರು? ಇದರಿಂದ ಏನೇ ಪ್ರಯೋಜನ ಆಗುದಿಲ್ಲ. ಈಗ ಉದಾಹರಣೆ ನಾವು ದೇವಸ್ಥಾನದ ಸಂದರ್ಭದಲ್ಲಿ ತಕೊಂಡ್ರೆ, ದೇವಸ್ಥಾನದ ದರ್ಶನಕ್ಕೆ ಇವತ್ತು ಕೋಟ್ಯಾಂತರ ಅಥವಾ ದೇವಸ್ಥಾನಕ್ಕೆ ಸಾವಿರಾರು ಜನ ಬರ್ತಾರೆ. ಅದೇ ಆ ದೇವಸ್ಥಾನದ ಸರ್ಕಾರೀಕರಣ ಆದ್ರೆ, ಅದು ದೇವಸ್ಥಾನದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅಥವಾ ಅಲ್ಲಿ ಏನಾದ್ರೂ ಘಟನೆ ಆಗಿದ್ರೆ ಅದರ ರಕ್ಷಣೆಗೆ ಯಾರು ಬರುದಿಲ್ಲ. ಅಂತ ಸಂಘಟನೆ ಅಂತ ತಕೊಂಡು ಏನು ಪ್ರಯೋಜನ ಇಲ್ಲ. ನಮ್ಗೆ ನಿಜವಾದ ಧರ್ಮಾಭಿಮಾನ ಇರುವಂತ ವ್ಯಕ್ತಿಗಳು ಬೇಕು. ಸ್ವಾಮಿ ವಿವೇಕಾನಂದ ಹೇಗೆ ಧರ್ಮಾಭಿಮಾನ ಇರುವುದಂದ್ರೆ ಇಡೀ ಪ್ರಪಂಚಕ್ಕೆ ಧರ್ಮದ ಪ್ರಸಾರವನ್ನ ಮಾಡ್ಲಿಲ್ವಾ? ಅಂತಹ ಧರ್ಮನಿಷ್ಠ ಯುವಕರು ಬೇಕು. ಒಂದು ನನ್ಗೆ ಒಳ್ಳೇದನ್ನಿಸ್ತು, ಈ ಸ್ಟೇಜ್ ಅಲ್ಲಿ ಇವತ್ತು ಧರ್ಮದ ಪರವಾಗಿ ಮಾತಾಗ್ತಾ ಉಂಟು, ಅಥವಾ ಇಬ್ರು ಕಾಲರ್ ಏನ್ ಮಾಡಿದ್ರು, ಇಂಥ ವ್ಯಕ್ತಿಗಳಿದ್ರೆ ಸಾಕು. ಇಂತಹ ವ್ಯಕ್ತಿಗಳು ಇವತ್ತು ನಮ್ಗೆ ಬೇಕಾಗಿದೆ. ಎಸ್ ಹರ್ಷಿತ್ ಅವ್ರು ಏನ್ ಹೇಳ್ತೀರಾ? ಆ ಒಂದು ಯುವಕರು ಸೇರಿದಂತಹ ಸಂಘಟನೆ ಯಾವ ಆಂಗಲ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿ ತಾವು ನೋಡ್ತಾ ಇರೋದು? ನಾನು ಈ ಕಾರ್ಯಕ್ರಮ ಬರೋ ಮುಂಚೆ ಒಬ್ರು ನಿವೃತ್ತ ಪೊಲೀಸ್ ಅಧಿಕಾರಿ ಹತ್ರ ಹೀಗೆ ಈ ವಿಷಯದ ಬಗ್ಗೆ ಮಾತಾಡಿದೆ. ಆಗ ಅವ್ರೇನ್ ಹೇಳಿದ್ರು ಅಂದ್ರೆ, ಇದೇ ಮಂಗಳೂರಲ್ಲಿ ಒಂದ್ಸಲ ಹೋಗ್ಬೇಕಾದ್ರೆ DJ ಆಗ್ತಾ ಇತ್ತಂತೆ. ಯಾವನೊಬ್ಬ ತನ್ನ 2 ಚಪ್ಪಲಿಯನ್ನ ಮೇಲ್ಗಡೆ ಹಿಡ್ಕೊಂಡು ಕುಣಿತಾ ಇದ್ದಾನಂತೆ. ಪ್ರೊಸೆಷನ್ ಇರುವಂತದ್ದು ದೇವರದ್ದು, ರೈಟ್. ಇವ್ರು ಹೇಳಿದ್ರಂತೆ, ಚಪ್ಪಲಿಯನ್ನ ಕೆಳಗೆ ಇಳಿಸಪ್ಪ, ಅದು ಎತ್ಕೊಂಡು ಹಾಗೆ ಮಾಡಬೇಡ ಅಂತ. ನೀವ್ ಹೇಳಿದ್ರಲ್ಲ ಅವಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ, ಅದು ಅವ್ರಿಗೆ ಧಕ್ಕೆ ಬಂದಿದೆ. ನನ್ನ ಇಷ್ಟ ಸರ್, ನಾನು ಏನ್ ಬೇಕಾದ್ರೂ ಮಾಡ್ಕೊಳ್ತೇನೆ ಅಂತ. ಅಂದ್ರೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳು ಇನ್ನೊಂದು ಧರ್ಮಕ್ಕೆ ಅಥವಾ ನಮ್ಮ ಆಚರಣೆಗಳಿಗೆ ಅಡ್ಡಿ ಆಗ್ತಾ ಉಂಟು ಅಂತ ಹೇಳುವಾಗ ನಾವು ಅದನ್ನ ನಮ್ಮ ಇತಿಮಿತಿಯಲ್ಲಿ ಆಚರಣೆಗಳನ್ನ ಮಾಡಬೇಕು. ನೀವು DJ ಯಾವುದೋ ನಿಮ್ಮ ಕಾರ್ಯಕ್ರಮಗಳು ಬೇರೆ ಇರ್ತದೆ, ಬೇರೆ ಬೇಕಾದಷ್ಟು ಕಾರ್ಯಕ್ರಮ, ಕಾನ್ಸರ್ಟ್ಗಳಾಗ್ತದೆ ಮಂಗಳೂರಲ್ಲಿ, ಫ್ರೀ ಕಾನ್ಸರ್ಟ್ಗಳಾಗಿದೆ ಮಂಗಳೂರಲ್ಲಿ ಎಷ್ಟು. ಅಲ್ಲಿ ಹೋಗಿ ಇವರು ಕುಣಿಯೋದಿಲ್ಲ. ಸರಿ, DJ ಕುಣಿತ ಅಂದ್ರೆ ಏನು? ನನಗೆ ಎಕ್ಸಾಕ್ಟ್ ಆಗಿ ಒಂದು ಇದು ಕೊಡಿ. ಈ ತರ ಭರತನಾಟ್ಯಂ ಅಂದ್ರೆ ಇದರಲ್ಲಿ ಇಷ್ಟು, ಅದರಲ್ಲಿ ಹಸ್ತ ಹಿಡಿದ್ರಿಂದ ಹಿಡಿದು ಪ್ರತಿಯೊಂದು ಕಲಾ ಪ್ರಕಾರಗಳಿದಾವೆ. ಈಗ ಯಕ್ಷಗಾನಕ್ಕೂ ಅದೇ ಆದಂತ ಇತಿಮಿತಿಗಳಿದೆ. DJ ಅಲ್ಲಿ ನೀವು ಕುಣಿತೀರಾ ಅಂದ್ರೆ ಅದಕ್ಕೆ ಏನು, ಆ ಕುಣಿತ ಅಂದ್ರೆ ಏನು? DJ ಅಲ್ಲಿ ಫೈನಲಿ ಕುಡಿದು ಬಂದು ಕುಣಿಯುವಂಥದ್ದು. ನೀವು ಯಾವುದೋ ಒಂದು ಸಮಯ ಸಮಾರಂಭಕ್ಕೆ, ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅದು ಕುಡಿದು ಬಿಟ್ಟು ಬಂದು ಕುಣಿಯೋದ್ರಲ್ಲಿ ಏನಿದೆ? ಅದೊಂದು ಆಚರಣೆಯ? ನಾವು ಈಗ ಎಲ್ಲಾ ರೀತಿಯಲ್ಲಿ, ಯಾಕಂದ್ರೆ ಯಾವುದೇ ಕಾರ್ಯಕ್ರಮಗಳಾದ್ರೂ DJ ಅಂತ ಹೇಳುವಂಥದ್ದು ಅಲ್ಟಿಮೇಟ್, ಅಲ್ಲೊಂದು ಬೇಕೇ ಬೇಕು. ಅದರಿಂದ ಇದು ಎಲ್ಲಿ ತನಕ ಎಫೆಕ್ಟ್ ಆಗಿದೆ ಅಂದ್ರೆ, ಕುಡ್ತಮಗೇರು ಅಂತ ಹೇಳಿ ನನ್ನ ಊರಿರುವಂತ ಜಾಗ, ಅಲ್ಲಿಯ ಗ್ರಾಮದ ಒಂದು ದೇವಸ್ಥಾನ ಗಣೇಶೋತ್ಸವ. ಈ ವರ್ಷ ನಾನು ಕಳೆದ ವರ್ಷ ಹೋಗ್ಲಿಕ್ಕೆ ಆಗ್ಲಿಲ್ಲ, ಈ ವರ್ಷ ಹೋಗ್ಬೇಕಾದ್ರೆ ಎಲ್ಲ ಕಾರ್ಯಕ್ರಮಗಳು ಭಾರಿ ಚಂದ ಆಗಿದೆ. ಗಣೇಶ ಹೊರಟಾಗ ಸ್ಟಾರ್ಟ್ ಆದದ್ದು ಸಿನಿಮಾ ಹಾಡುಗಳು. ಅಲ್ಲಿ ಅಗತ್ಯ ಇದೆಯಾ? ನಮ್ಮ ಆಚರಣೆಗಳೇನು? ಇವ್ರು ಹೇಳಿದ್ರು ಸಂಘಟನೆಗೋಸ್ಕರ ಇವತ್ತು ನಮ್ಮ ದೇಶದಲ್ಲಿ ಯಾಕಂದ್ರೆ ಎಲ್ಲರೂ ಸೇರ್ತಾರೆ, ಎಲ್ಲರೂ ಆಚರಣೆಗಳೇ ಆ ದಿವಸ ಸೇರ್ತಾರೆ. ಆ ದಿವಸ ನಮ್ಮಲ್ಲಿ ದೇಶಭಕ್ತಿ ಇರ್ಬೋದು, ನಮ್ಮ ಆಚರಣೆಗಳಿರ್ಬೋದು, ನಮ್ಮ ಸಂಸ್ಕೃತಿ ಬಗ್ಗೆ ಅಲ್ಲಿ ಅದರ ಬಗ್ಗೆ ವಿಚಾರಗಳು ವಿನಿಮಯ ಆಗ್ಬೇಕು ಹೊರತು ನಮಗೆ ಪರದೇಶ ಸಂಸ್ಕೃತಿಯಿಂದ ಪರದೇಶೀಯರು ನಮ್ಮಿಂದ ಎಲ್ಲ ತಗೊಂಡು ಹೋದವರು. ಜಡ್ಜ್ ಇವಾಗ ರೀಸೆಂಟ್ ಆಗಿ ನಾನೊಂದು ಯಾವುದೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದಾಗ, ಬೇಲೂರು ಹಳೆಬೀಡಲ್ಲಿ ಅಲ್ಲಿ ಒಂದು ನಿಮ್ಗೆ ಮೊದಲು ಜಡ್ಜಸ್ ಅನ್ನು ತೋರಿಸುವಾಗ ತಲೆ ಮೇಲೆ ಒಂದು ವೈಟ್ ಇಟ್ಟು ತೋರಿಸ್ತಾರೆ ಫಾರಿನ್ ಇದರಲ್ಲಿ. ಅಲ್ಲಿ ಸ್ಟಾರ್ಟ್ ಆದದ್ದು ಎಲ್ಲ ಇಲ್ಲಿಂದ ತಗೊಂಡು ಹೋಗಿ ಆ ಜಡ್ಜ್ಮೆಂಟ್ ಕೊಡುವಂತ ಕಾನ್ಸೆಪ್ಟ್ ಸ್ಟಾರ್ಟ್ ಆದದ್ದು. ಭಾರತದಲ್ಲಿ ಶತಮಾನಗಳ ಹಿಂದೆ ಇತ್ತು, ಎಲ್ಲವನ್ನ ಇಲ್ಲಿಂದ ತಗೊಂಡೋಗಿರೋ ನಾವು ಈಗ ಅವರಿಂದ ಅವ್ರೇನು ಫಿಲ್ಟರ್ ಮಾಡಿ ಕೊಡ್ತಾ ಇದ್ದಾರೆ ಅದನ್ನ ನಮ್ಗೆ ಅದು ದೊಡ್ಡದು. ಅದೇ ರೀತಿ ಅನೇಕ ಪ್ರಶ್ನೆಗಳು ಕೂಡ ಇದೆ. ಈವನ್ ಇದು ಇವ್ರು ಹೇಳಿದ್ರಲ್ಲ, ಅದರಲ್ಲಿ DJ ಮಾಡುವಾಗ ಸ್ಪಿರಿಚುವಲ್ ಸೈನ್ಸ್ ರಿಸರ್ಚ್ ಫೌಂಡೇಶನ್ ಅಂತ ಒಂದು ಸಂಘಟನೆ ಇದ್ರ ಮೇಲೆ ರಿಸರ್ಚ್ ಮಾಡಿದೆ. ಆ ರೀತಿ ವಿಕೃತವಾಗಿ ಸರಾಯಿ ಕುಡಿದು ಅಥವಾ DJ ಹಾಕಿದಾಗ ಈಗ ಕೆಲವು ಇನ್ಸ್ಟ್ರೂಮೆಂಟ್ಗಳು ಬಂದಿದೆ. ಉದಾಹರಣೆ UT ಸ್ಕ್ಯಾನರ್, ಪಿಪ್ ಟೆಕ್ನಾಲಜಿ, ಬೇರೆ ಬೇರೆ ಕಿರ್ಲೆನ್ ಫೋಟೋಗ್ರಫಿ, ಬೇರೆ ಬೇರೆ ಮೆಥಡಾಲಜಿ ಇದೆ. ಅದರಲ್ಲಿ ಅವರೊಂದು ಮೆಥಡಾಲಜಿಯಲ್ಲಿ ಇದರದ್ದು ಸೂಕ್ಷ್ಮ ಪರೀಕ್ಷಣೆಯನ್ನು ಮಾಡಿದ್ದಾರೆ. ವಾತಾವರಣದಲ್ಲಿ ಏನ್ ಪ್ರಭಾವ ಆಗ್ತದೆ, ಪಾಸಿಟಿವಿಟಿ ಮೇಲೆ. ಇದರಲ್ಲಿ ಅವರು ಗಮನಕ್ಕೆ ಬಂದಿದೆ, ನೆಗೆಟಿವಿಟಿ ಇದು ಇದಾಗ್ತದೆ, ಪ್ರಭಾವಿತ ಆಗ್ತದೆ, ವ್ಯಕ್ತಿಯ ರಜತಮ ಜಾಸ್ತಿ ಆಗ್ತದೆ. ಯಾಕಂದ್ರೆ ಅದರಲ್ಲಿ ನಿಮ್ಗೆ ಟ್ರಾನ್ಸ್ ಮ್ಯೂಸಿಕ್ ಅಂತ ಒಂದು ಬರುತ್ತೆ. ಅದು ನಿಮ್ಮನ್ನ ಯಾವ ರೀತಿ ಅಂದ್ರೆ ನಿಮ್ಮ ಬ್ರೈನ್ ಕಂಟ್ರೋಲ್, ನೀವು ಕಣ್ಣು ಮುಚ್ಚಿ ಒಂದ್ 2 ನಿಮಿಷ ಕುತ್ಕೊಂಡ್ರೆ ಅಂದ್ರೆ ನಿಮ್ಮ ಕಂಟ್ರೋಲಿಂಗ್ ತಪ್ಪಿ ಹೋಗ್ತದೆ. ಎಸ್ ಸರ್ ಬರ್ತೇನೆ. ಇನ್ನೊಬ್ರು ಕಾಲ್ ಇದ್ದಾರೆ. ಬಿಫೋರ್ ದಟ್, ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮನೀಶ್ ಅಂತ ಹೇಳಿ, ಗುತ್ತಾರಿಂದ. ಓಕೆ, ನಮಸ್ತೆ. ನಮಸ್ಕಾರ ಮನೀಶರೇ.
ನಮಸ್ತೆ ನಮಸ್ತೆ ಪನ್ಲೆ ಕುರುಡು ಪಾತ್ರೊಳ್ಳತೆ ಎಸ್ ಎಸ್ ನಮ್ಮ ತುಳುನಾಡು, ನಮ್ಮ ತುಳುನಾಡದ ಕಡೀರ ಚಾನಲ್ ನಮ್ಮ ಕುಡ್ಲ ಪನ್ಲೆ ವಿಷಯ ದಾದ ಪಂಡ ಸುರುಕು ದಾದ ಪಂಡ ಅಂದ ನಮ್ಮ ಮಕ್ಳಿಗೆ ಆಚರಣೆ ಬಿಡ್ತಿತ್ತೆ, ಆಡಂಬರಣೆ ಜಾಸ್ತಿ ಆತನು. ಸರಿ ಬೊಕ್ಕೊಂಜಿ ದಾದ ಪಂಡ ಅಂದ ಧರ್ಮದ ಬಗ್ಗೆ ಶಿಕ್ಷಣ ಇತ್ತು. ಎಸ್ ಎಕಡೆ ಪಂಡೇರ ಅಲ್ಪ ಕ್ರಿಶ್ಚಿಯನ್ ಅಕ್ಲಿಗೆ ಅಲ್ಪ ಬೈಬಲ್ ಕಲ್ಪನೆ ಹಂಚಿತ್ತಿನ ವ್ಯವಸ್ಥೆ ಉಂಡು, ಮುಸ್ಲಿಂ ಧರ್ಮದ ಬರ್ತನೆ ಅಕ್ಲಿಗೆ ಕುರಾನ್ ಕಲ್ಪನೆ ಹಂಚಿತ್ತಿನ ವ್ಯವಸ್ಥೆ ಉಂಡು, ನಮಾಜ್ ರೀತಿನ ಅಕ್ಲಿಗೆ ಕಲ್ಪದ ಬೇರೆಂದು ಅವು ಕರೆಕ್ಟ್ ಬಾಚಾರ ಎಂಕ್ಲೇಟ್ ಆ ಒಂಜಿ ಧರ್ಮ ಶಿಕ್ಷಣ ದಿಕ್ಕೊಂದಿಚ್ಚಿ ಇನಿ ಅಲ್ಪ ಅಕ್ಕಲು ಪಿಂಗಾರ ಬತ್ತದ ಡಿಜೆ ಪಾಡ್ದಾಕಲ್ ನಂತೇರು ಮುಖ್ಯವಾದ ಪನೋಡ ನಮ್ಮ ಗಣೇಶೋತ್ಸವ ಸಂಭ್ರಮಾಚರಣೆ ನಂಕ್ ಡಿಜೆ ಬಳಕೆ ಇಚ್ಚಿ ಭಜನೆ ಬೋಪನ ಹಂಚಿತ್ತಿನ ನಂಕ್ ದುಂಬು ಮಿಂಚ ಭಜನೆ ಬೋಪನ ಕ್ರಮ ಇತ್ತು. ಆಂಡ ಇಟ್ಟವು ಆಡಂಬರಿಕವಾತನ ಆಚರಣೆ ನಂಗೆ ಅಲ್ಪ ಇಂಪಾರ್ಟೆಂಟ್ ಕೊರೊಂದು ಜನ ನಾಗ ಮಂಡಲದ ನಂಕ ಒಂಜಿ 90% ಜನಕ್ಕೆ ನಾಗ ಮಂಡಲದ ಆದಂದೇ ಗೊತ್ತು. ಎಸ್ ಸರ್ ಎಸ್ ಬ್ಯಾಗ್ ಪಿಂಗಾರ ಬಳಕೆ ಮನ್ಪೇರು ಅಕ್ಲಿಗೆ ಸಿಸ್ಟಮೇ ಗೊತ್ತು. ಅಂಚೆ ಅದುಪ್ಪನಾಗ ಅವು ಮುಲ್ಪ ಅಪಹಾಸ್ಯಗ ಕಾರಣ ಹಾಕೊಂಡು ದ್ಯಾಪನ್ನ ಜ್ಞಾನದ ಕೊರತೆ ಇತ್ತಿ ನೀಡಿದವರ ಅಕ್ಲಾಗ ನಿನಕ ಅಪಹಾಸ್ಯಗ ಅಕ್ಲ ಮಜ ಮಂತರ ಉಪ್ಪೇರು ನಮ್ಮ ಧರ್ಮ ನಮ್ಮ ಧರ್ಮನು ಮಜ ಮಲ್ಪರ ತೊಂದುಲ್ಲೆ. ಓಕೆ 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 ಸರ್ ಎಸ್ ಓಕೆ ಓಕೆ ಸರ್ ಎಸ್ ಮನೀಶ್ ಅವರ ಮಾತುಗಳಿದ್ದು. ಥ್ಯಾಂಕ್ ಯು ಮನೀಶ್ ಅವರು. ಎಸ್ ದಯಾನಂದ್ ಕತ್ತಲ್ ಸರ್ ಏನ್ ಹೇಳ್ತೀರಾ, ನಾಗಮಂಡಲ ಅಥವಾ ನಾಗರಾಧನೆ ಬಗ್ಗೆ ಜನರಿಗೆ ತಿಳುವಳಿಕೆ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ ತಿಳುವಳಿಕೆ ಕೊಡುವವರು ಯಾರು ಈ ಹಿಂಗಾರ ಅನ್ನುವಂಥದ್ದು? ಎಸ್ ಏನ್ ಹೇಳ್ತೀರಾ ಸರ್? ಈಗ ತಿಳುವಳಿಕೆ ಕೊಡುವವರು ಯಾರು ಅನ್ನೋಂಥದ್ದು ಎಲ್ರಿಗೂ ಗೊತ್ತಿದೆ. ದೈವಾರಾಧನೆಗೆ ಒಬ್ಬ ದೈವ ಆರಾಧಕನಾಗಿ ನಾನು ತಿಳುವಳಿಕೆ ಕೊಡಬೇಕು. ಓಕೆ. ದೇವತಾರಾಧನೆಯಲ್ಲಿ ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ, ಅರ್ಥ ಆಯ್ತಾ? ಅವರು ಮಾಡಬೇಕು. ಮತ್ತೆ ಅವರನ್ನು ಗುರುಸ್ಥಾನದಲ್ಲಿ ನಮ್ಮನ್ನೆಲ್ಲ ಆ ಸ್ಥಾನದಲ್ಲಿ ಇಟ್ಟದ್ದೇ ಅದಕ್ಕೆ ನಾವು ಕರ್ತವ್ಯ ವಿಮುಖರಾದದ್ರಿಂದ ಹಾಗೆ ಆಗ್ತದೆ. ಮತ್ತೆ ಯಾರು ಗುರು ಅಂತ ಆರಂಭದಿಂದ ಗುರುತಿಸಿಕೊಂಡು ಬಂದಿದ್ದೇವೆ, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರದಲ್ಲಿ ಇಲ್ಲಿಂದ ಆರಂಭ ಆಗ್ತದೆ. ಎಲ್ಲರೂ ಗುರುತ್ವವನ್ನು ತಪ್ಪಿದ್ದಾರೆ. ಇನ್ನೊಂದು ಅಂತ ಹೇಳಿದ್ರೆ ಆವಾಗ ಹೇಳಿದ ಹಾಗೆ ಈಗ ಇದೆಲ್ಲ ಕಾರಣಕ್ಕೆ ಇದೆಲ್ಲ ನಡೀತಾ ಇದೆ. ಇದೆಲ್ಲ ನಡೀತಾ ಇರುವುದಕ್ಕೆ ಏನು ಶೋಕಿ ಕಾರಣವೋ, ಆಡಂಬರಣ ಕಾರಣವೋ ಅಲ್ಲ ಪ್ರಚಾರ ಕಾರಣವೋ? ನಾನು ಹೇಳುವಂಥದ್ದು ಇದೆಲ್ಲದಕ್ಕೂ ಏನು ಗೊತ್ತು, ಒಟ್ಟು ಯಾವುದನ್ನು ಯಾವ ರೀತಿಯಲ್ಲಿ ಹೇಗೆ ಆಚರಣೆ ಮಾಡಬೇಕು ಅನ್ನೋಂಥ ಪರಿಪೂರ್ಣ ತಿಳುವಳಿಕೆ ಇಲ್ಲದೆ ಅದರಲ್ಲಿ ಇದರ ಮೂಲ ಬೀಜ ಯಾರು ಹಾಕ್ತಾರೆ. ಈಗ ಅಲ್ಲಿ ಬಾಲಗಂಗಾಧರ ತಿಲಕರು ಹಾಕಿರುವಂತದನ್ನ ಹೇಳುವುದಲ್ಲ. ಈಗ ಒಂದು ಪ್ರದೇಶವಾಗಿ ಮಂಗಳೂರಲ್ಲಿ ಒಂದು ಆರಂಭ ಆಗ್ತದೆ. ಆರಂಭ ಆದಾಗ ಅಲ್ಲಿ ಮಾಡುವವ ಸಂಕಲ್ಪಿಸುವಾಗ ಸರಿಯಾಗಿ ಆಲೋಚಿಸಬೇಕು. ಇದನ್ನು ವ್ಯವಸ್ಥಿತವಾಗಿ ನಡೆಯಬೇಕು. ನಮ್ಮ ಕಾರ್ಯ ಈಗ ನನ್ನ ಮನೆಯಲ್ಲಿ ನಾನು ಆರಂಭಿಸಿದ್ದೇನೆ. ನನ್ನ ಮನೆಯ ಬೇಲಿಯ ಒಳಗೆ ಹೆಂಡ ಸರಾಯಿ ಬೀಡಿ ಸಿಗರೇಟ್ ಬರ್ಲಿಕ್ಕಿಲ್ಲ, ಸ್ಟ್ರಿಕ್ಟ್ ಅದು ಆಯ್ತಾ, ಬರ್ಲಿಕ್ಕಿಲ್ಲ. ನನ್ನ ನೇಮದ ನಾನು ಕೆಲಸ ಮಾಡುವಲ್ಲಿ ಕೂಡ ಅದು ಅತಿ ನಿಘಂಟಾಗಿ ನಾನು ವಿರೋಧಿಸಿದ್ದೇನೆ. ಎಲ್ಲಿ ಕೆಲವೊಂದು ಯಾವುದು ದುಶ್ಚಟಗಳ ಬಗ್ಗೆ ಅರ್ಥ ಆಯ್ತಾ, ಕೆಲವೊಂದು ಕ್ಷೇತ್ರದಲ್ಲಿ ಕಳ್ಳು ಕೊಡ್ತಾರೆ, ಕಳ್ಳು ಅಂತ ಹೇಳಿದ್ರೆ ಅಮೃತ ಅಂತ ಹೇಳಿದ್ರೆ ಅದು ಕಳಿ ಕೊಡ್ತಾರೆ. ಅದನ್ನು ಬಿಟ್ಟು ಮತ್ತೆ ಎಲ್ಲದಕ್ಕೂ ಕಡಾಖಂಡಿತವಾಗಿ ವಿರೋಧಿಸ್ತೇನೆ ನಾನು. ಯಾಕಂತ ಹೇಳಿದ್ರೆ ಅಪ್ರಾಕೃತಿಕವಾಗಿರುವಂತ ಎಲ್ಲವನ್ನು ವಿರೋಧಿಸ್ತೇನೆ. ನಾನು ಇಲ್ಲಿ ಹೇಳುವಂತದ್ದು ಕೆಲವೊಂದು ನೀವು ಆಗ ಹೇಳಿದ್ರಿ ಶಾಪ ತಟ್ಟೋದಿಲ್ಲ, ಅದು ಬರೋದಿಲ್ಲ, ಇದು ಬರೋದಿಲ್ಲ. ತಟ್ಟಲಿಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ವಿನಯ ಗುರುಜಿಯ ಬಗ್ಗೆ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿ ನಂಗೆ ಬೇರೆ ಬೇರೆ ರೀತಿ ನನಗೆ ಮಾತಾಡಿದ್ರು. ಎಂತಾಯ್ತು ಒಂದು ತಿಂಗಳಲ್ಲಿ ಏನಾಯ್ತು, ಅವರ ಬಗ್ಗೆ ಏನಾಯ್ತು, ಮಾಧ್ಯಮದಲ್ಲಿ ಏನು ಬಂತು, ಅವರ ನೈಜ ನಡವಳಿಕೆ ಹೊರಗೆ ಬಿತ್ತಲ್ವಾ, ಎಲ್ರಿಗೆ ಬಂತು. ನನ್ನಲ್ಲಿ ಆವಾಗ ಬೇರೆ ಬೇರೆ ಆಂಗಲ್ ಅಲ್ಲಿ ಚರ್ಚೆ ಮಾಡಿದವನಿಗೆ ಉತ್ತರ ಅದೇ ಆಯ್ತು ಅಲ್ವಾ. ನಾನು ಬೇರೆ ಉತ್ತರ ಕೊಡ್ಬೇಕಂತಿಲ್ಲ. ಪಂಜುರ್ಲಿ ಕಲ್ಲಿಗೆ ಮೂತ್ರ ಮಾಡಿದ್ದೇನೆ ಅಂತ ಹೇಳಿದವನಿಗೆ ಏನಾಯ್ತು ಹೇಳಲಿಕ್ಕೆ ಗೊತ್ತಿಲ್ಲ. ನಾಳೆ ನಮ್ಮ ಖುಷಿಗೆ ಏನಾದ್ರೂ ಪ್ರತಿಭಟನೆ ಜೈಲಲ್ಲಿ ಕೂತ್ಕೊಳ್ಬೇಕಾದಿತ್ತು. ಏನಾಯ್ತು? ಎಲ್ರಿಗೂ ಆಗ್ತದೆ, ಯಾರು ತಪ್ಪು ಮಾಡ್ತಾರೆ ಅವರಿಗೆ ಆಗ್ತದೆ. ಆದ್ರೆ ಪಾಪ ನಿರ್ದೋಷಿ ಯುವಕರು ಬಲಿ ಬೀಳ್ಬೇಕಲ್ಲ. ಒಂದ್ ಕಡೆ ಆ ಡಿಜೆ ಸೌಂಡ್ ಯಾರು ಆಪರೇಟ್ ಮಾಡ್ತಾ ನಾನು ಹೇಳ್ತೇನೆ, ಕೇವಲ ಸಾಂಗ್ ಮಾನಸಿಕವಾದಂತ ಪ್ರಚೋದನೆಯಿಂದ ನೋಡಿ. ಒಂದು ಕಡೆ ಡಿಜೆ ಹಾಕುವಾಗ ಅವರಿಗುಂತಲ್ಲ, ಒಂದು ಡಿಜೆ ಹಾಕ್ತಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರುವಂತಹ ಅರ್ಚಕರಿಗೆ ಇರ್ಬೋದು, ನಮ್ಗೆ ಕೂಡ ಅಲ್ಲಿ ಕಾಲು ಅಲ್ಲಾಡ್ತದೆ ಆ ಸೌಂಡಿಗೆ. ಅರ್ಥಾತ್ ನಾನು ಹೇಳೋದಲ್ಲ, ಪ್ರಚೋದನೆ ಆಗ್ತದೆ. ಈ ಪ್ರಚೋದನೆ ಯಾವ ಪ್ರಚೋದನೆ ಅವರು ಹೇಳಿದಾಗೆ ಎಲ್ಲಿ ಯಾವ ಪ್ರಚೋದನೆ ಹೇಗೆ ಬೇಕು ಆ ವ್ಯವಸ್ಥೆಯನ್ನು ಮಾಡುವಲ್ಲಿ ಸಂಘಟಕರು ಸರಿಯಾಗಿರ್ಬೇಕು ಅಂತ ಹೇಳುವುದು. ಅದು ಮಾಡಬೇಕು. ಇನ್ನೊಂದು, ಈಗ ನೋಡಿ ತುಳುನಾಡು ವಿಕೃತಿ ಅಲ್ಲ ಇದು, ತುಳುನಾಡು ಹಾಗೆ ಇದೆ.
ಇನ್ನು ತುಳುನಾಡು ವಿಕೃತಿ ಇನ್ನು ಆಗ್ತದೆ ಹೀಗೆ ಆದ್ರೆ. ಕೇರಳದಲ್ಲಿ ಆಗಿ ಬಂತು, ಕೊಡಗಲ್ಲಿ ಆಗ್ತಾ ಬಂತು, ಇವಾಗ ಆಗ್ತಾ ಬರ್ತಾ ಇದೆ. ಮೊನ್ನೆ ಆಯ್ತಲ್ಲ ನಡೀತಾ ಬರ್ತಾ ಇದೆ, ಆಗ್ತಾ ಬರ್ತಾ ಇದೆ. ಯಾಕೆ? ತುಳುನಾಡಿನ ದೈವದ ನುಡಿಕಟ್ಟಲ್ಲೇ ಇದೆ ಇದು. ನಾನು ನನ್ನ ಭಾಷಣದಲ್ಲಿ ಯಾವತ್ತು ಹೇಳಿದ್ರೆ ಕತ್ತಲ್ ಸರ್ ಅವರ ವಿರೋಧಿ, ಇವರ ವಿರೋಧಿ, ಕೈಪ ಕಷಾಯ ಅಂತ ಹೇಳ್ತಾರೆ. ಅಡ್ಡಂದೆಗೆಲ್ಲು ನೀರಿನಾಗ ಪ್ರಕೃತಿ ನಾಶ ಆದಾಗ, ಗುಂಡು ಕಲ್ಲು ಪೊಡಿಯಾನಾಗ, ಭೂಮಿಯ ಆಧಾರ ಸ್ತಂಭವಾಗಿರೋ ಕಲ್ಲುಗಳನ್ನು ಹುಡಿ ಮಾಡಿದಾಗ, ಗೋಸಂತತಿ ನಾಶ ಆಗ, ಪೆತ್ತಂಜಲಿ ಸಯುಂಗ್ಳೆ ಆದಾಗ, ಗರ್ಭವತಿ ಪೊಣ್ಣನ ಗರ್ಭ ಉಡೇರಿನಾಗ, ಅಂದ್ರೆ ಹೆಣ್ಣಾದವಳು ಪ್ರಾಕೃತಿಕ ಹೆರದೆ ಹೆಣ್ಣಾದವಳು ಸರಿಯಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡದೇ ಇದ್ದಾಗ, ಅಂದ್ರೆ ಮಾತೃಸ್ಥಾನೀಯಳಾಗಿದ್ದುಕೊಂಡು ಅವಳು ತಪ್ಪಿದಾಗ, ಸತ್ಯ ಎತ್ತಿನ ಇವತ್ತದ ಬಾಯಿ ಎತ್ತಿನ ಬೆಳಗಿರಾಗ ಅಂತ ಹೇಳಿದ್ರೆ ಸತ್ಯ ಇವತ್ತು ಯಾರಿಗೆ ಬೇಡ. ಹೀಗೆ ಸತ್ಯ ಹೇಳುವವರಿದ್ರೆ ಅವರು ವಿರೋಧಿಗಳು. ಬಾಯಿ ಇದ್ದವ ಏನು ಒಟ್ಟು ಮಾಡ್ಕೊಂಡು ಹೋಗ್ತಾ ಇಲ್ಲ, ಅವ ಬೆಳಗಿದಾಗ ಈ ರೀತಿ ವಿಕೃತಿ ನಡೀತದೆ. ಇದು ಶಾಪ ಅಂತ ಹೇಳುವಂತ ನೀವು ಹೇಳುವಂಥದ್ದು. ಪ್ರಕೃತಿ ಯಾರಿಗೂ ಶಾಪ ಕೊಡುವುದಿಲ್ಲ, ಪ್ರಕೃತಿ ಯಾರನ್ನು ಅನುಗ್ರಹಿಸುವುದಿಲ್ಲ. ನಿಮ್ಮನೆಯಲ್ಲಿ ಮದುವೆ ಆಗ್ತದೆ, ನನ್ನ ಮನೆಯಲ್ಲಿ ಗದ್ದೆಗೆ ನೀರು ಬೇಕು. ಮಳೆ ಬೀಳುವಾಗ ಗದ್ದೆಗೆ ಮಾತ್ರ ಬೀಳುವುದಲ್ಲ, ನಿಮ್ಮ ಮನೆ ದೊಂಪ ಚಪ್ಪರ, ಮದುವೆ ಚಪ್ಪರ ಹಾಳಾಗ್ತದೆ. ಹಾವಿನ ಹಲ್ಲಲ್ಲಿ ವಿಷ ಇದೆ, ಒಳ್ಳೆಯವನಿಗೆ ಮಾತ್ರ ಕಡಿದಲ್ಲ, ವಿಷ ತುಂಬಿದ್ರೆ ಕಲ್ಲಿಗೂ ಕಡಿತದೆ. ಅದು ಪ್ರಕೃತಿ ಹಾಗೆ. ಪ್ರಕೃತಿಯನ್ನು ಯಾವ ರೀತಿ ಸದ್ಬಳಕೆ ಮಾಡಬೇಕು ಅವನ ಕೈಯಲ್ಲಿದೆ. ನಾನು ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ಬೇಕು ಅವನ ಕೈಯಲ್ಲಿದೆ. ನಾನು ಹೇಳುವಂಥದ್ದು ಒಬ್ರು ಸರಿಯಾಗಿ ಹೇಳಿದ್ರು, ಡಿಜೆ ಬೇಡ ಅಂತ ಹೇಳೋದಲ್ಲ, ಎಲ್ಲವನ್ನು ಕಲ್ತ್ಕೊಳ್ಬೇಕು. ಭಗವಾನ್ ಶಂಕರಾಚಾರ್ಯರು ಏನ್ ಮಾಡಿದ್ರು, ಮಂಡನ ವಿಷಯದಲ್ಲಿ ಚರ್ಚೆಯನ್ನು ಮಾಡುವಾಗ ಮಾತಾ ಹೇಳಿದ್ಲು, ಏನು ಹೆಣ್ಣಿನ ಬಗ್ಗೆ ಹೇಳಿದ್ರು, ಅಶ್ಲೀಲ ರೀತಿಯಲ್ಲಿ ಹೆಣ್ಣಿನ ಬಗ್ಗೆ. ಆವಾಗ ಪರಕಾಯ ಪ್ರವೇಶ ಮಾಡಿ ಬಂದು ಆಮೇಲೆ ಉತ್ತರಿಸಿದ್ರು. ಅನುಭವಜನ್ಯವಾಗಿ ಎಲ್ಲವನ್ನು ಮಾಡಿ, ಅದನ್ನು ನಾನು ಸಮರ್ಥಿಸುವುದಲ್ಲ. ಹೇಳಿದ್ರೆ ಪರಕಾಯ ಪ್ರವೇಶ ಎಲ್ಲವನ್ನು ತಿಳಿದು ಮಾತಾಡಬೇಕು ಅಂತ ಹೇಳಿ. ಎಲ್ಲವೂ ಸಮಾಜದಲ್ಲಿ ಬೇಕು ಬೇಕು ಅಂತಾದ್ರೆ ಆದ್ರೆ ಎಲ್ಲಿ ಬೇಕು, ಹೇಗೆ ಬೇಕು, ಎಷ್ಟು ಬೇಕು, ಇದರ ಬಗ್ಗೆ ತಿಳುವಳಿಕೆ ಮನುಷ್ಯರಿಗೆ ಬೇಕು. ಇದು ಇಲ್ಲದಿರುವಂತದ್ದು, ಎಲ್ಲಿ ಯಾವುದನ್ನು ಉಪಯೋಗ ಮಾಡುವ ತಿಳುವಳಿಕೆ ಇಲ್ಲದಿರುವಂತದ್ರಿಂದ ಇಂಥ ಯುವಕರು. ಮೊನ್ನೆ ಒಂದು ಮೆರವಣಿಗೆಯಲ್ಲಿ ನಾನು ನೋಡಿದೆ, ಒಂದು ಮೆರವಣಿಗೆ ಸ್ತಬ್ಧ ಚಿತ್ರದಲ್ಲಿ ಕೊರಗತನಿಯ ದೈವದ ಒಂದು ಸುಂದರ ಸ್ತಬ್ಧ ಚಿತ್ರ ಚೆನ್ನಾಗಿತ್ತು. ಅದ ನಂತರ ಕೋಲವನ್ನೇ ಮಾಡಿದ್ರು. ಯಾರು ಮೊನ್ನೆ ನನ್ನ ಮಾತುಗಳನ್ನು ವಿರೋಧಿಸಿದರು, ಯಾರೋ ಉತ್ತರ ಕೂಡ ಇಲ್ಲ, ಮೌನವಾಗಿದ್ರು. ನಾನು ಹೇಳುವಂಥದ್ದು, ಎಲ್ಲಿ ತುಳುನಾಡಿನ ವಿಕೃತಿ ಆಗ್ತದೆ ಅಂತ ಹೇಳಿದ್ರೆ ಮನೆಗಳಲ್ಲಿ ಮಾಟಮಂತ್ರ ಮಾಡುವಂತದ್ದನ್ನು ನಡೀತಾ ಇದೆ. ಇದು ವಿಕೃತಿಗಳು ಮನೆಗಳಲ್ಲಿ ನಡೀತಾ ಇದೆ. ಈಗ ಕೆಲವರನ್ನು ಹುಟ್ಕೊಂಡಿದ್ದಾರೆ, ಇಂಥವರ ನಿಯಂತ್ರಣ ಆಗ್ಬೇಕು. ಮೋಸ ನಡೀತಾ ಇದೆ, ಆಧ್ಯಾತ್ಮದ ಒಂದು ಹತ್ಯೆ ನಡೀತಾ ಇದೆ, ಆಧ್ಯಾತ್ಮದ ಹತ್ಯೆ ನಡೀತಾ ಇದೆ. ನಾನು ಹೇಳುವಂಥದ್ದು, ಅವನ ಮನೆಯೊಳಗೆ ಸರಿ ಇಲ್ಲ, ಸಮಾಜಕ್ಕೆ ಅವ ಸರಿ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಇಂಥದ್ದೆಲ್ಲ ನಡಿ. ಇದನ್ನು ನಾನು ಹೇಳುವಂಥದ್ದು, ವಿನಂತಿಸುವುದಿಷ್ಟೇ, ಏನು ಸರ್ಕಾರ ರೀತಿಯಲ್ಲಿ, ಸಂವಿಧಾನದ ರೀತಿಯಲ್ಲಿ ಸಮಾಜದ ಎಲ್ಲ ಪ್ರಜ್ಞಾವಂತ ನಾಗರಿಕರು ಒಟ್ಟಾಗಿ ಇದಕ್ಕೆ ಸರಿಯಾದಂತ ಸಂವಿಧಾನವನ್ನು ತರಬೇಕು. ಎಲ್ಲರೂ ಒಟ್ಟಾಗಬೇಕು. ಒಟ್ಟಾಗಿ ಮುಖೇನ ಅದನ್ನು ಸಂವಿಧಾನದ ರೂಪದಲ್ಲಿ ತಿದ್ದುಪಡಿ ತರಬೇಕು. ಒಂದು ಹೆಮ್ಮೆ ಆಗುತ್ತೆ. ನಾವು ನಮ್ಮ ತುಳುನಾಡ ಜಾನಪದ ಕಲೆ ಸಂಸ್ಕೃತಿಯ ಬಗ್ಗೆ ಮಾತನಾಡಿದಾಗ ಅನೇಕ ವಿಷಯಗಳು, ಅನೇಕ ಜನರ ಹೆಸರುಗಳು ಕೂಡ ಬರುತ್ತೆ. ಆದ್ರೆ ಆ ಹೆಸರುಗಳು ಅಥವಾ ಜನರು ವೇದಿಕೆಯಲ್ಲಿ ಕಾಣಲಿಕ್ಕೆ ಸಿಗ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ದಯಾನಂದ್ ಕತ್ತಲ್ಸ್ ಅವರವರು ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ನೇರವಾಗಿ ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ಸಮಸ್ಯೆ ಬಂತು, ತುಳುನಾಡ ಸಂಸ್ಕೃತಿಗೆ, ಜಾನಪದ ಕಲೆಗಳಿಗೆ, ಆಚಾರ ವಿಚಾರಗಳಿಗೆ ಎಲ್ಲೋ ಒಂದ್ ಕಡೆ ಚ್ಯುತಿ ಬಂತು, ಕಪ್ಪು ಚುಕ್ಕೆ ಬಂತು, ಧಕ್ಕೆ ಬಂತು ಅಂತ ಬಂದಾಗ ಅನೇಕ ಬಾರಿ ಧ್ವನಿ ಎತ್ತಿದಂತಹ ವ್ಯಕ್ತಿ ದಯಾನಂದ್ ಕತ್ತಲ್ಸ್ ಅವರು. ಯಾವತ್ತು ಕೂಡ ನಾವು ಅವರಿಗೆ ಸ್ವಲ್ಪ ಅಪ್ರಿಶಿಯೇಟ್ ಮಾಡ್ಲೇಬೇಕಾಗುತ್ತೆ. ಯಾವತ್ತು ಕೂಡ ಒಂದು ಮಾತು, ಒಂದು ಹೆಜ್ಜೆ ಮುಂದೆ ಅನ್ನುವಂಥದ್ದು. ಈ ಹಿಂದೆ ವಿನಯ್ ಗುರೂಜಿ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೇಳಿಕೆ ಕೊಡ್ತಾರೆ, ನಮ್ಮ ನಾಗಾರಾಧನೆಯ ಬಗ್ಗೆ ಅವಹೇಳನ ಮಾಡುವಂತದ್ದು. ಅದೇ ರೀತಿ ಪಂಜುರ್ಲಿ ದೈವದ ಬಗ್ಗೆ ಯಾವ ರೀತಿ ಅಂತ ಹೇಳಿದ್ರೆ, ಬ್ರಾಹ್ಮಣ ಮನೆಗೆ ಹೋದ್ರೆ ಇಡ್ಲಿ ಸಾಂಬಾರ್ ಆಗುತ್ತೆ, ಅದೇ ರೀತಿ ಶೆಟ್ರ ಮನೆಗೆ ಹೋದ್ರೆ ಕೋಳಿ ಅನ್ನುವಂಥದ್ದು ಏನು ಅನ್ಯನಾಗಿ ಬದಲಾಗುತ್ತಾ ಪಂಜುರ್ಲಿ ಅನ್ನುವಂಥದ್ದು. ದೈವಕ್ಕೆ ಅವಹೇಳನ ಮಾಡಿದಾಗ ಕೂಡ ಅನೇಕ ದೈವ ಪಾತ್ರಿಗಳು ನಮ್ಮ ಕಣ್ಣ ಮುಂದೆ ಇದ್ರು, ಅನೇಕ ಜನರು ನಮ್ಮ ಕಣ್ಣ ಮುಂದೆ ಇದ್ರು. ಜನಪದ ವಿದ್ವಾಂಸರು, ಜನಪದ ಕಲೆ ಸಂಸ್ಕೃತಿ ಗೊತ್ತಿದ್ದವರು, ಗೊತ್ತಿದೆ ಅನ್ನುವಂಥದ್ದು ಮಾತು ಹೇಳುವವರು. ಆದ್ರೆ ಧ್ವನಿ ಎತ್ತಿದಂತಹ ವ್ಯಕ್ತಿ ಅಂತ ಹೇಳಿದ್ರೆ ದಯಾನಂದ್ ಕತ್ತಲ್ಸ್ ಅವರು. ನಿಜವಾಗ್ಲೂ ಕೂಡ ನಾವು ಇರಲೇಬೇಕು ಯಾವತ್ತು ಕೂಡ. ತುಳುನಾಡು ಅನ್ನುವಂಥದ್ದು ಎಷ್ಟು ಸತ್ಯ, ಇಲ್ಲಿರುವಂತಹ ದೈವ ದೇವರುಗಳು ಎಷ್ಟು ಸತ್ಯ, ಇಲ್ಲಿರುವಂತಹ ನಂಬಿಕೆಗಳು ಎಷ್ಟು ಸತ್ಯ, ಅಷ್ಟೇ ಯಾವತ್ತೂ ಕೂಡ ಕೈ ಬಿಡಲ್ಲ ಎಲ್ಲರನ್ನು ಅನ್ನುವಂತಹ ಮಾತುಗಳಿದೆ. ಅಂಡ್ ದಯಾನಂದ್ ಕತ್ತಲ್ಸ್ ಅವರು. ಎಸ್, ಅದೇ ರೀತಿ ಒಬ್ರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಜಗದೀಶ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಳ್ಳಾಲದಿಂದ. ಎಸ್ ಸರ್, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ.
ಧ್ವನಿ ಕೇಳ್ತಾ ಇಲ್ಲ ಜಗದೀಶ್ ಅವರೇ. ಎಸ್ ಜಗದೀಶ್ ಅವರು ಧ್ವನಿ ಕೇಳ್ತಾ ಇದೆಯಾ? ಎಸ್ 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 ಥ್ಯಾಂಕ್ ಯು. ಅದೇ ರೀತಿ ಅನೇಕ ಜನರು ಹೇಳ್ತಾ ಇದ್ದಾರೆ, ಗಣ್ಯ ವ್ಯಕ್ತಿಗಳಿದ್ದಾರೆ. ಕಲ್ಲಡ್ಕದಲ್ಲಿ ನಡೆದಂತಹ ಒಂದು ಮೆರವಣಿಗೆ ಬಗ್ಗೆ ಅನೇಕ ಜನರು ಹೇಳ್ತಾ ಇದ್ದಾರೆ, ಎಸ್ ಈ ರೀತಿ ಮಾಡಬಾರ್ದು ಅನ್ನುವಂಥದ್ದು. ಈ ರೀತಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲಾ ಒಂದು ಮೆರವಣಿಗೆಗಳು ಅಥವಾ ಸಭೆ ಸಮಾರಂಭಗಳು ಏನಿದೆ ನೋಡಿ, ಇದಕ್ಕೆ ನಿಜವಾಗ್ಲೂ ಇರುವಂತಹ ಮೆರುಗು ಕೊಡುತ್ತೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲಿದೆ, ಏನಾಗಿದೆ ಅನ್ನುವಂಥದ್ದು ಕಲ್ಲಡ್ಕದಲ್ಲಿ ವಿಜುವಲ್ಸ್ ಬರ್ತಾ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಕರ್ನಾಟಕದಲ್ಲಿ ನಡೆದಂತಹ ಗಣೇಶೋತ್ಸವ ಸಂದರ್ಭದಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದ್ರು ಅನ್ನುವಂಥದ್ದು, ಆ ಶಿಸ್ತು, ಆ ಗತ್ತು, ಆ ಭಜನೆ ಎಷ್ಟು ಚೆನ್ನಾಗಿತ್ತು ಅನ್ನುವಂಥದ್ದು ನಾವು ನೋಡಿದಂತಹ ಒಂದು ಏನೋ ಡಿಜೆ ನೃತ್ಯದಲ್ಲಿ ಅದು ಕಾಣಲಿಕ್ಕೆ ಸಿಗಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಕೊರತೆ ಇದೆ, ಆ ಕೊರತೆ ಏನು ಅಂತದ್ದು ಕೂಡ ನಾವು ಹೇಳಬೇಕಾಗುತ್ತೆ. ಅಂಡ್ ಎಸ್ ಕರ್ನಾಟಕದಲ್ಲೂ ಇದೆ. ಎಸ್ ಮತ್ತೆ ನಮ್ದು ನೆಹರು ಮೈದಾನದ ಗಣೇಶೋತ್ಸವ, ಅವರನ್ನು ಯಾವತ್ತು ಮೆಚ್ಚಬೇಕು ಹಿಂದೂ ಯುವಸೇನೆಯವರನ್ನು. ಕುಣಿತ ನಿಷೇಧ ಇವಾಗಲ್ಲ, ಎಷ್ಟೋ ವರ್ಷಗಳಿಂದ ಬನ್ಸ್ ಹಾಸ್ಟೆಲ್ ಇದ್ದು, ಈಗ ಮಾಲಾಡಿ ಅಜಿತ್ ಕುಮಾರ್ ರೈ ಅವರ ಸಾರಥ್ಯದಲ್ಲಿ ಅದ್ಭುತವಾಗಿ ಭಜನೆ, ಒಂದು ಚಂದ ಕುಣಿತ ಭಜನೆ ಅಲ್ಲಿಂದ ಆರಂಭ. ಒಂದು ಮಾತು ದಯಾನಂದ್ ಕತ್ತಲ್ ಸರ್ ಅವರು ಹೇಳಿದಂತದ್ದು ಬನ್ಸ್ ಹಾಸ್ಟೆಲ್ ಇಂದ ಆರಂಭವಾಯಿತು ಅನ್ನುವಂಥ ಒಂದು ಭಜನೆಯ ಕಾರ್ಯಕ್ರಮಗಳು, ಮೆರವಣಿಗೆಯಲ್ಲಿ ಭಜನೆ. ಎಸ್ ನಿಜವಾಗ್ಲೂ ಬನ್ಸ್ ಹಾಸ್ಟೆಲ್ ನಲ್ಲಿ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಇದೆ ಶೋಭಾಯಾತ್ರೆ, ಮೆರವಣಿಗೆ ಅನ್ನುವಂಥ ಗತ್ತು ಹೇಗಿದೆ, ಆ ಶಿಸ್ತು ಹೇಗಿದೆ ಅನ್ನುವಂಥದ್ದು ಎಸ್ ನೋಡ್ಕೊಂಡು. ಎಸ್ ವೀಕ್ಷಕರು ನೋಡ್ಕೊಂಡು ಬಂದ್ರಲ್ಲ, ಇದು ಬನ್ಸ್ ಹಾಸ್ಟೆಲ್ ನಲ್ಲಿ ನಡೆದಂತಹ ಗಣೇಶೋತ್ಸವ ಸಂದರ್ಭದಲ್ಲಿ ಮೆರವಣಿಗೆ ದೃಶ್ಯ ಯಾವ ರೀತಿ ಇದೆ ಅನ್ನುವಂಥದ್ದು. ಭಜನಾ ಕುಣಿತ ತುಂಬಾನೇ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಅದು ಅನೇಕ ಜನರು ಹೇಳ್ತಾ ಇದ್ದಾರೆ, ಅಥವಾ ಸಂಘಟಕರು ಕೂಡ ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ಕಾರ್ಯಕ್ರಮ ಸಂಘಟನೆ ಮಾಡುವಂತ ಸಂಘಟಕರು ಇಷ್ಟು ಭಜನೆ ಮಾಡಬಹುದಪ್ಪ, ಏನ್ ಸಮಸ್ಯೆ ಇಲ್ಲ, ಕುಣಿತ ಭಜನೆ ಈ ರೀತಿ ಭಜನೆಗಳು ಮಾಡಬಹುದು, ಆದ್ರೆ ಜನ ಸೇರಲ್ಲ, ಜನ ಬರಲ್ಲ ಅನ್ನುವಂತ ಮಾತನ್ನು ಅನೇಕ ಜನರು ಹೇಳ್ತಾರೆ. ಡಿಜೆ ಅನ್ನುವಂತಹ ಒಂದು ಪಾಶ್ಚಾತ್ಯ ಸಂಸ್ಕೃತಿಯ ಒಂದು ಸಂಸ್ಕೃತಿ ನಾವು ಅಳವಡಿಸಿದ್ರೆ ಹೇಳಬೇಕಾಗಿಲ್ಲ, ಎಲ್ಲಿಂದಲೂ ಬೇಕಾದ್ರೆ ಜನರು ಬರ್ತಾರೆ, ಎಷ್ಟು ಬೇಕಾದ್ರೂ ಜನರು ಬಂದು ಕುಣಿತಾರೆ ಅನ್ನುವಂತಹ ಮಾತು ಹೇಳ್ತಾರೆ. ಎಸ್ ಎಲ್ಲಿ ಹೋಗ್ತಾ ಇದೆ ನಮ್ಮ ಮನಸ್ಥಿತಿ ಅನ್ನುವಂಥದ್ದು ಕೂಡ
ಪ್ರಶ್ನೆ ಮಾಡ್ಬೇಕಾಗುತ್ತೆ. ಎಸ್ ಕತಲ್ ಸರ್ ಅವ್ರು ಏನ್ ಹೇಳ್ತೀರಾ? ಎಲ್ಲ ಒಂದ್ ಕಡೆ ಭಜನೆ ಅಂತ ಮಾಡಿದ್ರೆ ಜನ ಬರಲ್ಲ, ಅದನ್ನು ಸುಳ್ಳು ಅಂತ ಹೇಳ್ತೇನೆ. ಓಕೆ, ಯಾಕೆ ಅಂತ ಹೇಳಿ, ಈಗ ಗಣೇಶೋತ್ಸವ, ಗಣೇಶ ದೇವರ ಪೂಜೆ, ಚೌತಿ ದಿವಸ ನೀವು ಶರವಿಗೆ ಹೋಗಿ, ಬೆಳಗ್ಗೆ 4 ಗಂಟೆಗೆ ಕಾಲು ಹಾಕ್ಲಿಕ್ಕೆ ಜನ ಇಲ್ಲ. ಓಕೆ, ಹಾಗಾದ್ರೆ ಜನ ಬರೋದಿಲ್ವಾ? ಓಕೆ, ಶಿವರೂರು ಜಾತ್ರೆಗೆ ಹೋಗಿ ಕಾಗದ ಪ್ರಿಂಟ್ ಮಾಡ್ಲಿಕ್ಕಿಲ್ಲ. ಅಲ್ಲಿನ ರಥೋತ್ಸವಕ್ಕೆ, ಅಲ್ಲಿನ ದೈವಗಳ ರಥ ಬರುವಾಗ, ಬಂಡಿ ಬರುವಾಗ ಕಾಲು ಹಾಕ್ಲಿಕ್ಕೆ ಸ್ಥಳ ಇಲ್ಲ, ಬರುದಿಲ್ವಾ? ಕಟೀಲಿನ ರಥೋತ್ಸವಕ್ಕೆ ಹೋಗಿ, ಪೊಳಲಿ ರಥೋತ್ಸವಕ್ಕೆ ಹೋಗಿ, ಅಲ್ಲಿ ಡಿಜೆ ಹಾಕ್ತಾರ? ಅಲ್ಲಿ ಬೇರೆ ಕುಣಿತಾರ? ಯಾವುದೂ ಇಲ್ಲ. ನಾವು ಹೇಳುವುದೇನು, ನಮ್ಮ ತಪ್ಪು ಕಲ್ಪನೆ ಅಂತ ಹೇಳುವಂಥದ್ದು. ತಪ್ಪು ಕಲ್ಪನೆ. 1 ಸಾರಿ ಬರೆದಿರ್ಬೋದು, 2 ಸಾರಿ, ಆಮೇಲೆ ಅದರ ರುಚಿಯನ್ನ ಹತ್ತಿಕೊಂಡವರು ಮತ್ತೆ ಯಾವತ್ತು ಒಮ್ಮೆ ಒಳ್ಳೆಯದರ ರುಚಿ ಹತ್ತಿದವರು ಜೀವಮಾನ ಪೂರ್ತಿ ಬಿಡುವುದಿಲ್ಲ. ಈಗ ಈ ಸಾರಿ ಕುಣಿದವರು ಬರೀ ಸಾರಿ ಇರ್ತಾರಂತಿಲ್ಲ, ಅವರೆಲ್ಲ ಆಸ್ಪತ್ರೆಯಲ್ಲಿ ಮಲಗಿರ್ಬೋದು, ಅರ್ಥ ಆಯ್ತಾ? ಆದ್ರೆ ಸತ್ಸಂಗಿಗಳು ಯಾವತ್ತು ನಿರಂತರವಾಗಿರ್ತಾರೆ. ಅದೊಂದು ತಪ್ಪು ಕಲ್ಪನೆ. ಆ ತಪ್ಪು ಕಲ್ಪನೆಯಿಂದ ನಾವು ಹೊರಗೆ ಬರದೇ ಇದ್ರೆ, ನೀವೊಂದು ಮಾತು ಹೇಳಿದ್ರಿ ಆವಾಗ, ಯಾವುದು DJ ಸಂಸ್ಕೃತಿಗಳು ಈಗ ಮನೆಗಳಲ್ಲಿ ಮದುವೆಗಳಲ್ಲಿ ಆಗಿದೆ. ನನ್ಗೊಂದು ಆಘಾತ ಆಯ್ತು. ನಮ್ಮಲ್ಲಿ ಒಬ್ರು ಕೇಳಿದ್ರು, ಮದುವೆಗೆ ಏನಿಲ್ಲ ಸ್ವಲ್ಪ ಕೊಡಿ, ಕೊಟ್ಬಿಟ್ಟೆ ಪಾಪ. ನಾನು ಮದುವೆ ಮುಂಚಿನ ದಿವಸ ಮದುವೆಗಿಂತ ನಾನು ಮದುವೆ ನೋಡ್ತೇನೆ, ಏನ್ ನೋಡುದು, ನಾನು ಕೊಟ್ಟಾಗ ಹಣ ಸಾಲದು ಅವರ ಖರ್ಚಿಗೆ, ಅದರ 10 ಪಟ್ಟು ಖರ್ಚು ಮಾಡಿದ್ದಾರೆ. ಕುಡಿತೇನು, ಡಿಸ್ಕೋ ಏನು, ಏನಾಯ್ತು? ನಾನು ಅಲ್ಲಿ ಮದುವೆ ಹೋಗ್ಲಿಲ್ಲ, 1 ವಾರ ಬಿಟ್ಟು ಸರ್ ಇವ್ರು ಬೈಜಾರ ಹೆಂಗ್ ಮದ್ವೆಗೆ ಅಂತ ಇವ್ರು ಹಂಚೆ ಬಂದ್ರು, ಅವ್ ಕಟ್ಟತ್ತೆ ಸರ್, ಅದು ಪರಂಪರೆ ಅಲ್ವಾ ಅಂತ ಹೇಳಿ. ಎಲ್ಲಿವರೆಗೆ ಅಂತ ಹೇಳಿದ್ರು ಪರಂಪರೆ ಅನ್ನುವ ರೀತಿಯಲ್ಲಿ ಬೆಳೆದಿದೆ ಅಂತ ನಾನು ಹೇಳಿಕ್ಕೆ ಇದರ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕಾಗಿರುವಂತದ್ದು. ಹರ್ಷಿತ್ ಅವರು ಕೂಡ ಅದೇ ಮಾತಾಡಿದ್ರು. ಮೆಹಂದಿ ಫಂಕ್ಷನ್ ಅಥವಾ ಮದರಂಗಿ ಫಂಕ್ಷನ್ ಅಂತ ಬಂದಾಗ ತುಳುನಾಡಿನಲ್ಲಿ ಅಥವಾ ನಮ್ಮ ಈ ಕಡೆಗಳಲ್ಲಿ ಬೇಕೇ ಬೇಕು. ಮೆಹಂದಿ ಮಾತ್ರ ಅಲ್ಲ, ಈಗ ಮೆಹಂದಿಯನ್ನ ಕಳೆದು ಒಂದು ಸಂಗೀತ ಭಾರತದ ಅದರ ಜೊತೆಗೆ ಇದು ಅಲ್ಲಿ ಕೂಡ ನಮ್ಮ ಒಂದು ಸಂಸ್ಕೃತಿ ನೋಡಿ. ಸನಾತನವನ್ನು ನಾನು ಯಾವತ್ತು ಮೆಚ್ಚುವುದು ಯಾಕಂತ ಹೇಳಿದ್ರೆ, ಅವರ ಬಗ್ಗೆ ತುಂಬಾ ಬೇರೆ ವಿಕೃತರು ಏನೇನೋ ರೀತಿ ಹೇಳ್ತಾರೆ, ನಂಗೆ ಖುಷಿ ಆಯ್ತು ಅವರನ್ನ ಕಂಡು. ನೋಡಿ, ಅವರು ಪ್ರತಿ ದೇವಸ್ಥಾನಗಳಲ್ಲಿ ಅವರೊಂದು ಬ್ಯಾನರ್ ಇಟ್ಟಿರ್ತಾರೆ, ಹೇಗೆ ನಮಸ್ಕರಿಸಬೇಕು, ಹೇಗೆ ಪ್ರದಕ್ಷಿಣೆ ಬರಬೇಕು. ನನಗೆ ರೋಮಾಂಚನ ಆಗ್ತದೆ. ಈ ಸಂಸ್ಕಾರವನ್ನ ಎಷ್ಟು ಮಂದಿ ಫಾಲೋ ಮಾಡ್ತಾರೆ, ಅನುಸರಿಸ್ತಾರೆ, ಇದು ಮುಖ್ಯ. ನಾನು ಹೇಳಿದ ಅವರನ್ನು ಯಾರು ಕೂಡ ನಾನು ಗುರುತಿಸಿದ್ದು ನೋಡ್ಲಿಲ್ಲ. ಎಲ್ಲೂ ಕೂಡ ವೇದಿಕೆಯಲ್ಲಿ ನಾವು ನೋಡ್ತೇವೆ, ಹಣದ ಹಿಂದೆ ನಾಗಾಲೋಟದಿಂದ ಹೋಗ್ತಾ ಇದೆ. ನಾನು ಇಂಥ ಸಂಸ್ಕೃತಿಗಳನ್ನ ಒಂದು ದೇವಸ್ಥಾನದಲ್ಲಿ ಬಂದು ಸನಾತನದವರು ಬೋರ್ಡ್ ಇರುವಂತ ಪರಿಸ್ಥಿತಿ. ಸರ್, ಇಲ್ಲ, ಕತ್ತಲ್ ಸರ್ ತುಂಬಾ ಚೆನ್ನಾಗಿರೋ ಮಾತು ಹೇಳಿದ್ರೆ. ನಾನು ಈ ಹಿಂದೆ ಕೂಡ ಹೇಳಿದೆ, ಅನೇಕ ಬಾರಿ ಹೇಳ್ತಾ ಇದ್ರೆ ಹಿಂದೂ ಜನಜಾಗೃತಿ ಅವರು ಈ DJ ಸಂಸ್ಕೃತಿಗಳು ಹಾಳು ಮಾಡುತ್ತೆ ನಮ್ಮ ಸಂಸ್ಕೃತಿ ಅನ್ನೋಂಥದ್ದೇ. ಯಾವೊಬ್ಬ ಹಿಂದೂ ಸಂಘಟನೆಗಳು ಇದರ ಬಗ್ಗೆ ಧ್ವನಿ ಎತ್ತಲಿಲ್ಲ. ನೀವು ಒಳ್ಳೆದನ್ನು ಹೇಳಲಿಕ್ಕೆ ಯಾರು ಕೇಳೋದಿಲ್ಲ. ಅಲ್ವಾ? ಇದರ ಪರಿಣಾಮ ಕೂಡ ಒಳ್ಳೆ ಪ್ರಮಾಣದಲ್ಲಿ ಆಗ್ತಾ ಇದೆ. ಅಂದ್ರೆ ಮೊದ್ಲೇ ಹೇಗಿತ್ತು, ಈಗಲೇ ನೋಡಿದೆಲ್ಲ, ಹೌದು, ಅಂದ್ರೆ ಅದು ಬದಲಾವಣೆ ಆಗ್ತಾ ಇದೆ, ಹಂತ ಹಂತವಾಗಿ. ಇನಿಷಿಯಲಿ ತೀವ್ರ ವಿರೋಧ ಆಯ್ತು. ಇವನ್ ನಾವು KMC ಕಾಲೇಜ್ ಇರುವಾಗ ಅಲ್ಲಿ ಡಾನ್ಸ್ ಎಲ್ಲ ಮಾಡುವಾಗ ಇವನ್ ಪೊಲೀಸ್ ಸಮೇತ ಕರ್ಕೊಂಡು ಬಂದಿದ್ದೇವೆ ಅಲ್ಲಿ. ಅಲ್ಲಿ ಮತ್ತೆ ಮಾತುಕತೆ ಆಯ್ತು, ಮತ್ತೆ ಅದನ್ನ ನಿಲ್ಸ್ಬೇಕಾಯ್ತು. ಪೊಲೀಸರ ಒತ್ತಡಕ್ಕೆ ಒಮ್ಮೆ ನಿಲ್ಸಿದ್ದೇವೆ ಅಲ್ಲಿ. ಇವನ್ ಹಾಸನ ಅಲ್ಲೆಲ್ಲ ಜಿಲ್ಲಾಧಿಕಾರಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ, DJ ನ ಬ್ಯಾನ್ ಮಾಡ್ಲಿಕ್ಕೆ. ಇವನ್ ಮಂಗಳೂರಲ್ಲಿ ನಮ್ಮ ಇದ್ರ ಪ್ರಕಾರ ಒಂದು 80% ಗಣೇಶೋತ್ಸವದ ಸಂದರ್ಭದಲ್ಲಿ ಈಗ ಕಡಿಮೆ ಆಗಿದೆ. ಅದು ಭಗವಂತನ ಕೃಪೆ. ಅನೇಕ ಧರ್ಮ ಪ್ರೇಮಿಗಳು ಇದರಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಹೇಳ್ತಾ ಇದ್ರು ಈಗ, ಅಂದ್ರೆ ನೀವೊಂದು ಪ್ರಶ್ನೆಯನ್ನ ಕೇಳಿದ್ರೆ, ಅಂದ್ರೆ ಜನಸಂಖ್ಯೆಯ ಸಂದರ್ಭದಲ್ಲಿ ಇವತ್ತು ನಾವು ವಿಚಾರವಂತರು ವಿಚಾರವನ್ನ ಮಾಡಬೇಕು. ಹೇಗೆ ಒಬ್ಬ ರೋಗಿಗೆ, ಈಗ ಪೇಷಂಟ್ ಇದ್ದಾನೆ, ಅವ ಏನ್ ಕೇಳ್ತಾನೋ ಅದನ್ನ ನಾವು ಕೊಡಬಾರ್ದಲ್ಲ. ಅವನಿಗೆ ಯಾವ್ದು ಯೋಗ್ಯ ಇದೆ, ಅವನ ಪ್ರಕೃತಿ ಸರಿ ಆಗ್ಬೇಕು, ಆ ಔಷಧಿಯನ್ನೇ ಕೊಡ್ಬೇಕು. ಇವತ್ತು ನಮ್ಮ ಇದು ಪರಿಸರ ಅಥವಾ ಸಂಸ್ಕೃತಿ ಹಾಳಾಗ್ತಾ ಇದೆ. ಆದ್ರೆ ನಾವು ರೋಗಿ ಏನ್ ಕೇಳ್ತಾ ಇದ್ದಾನೆ ಅಥವಾ ಜನ ಏನೋ ಕೇಳ್ತಾರಂತ ನಾವು ಹಾಗೆ ಕೊಡದೆ ಇದನ್ನ ಸರಿ ಮಾಡೋ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡ್ಬೇಕು. ಬೇಕಿದ್ರೆ ಅದು ಯಾವುದು ಜನಕ್ಕೋಸ್ಕರ ನಾವು ಇದನ್ನ ಮಾಡೋದು ಯೋಗ್ಯ ಅಲ್ಲ. ಪ್ರತಿಯೊಬ್ಬ ಸಂಘಟಕರು ಆ ದಿಸೆಯಲ್ಲಿ ವಿಚಾರವನ್ನ ಮಾಡಬೇಕು. ಇವತ್ತು ಪಾಶ್ಚಾತ್ಯರ ಬಗ್ಗೆ ನಾವು ಮಾತಾಡಿದ್ವಿ. ಇಡೀ ಪಾಶ್ಚಾತ್ಯ ಸಂಸ್ಕೃತಿ ಅಥವಾ ಪಾಶ್ಚಾತ್ಯರಿಗೆ ಇವತ್ತು ಗೊತ್ತಾಗ್ತಾ ಉಂಟು,
ಭೋಗವಾದದಿಂದ ನಿಜವಾದ ಆನಂದ ಸಿಗ್ತಾ ಇಲ್ಲ. ಇವತ್ತು ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಏನಾದ್ರೂ ಶಾಂತಿಯ ಸಂದೇಶ ಅಥವಾ ಪ್ರಪಂಚ ಒಳ್ಳೇದಾಗ್ಬೇಕಂದ್ರೆ ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ. ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ವಸುದೈವ ಕುಟುಂಬಕಂ ಅಂತಿದೆ. ಅಂದ್ರೆ ಎಲ್ಲರನ್ನೂ ನಾವು ಪ್ರೀತಿ ಮಾಡ್ತೇವೆ. ಅಥವಾ ಪರಿಸರದಲ್ಲಿಯೂ ಪ್ರಕೃತಿಯನ್ನು ಈಗ ಉದಾಹರಣೆ ಭೂಮಿಯನ್ನು ಭೂಮಾತೆ ಅಂತ ಹೇಳ್ತೇವೆ, ಅಗ್ನಿಯನ್ನು ಅಗ್ನಿ ದೇವತೆ ಅಂತ ಹೇಳ್ತೇವೆ. ಅದು ಬಾಕಿ ಯಾವ ಧರ್ಮದಲ್ಲಿಯೂ ಸಿಗುದಿಲ್ಲ. ಬಾಕಿ ಅವರು ಭೂಮಿ ಇದು ನಮ್ಮ ಭೋಗಕ್ಕೂ ಇರುವಂತದ್ದು, ಪ್ರಕೃತಿ ನಮ್ಮ ಭೋಗಕ್ಕೆ ಇರುವಂತ ಆ ವಿಚಾರಧಾರ ಇರುವಂತ ಧರ್ಮಗಳು ಅದು. ಅದು ಹಿಂದೂ ಧರ್ಮ ಎಲ್ಲವೂ ಓಕೆ, ವಸುದೈವ ಕುಟುಂಬಕಂ ಎಲ್ಲವೂ ಓಕೆ ನಾವು ಹೇಳ್ತಾ ಇದ್ರ, ಶ್ರೀಮಂತ ಸಂಸ್ಕೃತಿ ಎಲ್ಲವೂ ಇದೆ ಹಿಂದೂ ಧರ್ಮದಲ್ಲಿ ಅನ್ನುವಂಥದ್ದು. ಹಾಗಾದ್ರೆ ಯಾಕೆ ಹಿಂದೂ ಧರ್ಮ ಈ ರೀತಿ ಆಗ್ತಾ ಇದೆ? ತಮ್ಮ ಧರ್ಮದವರೇ ಅವಹೇಳನ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಬೇರೆ ಕಾರ್ಯಕ್ರಮದಲ್ಲಿ ನಡೆದಂತಹ ಘಟನೆ ಅಲ್ಲ, ತಮ್ಮ ಕಾರ್ಯಕ್ರಮದಲ್ಲಿ ನಡೆದಂತಹ ಘಟನೆ, ತಮ್ಮ ಒಂದು ಶೋಭಾಯಾತ್ರೆ, ತಮ್ಮ ಮೆರವಣಿಗೆಗಳು, ತಮ್ಮ ದೇವರು, ತಮ್ಮ ನಂಬಿಕೆ, ಆಚಾರ ವಿಚಾರ. ಎಸ್, ಯಾರ ಸಮಸ್ಯೆ, ಯಾರ ಸಮಸ್ಯೆ, ಯಾರ ಕಾರಣ? ಹೌದು, ಎಸ್, ಅದನ್ನೇ ನಾವೀಗ ವಿಚಾರ ಮಾಡ್ಬೇಕಾದ್ರು. ನಾವು ನೋಡಿದ್ದೇವೆ ಇವನ್ ದ್ವಾಪರ, ಬೇರೆ ಬೇರೆ ಯುಗದಲ್ಲಿ, ಸತ್ಯಯುಗ, ತ್ರೈತಾಯುಗ, ದ್ವಾಪರ ಯುಗ, ಪ್ರತಿಯೊಂದು ಯುಗದಲ್ಲಿಯೂ ಧರ್ಮ ಅಧರ್ಮ ಆಚೆ ಈಚೆ ಹೋಗ್ತಾ ಇರ್ತದೆ. ಅದೇ ರೀತಿ ಈಗಿನ ಸಂದರ್ಭದಲ್ಲಿ ಪುನಃ ನಾವು ನಮ್ಮ ಸಂಸ್ಕೃತಿಯನ್ನು ಮರ್ತಿರುವುದರಿಂದ ಅದು ಇವತ್ತು ಒಂದು ಸ್ವಲ್ಪ ಮೇಲುಗೈ ಆಗ್ತಾ ಇದೆ. ಆದರೆ ಅನೇಕ ಧರ್ಮ ಪ್ರೇಮಿಗಳು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸನಾತನ ಸಂಸ್ಥೆ ಇರುವುದು, ಹಿಂದೂ ಜನಜಾಗೃತಿ ಸಮಿತಿ ಇರುವುದು, ಅನೇಕ ಸಂಸ್ಥೆಗಳಿಗೆ ಹೋರಾಟವನ್ನು ಮಾಡ್ತಾ ಇರೋದ್ರ ಪರಿಣಾಮ ಪುನಃ ಧರ್ಮದ ಕಡೆ ಇವತ್ತು ಜನ ಬರ್ತಾ ಇದ್ದಾರೆ, ವಾಲ್ತಾ ಇದ್ದಾರೆ. ಮತ್ತೆ ಒಂದು ಸಮಯದಲ್ಲಿ ಪುನಃ ಧರ್ಮದ ಪುನರುತ್ಥಾನ ಆಗ್ಲಿಕ್ಕಿದೆ, ಧರ್ಮರಾಜ್ಯನೇ ಬರ್ಲಿಕ್ಕಿದೆ. ಅದು ಪ್ರತಿಯೊಂದು ಯುಗದಲ್ಲಿಯೂ ಆಗಿದೆ, ಅದು ಈಗ ಆಗ್ಲಿಕ್ಕಿದೆ. ಉದಾಹರಣೆಯನ್ನು ಹೇಳ್ತೇನೆ. ಈಗ ನಾವು ಶ್ರಾದ್ದ ಪಕ್ಷಗಳನ್ನ ಭಾರತೀಯ ಹಿಂದೂ ಧರ್ಮದಲ್ಲಿ ಹೇಳಿದೆ. ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ ಎಷ್ಟು ಪಾಶ್ಚಾತ್ಯರು ಅವರ ಪೂರ್ವಜರ ಸದ್ಗತಿಗೋಸ್ಕರ ಸುಬ್ರಹ್ಮಣ್ಯದಲ್ಲಿ ಬಂದು ಶ್ರಾದ್ದ ಪಕ್ಷವನ್ನು ಮಾಡ್ತಾರೆ, ಪಿತೃಪಕ್ಷವನ್ನು ಮಾಡ್ತಾ ಇದ್ದಾರೆ. ಜರ್ಮನಿ, ನಾವು ಇಲ್ಲಿ ಸಂಸ್ಕೃತಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಜರ್ಮನಿ ಅಂತ ದೇಶದಲ್ಲಿ ಯೂನಿವರ್ಸಿಟಿಗಳಲ್ಲಿ ಸಂಸ್ಕೃತನ ಕಲಿಸ್ತಾ ಇದ್ದಾರೆ. ಅಲ್ಲಿ ಆ ಮಕ್ಕಳಿಗೆ ಉಚ್ಚಾರಣೆ ಬರುವುದಿಲ್ಲ, ಸಂಸ್ಕೃತ ಕಲಿಸ್ತಾ ಇದ್ದಾರೆ. ನಾಸಾ ತಗೊಳ್ಳುವ, ಇಡೀ ಜಗತ್ತಿನಲ್ಲಿ ಬಾಹ್ಯಾಕಾಶ ಸಂಶೋಧನೆ ಮಾಡ್ತಿರುವಂತ ನಾಸಾದಲ್ಲಿ ನೀವು ವಿಜ್ಞಾನಿ ಆಗಿದ್ರು ಸಹ ಅಲ್ಲಿ ಎಂಟ್ರಿ ತಗೊಳ್ಬೇಕಾದ್ರೆ ಸಂಸ್ಕೃತ ಕಂಪಲ್ಸರಿ ಮಾಡಿದ್ದಾರೆ. ಯಾಕೆ? ಸಂಸ್ಕೃತದ ಮಹತ್ವ ಇವತ್ತು ವಿದೇಶಿಗರಿಗೆ ಗೊತ್ತು. ಆಗ ಅಣ್ಣ ಹೇಳಿದ್ರು, ಈಗ ನಮ್ಮದು ಎಷ್ಟು ಶ್ರೇಷ್ಠ ಸಂಸ್ಕೃತಿ ನೋಡಿ ಅಣ್ಣ. ನಾವು ಇದನ್ನ ಗುರುತ್ವಾಕರ್ಷಣೆಯನ್ನ ಕಂಡುಹಿಡಿದದ್ದು ಯಾರಂತ ನಾವು ನ್ಯೂಟನ್ ಅಂತ ಹೇಳ್ತೇವೆ. ಕಣ ಅನ್ನುವ ಋಷಿ ಮುನಿಗಳು 6,000 ವರ್ಷದ, ಇವ್ರಕ್ಕಿಂತ 6,000 ವರ್ಷದ ಮುಂಚೆನೆ ಆ ಗುರುತ್ವಾಕರ್ಷಣೆ ಬಗ್ಗೆ ಹೇಳ್ತಾರೆ. ಆದಿ ಶಂಕರಾಚಾರ್ಯ ಒಂದು ಶ್ಲೋಕದಲ್ಲಿ ಗುರುತ್ವಾಕರ್ಷಣೆ ಬಗ್ಗೆ ಬರೆದಿದ್ದಾರೆ. ಅದನ್ನ ಇಂಗ್ಲೆಂಡಿನ ಒಂದು ಮ್ಯಾಂಚೆಸ್ಟರ್ ಯೂನಿವರ್ಸಿಟಿ ಈಗ ಪಬ್ಲಿಷ್ ಮಾಡಿದೆ. ಆ ನ್ಯೂಟನ್ ಏನು ಇದನ್ನ ಭಾರತದಿಂದ ಕದ್ದಿದ್ದು ಅಂತ ಅವು ವಿಶ್ವವಿದ್ಯಾಲಯ ಹೇಳಿದೆ. ಅದು ಮಾತ್ರ ಅಲ್ಲ, ಇವತ್ತಿಗೆ ಬರ್ತಾ ಇರುವಂತ ಎಲ್ಲಾ ಸಂಶೋಧನೆಗಳು ಭಾರತದ ಸಂಸ್ಕೃತಿಯ ಆಚಾರ ವಿಚಾರಗಳಿಂದ ತೆಗೆದು ಎಲ್ಲ ಮಾಡಿರುವಂತದ್ದು. ಪುಷ್ಪ ಕೊಹಿಮನ್ ಅಂತ ಹೇಳುವಂತದ್ದು ನಮಗೆ ರಾಮಾಯಣದಲ್ಲಿ ಇದ್ದಂಥದ್ದು. ಇವತ್ತು ವಿಮಾನವಾಗಿ ಅದು ಬದಲಾಗಿದೆ. ಅವನ ಹತ್ರ ಆಗ 8 ಇತ್ತಂತೆ, 8 ಏರ್ಪೋರ್ಟ್ಗಳು ಶ್ರೀಲಂಕಾದಲ್ಲಿ. ಇವತ್ತಿಗೂ ಅದರ ಹೆಸರುಗಳಿದಾವೆ. ಈಗ ನಿಮ್ಮ ಮಾತಿಗೆ ಒಂದು ತಮಾಷೆಯಾಗಿ ಹೇಳೋದಂತಿದ್ರೆ, ತಮಾಷೆಯೊಳಗಿರುವಂತ ವಾಸ್ತವ ಸತ್ಯ. ಈಗ ನೀವು ಹೇಳಿದ್ರಿ ಇದಕ್ಕೆ ಮೂಗುದಾರ ಹಾಕುವವರು ಯಾರು? ಒಳ್ಳೆ ಪ್ರಶ್ನೆ. ಚಿಕ್ಕ ಉದಾಹರಣೆ ಹೇಳ್ತೇನೆ, ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ಇಟ್ಕೊಂಡು ನಾನು ಸೀಟ್ ಬೆಲ್ಟ್ ಹಾಕ್ತಾ ಇರಲಿಲ್ಲ ಕಾರ್ ಕೊಂಡೋಗುವಾಗ. ಯಾಕಂದ್ರೆ ನನ್ನಲ್ಲಿ ಅದು ಸೀಟ್ ಬೆಲ್ಟ್ ಹಾಕಿದ್ರೆ ಇಂಡಿಕೇಟರ್ ಹಾಕ್ತಾ ಇರಲಿಲ್ಲ, ಅರ್ಜೆಂಟ್ ಅಲ್ಲಿ ಹೋಗೋದು ಪ್ರೋಗ್ರಾಮ್. ನನ್ನ ಹೆಂಡತಿ ಯಾವತ್ತು ಬೈಲಿಕ್ಕಿದೆ ಸೀಟ್ ಬೆಲ್ಟ್ ಹಾಕಿ. ಈಗಿನ ಕಾರಲ್ಲಿ ಅದಲ್ಲ, ಹಾಕದಿದ್ರೆ ಟ್ವಿನ್ ಸೌಂಡ್ ಆಗ್ತದೆ ಸೀಟ್ ಬೆಲ್ಟ್ ಹಾಕಿ. ನಾನೇ ಹಾಕ್ತಾ ಇರ್ಲಿಲ್ಲ. ಇವಾಗ ನಾನು ಹೋಗುವಾಗ, ಬೈಕಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕ್ತಿರ್ಲಿಲ್ಲ, ಇಂಥದ್ದೆಲ್ಲ ಇತ್ತು. ಮೊನ್ನೆ ಕಾನೂನು ಸ್ಟ್ರಿಕ್ಟ್ ಆಯ್ತು, ಮೂಗುದಾರ ಬಿತ್ತು. ಸರಿ ನೋಡಿ, ಎಲ್ಲಿವರೆಗಂತ ನನ್ಗೊಂದು ಸರಿ ಆಗಿದೆ. ಒಬ್ಬರು ಆ ಸೌಂಡ್ ಕರ್ಕಶ ಸೌಂಡ್ ಅಲ್ಲಿ ಹೋಗ್ತಾರಲ್ಲ ಅಂತ ಏನ್ ಮಾಡ್ತಾರೆ, ಟೈರ್ ಅನ್ನಲ್ಲಿ ಎತ್ತಿ ಆಡುದು, ಅದಕ್ಕೆ ಮಾಡುದು. ನಾನು ಸಾಯ್ತಾ ಇದ್ದೆ ಅವನಿಂದಾಗಿ. ಇವಾಗ ನೋಡಿದೀರಾ, ಕಳೆದ ಒಂದು ಕೆಲವು ತಿಂಗಳಿಂದ ಅದಿಲ್ವೇ ಇಲ್ಲ, ಈಗ ಇಲ್ವೇ ಇಲ್ಲ. ನೋಡಿ, ನಿಯಂತ್ರಣ ಆಗ್ತದೆ. ಯಾಕೆ? ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈಗ ನನ್ನನ್ನು ಸೇರಿಸಿ ಹೇಳುದು, ಯಾರನ್ನ ಎಲ್ಲರನ್ನು ದೂರದಲ್ಲ, ಒಬ್ಬರಿಗೆ ಬೆರಳು ತೋರಿಸಿದ್ರೆ ನಮ್ಮನ್ನು 3 ಬೆರಳು ತೋರಿಸ್ತದೆ. ನಮ್ಮನ್ನು ಸೇರಿಸಿ ಕಾನೂನು ಇದು ಚೌಕಟ್ಟು ಕಠಿಣವಾಗಬೇಕು ಎಲ್ಲದರಲ್ಲೂ ಹಾಗೆ. ಇದು ಮೂಗುದಾರ ಬಿಡುವುದಲ್ಲ, ಏನು ಬೇಕಾ ಬಿಟ್ಟು ಬಿಡುದು. ಇದರಲ್ಲೂ ಕೂಡ ಹಾಗೆ, ನಮ್ಮ ಧರ್ಮದಲ್ಲೂ ಕೂಡ ಹಾಗೆ. ಅದನ್ನು ಕಠಿಣವಾಗಿ ಮಾಡಿದ್ರೆ, ಅನುಷ್ಠಾನಕ್ಕೆ ತಂದ್ರೆ ಖಂಡಿತವಾಗಿ ಇಂಥದ್ದಕ್ಕೆಲ್ಲ ಸಾಧ್ಯ ಇದೆ. ಬ್ರೇಕ್ ಬರ್ತೇನೆ. ಒಬ್ರು ಕಾಲ್ ಇದ್ದಾರೆ ಸರ್. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ರೈಟ್. ಎಸ್ ಸರ್, ಚಂದ್ರಮುಖಿ. ದಯಾನಂದ ಸರ್ ಹೇಳಿದ ಪ್ರಕಾರ
ಇದನ್ನ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ನಾವು ಈವನ್ ಸಂವಿಧಾನ ಕೂಡ ಧರ್ಮದ ಆಧಾರದ ಮೇಲೆ ಇರಬೇಕು ಆ ಒಂದು ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ. ಅದಕ್ಕೆ ನಾವು ಹಿಂದೂ ರಾಷ್ಟ್ರ ಅಂತ ಕರಿತೇವೆ, ಒಂದು ರಾಮರಾಜ್ಯ. ಇವತ್ತು ಸರ್ಕಾರ ಏನ್ ನಡೀತಾ ಇದೆ ಯಾವುದೇ ಧರ್ಮದ ಆಧಾರದ ಮೇಲೆ ಇಲ್ಲ. ಧರ್ಮದ ವ್ಯಾಖ್ಯೆ ಹೇಗಿದೆ, ಯಾವುದರ ಆಚರಣೆಯಿಂದ ಒಬ್ಬ ಮನುಷ್ಯನ ಆಧ್ಯಾತ್ಮಿಕ ಉನ್ನತಿ, ಈವನ್ ಪಾರಮಾರ್ಥಿಕ ಉನ್ನತಿ ಅಷ್ಟೇ ಅಲ್ಲ, ಸಮಾಜ ವ್ಯವಸ್ಥೆ ಉತ್ತಮ ಆಗಿರ್ತದೆ. ಆದಿಶಂಕರಾಚಾರ್ಯರು ಹೇಳ್ತಾರೆ, ಯಾವುದರ ಆಚರಣೆಯಿಂದ ವ್ಯಕ್ತಿಯ ಉನ್ನತಿ, ಐಹಿಕ ಮತ್ತು ಪಾರಮಾರ್ಥಿಕ ಉನ್ನತಿ ಪ್ಲಸ್ ಸಮಾಜದ ವ್ಯವಸ್ಥೆ ಉತ್ತಮ ಆಗ್ತದೆ, ಅದನ್ನ ಧರ್ಮ ಅಂತ ಹೇಳ್ತೇವೆ. ಅಂದ್ರೆ ವೇ ಆಫ್ ಲೈಫ್. ಅದು ನಾವು ನಮ್ಮ ಜೀವನ ಯಾವ್ದು ಒಂದು ಫ್ರಿಜ್ ತಂದ್ರು ಅದಕ್ಕೊಂದು ಹೇಗೆ ಅದಕ್ಕೆ ಹೇಗೆ ನಡೆಸಬೇಕು, ಅದಕ್ಕೊಂದು ನಾವು ಇದೇ ನಿಯಮಗಳು ಇರ್ತೇವೆ. ಹಾಗೆ ವ್ಯಕ್ತಿ ಹೇಗೆ ಜೀವನ ನಡೆಸಬೇಕು ಆದರ್ಶ ರೀತಿಯಲ್ಲಿ, ಅದನ್ನು ಧರ್ಮ ಹೇಳ್ತದೆ. ಇವತ್ತು ನಮ್ಮ ಸಂವಿಧಾನ ಧರ್ಮದ ಆಧಾರದ ಮೇಲೆ ಇಲ್ಲ. ನಾವು ಹೇಳ್ತಾ ಇರೋದು ನಮ್ಮ ಸಂವಿಧಾನ ಕೂಡ ಧರ್ಮದ ಆಧಾರದ ಮೇಲೆ ಇರಬೇಕು. ಆವಾಗ ಮಾತ್ರ ಇಡೀ ಸಮಾಜ, ಇಡೀ ವಿಶ್ವ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇದೆ. ಓಕೆ ಓಕೆ ಎಸ್ ಹರ್ಷಿತ್ ಅವ್ರು ಏನ್ ಹೇಳ್ತೀರಾ? ಮುಂದೆ ದಸರಾ ಕೂಡ ಬರ್ಲಿಕ್ಕಿದೆ, ನವರಾತ್ರಿ ಕೂಡ ಬರ್ಲಿಕ್ಕಿದೆ. ಅನೇಕ ಯುವಕರು ಕಾಯ್ತಾ ಇದಾರೆ, ಇದೇ ರೀತಿ ಡ್ಯಾನ್ಸ್ ಮಾಡ್ಬೇಕು, ಇದೇ ರೀತಿ ನೃತ್ಯ ಮಾಡ್ಬೇಕಂತ. ಭಜನೆ ತರ ಅಲ್ಲ, ಇನ್ನೊಂದ್ ಕಡೆ ನಾವು ನೋಡ್ಕೊಂಡು ಬಂದೆ ಡಿಜೆ ಅನ್ನುವಂಥದ್ದು. ಎಸ್ ತಾವು ಯಾವ ರೀತಿ ವೆಯ್ಟ್ ಮಾಡ್ತಾ ಇದ್ರೆ, ಏನ್ ಮಾಡ್ತಾ ಇದ್ರೆ, ಏನ್ ಆಲೋಚನೆ ಇದೆ, ಯೋಚನೆ ಇದೆ ನಿಮ್ಮ ಮುಂದಕ್ಕೆ? ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈಗಿನ ನೆಕ್ಸ್ಟ್ ಬರುವ ಕಾರ್ಯಕ್ರಮಗಳಿಗೆ ಡಿಜೆಗೆ ಪರ್ಮಿಷನ್ಸ್ ಇಲ್ಲ ಅಂತ ಹೇಳುವಂತ ಮಾಹಿತಿ ಇದೆ. ಓಕೆ, ಅದು ಒಂದು ಒಳ್ಳೆ ಬೆಳವಣಿಗೆ. ಮತ್ತೆ ಇನ್ನೊಂದಂದ್ರೆ ಸಂಸ್ಕೃತಿ, ಆಚಾರ ವಿಚಾರ, ಮತ್ತೆ ಈಗ ಸರ್ಕಾರ ಅದು ಕಾನೂನು ಕ್ರಮಗಳನ್ನು ತಗೊಳ್ಳುವಂಥದ್ದು, ಅದು ಒಂದು ಮಟ್ಟಕ್ಕೆ ಹೋದ್ರೆ ನಮ್ಮ ಮನೆಯಲ್ಲಿರುವಂಥವರು, ಈಗ ನಾವು ಮನೆಯಿಂದ ಹೊರಗೆ ಬರ್ತೇವೆ, ನಾನು ಒಂದು ಹೊತ್ತು ಸರಿಯಾದ ಸಮಯಕ್ಕೆ ರೀಚ್ ಆಗದೆ ಇದ್ದಾಗ ಮನೆಯಿಂದ ಫೋನ್ ಬರ್ತದೆ, ಯಾಕೇನು ಲೇಟ್ ಆಯ್ತು ಅಂತ ಹೇಳುವಂಥದ್ದು. ಅದೇ ತರ ಈ ಕಾರ್ಯಕ್ರಮಗಳಿರ್ಬೋದು, ಈ ಆಚರಣೆಗಳಿರ್ಬೋದು, ಅವನಿಗೆ ಗೊತ್ತಿಲ್ಲ ಅಂತ ಹೇಳಿದ್ದನ್ನ ಅವ್ರಿಗೆ ಏನು ಗೊತ್ತಿದೆ, ನನಗೆ ಎಲ್ಲಾನು ಗೊತ್ತಿದೆ, ನಾನು ಎಲ್ಲ ಶ್ಲೋಕಗಳನ್ನು ಹೇಳ್ಕೊಡ್ತೇನೆ ಅಂತ ಹೇಳೋದು ಅಸಾಧ್ಯ. ಯಾಕಂದ್ರೆ ಅದನ್ನ ಕೇಳುವಂತ ಮನಸ್ಥಿತಿ ಕೂಡ ಅವನಿಗೆ ಇರ್ಬೇಕಾಗ್ತದೆ. ನಮ್ಮಲ್ಲಿ ಇಷ್ಟು ಆಗ್ತದೆ, ಯಾಕಂದ್ರೆ ನನ್ನ ಮನೆಯಲ್ಲಿ ಗಣೇಶ ಸ್ತುತಿ ಮಾಡುವಂಥದ್ದು ಇರ್ಬೋದು, ಶ್ಲೋಕಗಳಿರ್ಬೋದು, ನಾನು ಕಲ್ತದಲ್ಲ. ನಮ್ಮ ತಂದೆ ಬೆಳಗ್ಗೆದ್ದು ಪೂಜೆ ಮಾಡ್ಬೇಕಾದ್ರೆ ಕೇಳಿ 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 ನನಗೇನಿಲ್ಲ, ಕೈಯಲ್ಲಿ ದೀಪ ಹಿಡಿದ ಕೂಡ್ಲೆ ನಮಗೆ ಆ ಶ್ಲೋಕ ಬಂದು ಬಿಡ್ತದೆ. ಯಾಕಂತ ಹೇಳಿದ್ರೆ ಅದು ಸಂಸ್ಕಾರ, ನಮ್ಮ ಮನೆಯಿಂದ ಆರಂಭ ಆಗುವಂಥದ್ದು. ಆಚರಣೆಗಳೇನಿದೆ ಇವತ್ತಿಗೂ ಅಷ್ಟೇ, ಈ ಶ್ರಾದ್ದಗಳನ್ನು ಮಾಡುವಂಥವಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಆಚಾರ ವಿಚಾರಗಳು, ದೀಪಾವಳಿ ಸಮಯದಲ್ಲಿ ಏನು ಮಾಡಬೇಕು, ಇವಾಗ ನಾವೇ ಅದನ್ನ ಆಚರಣೆ ಮಾಡ್ತಾ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಅದೆಲ್ಲ ಹೀಗೆ ಮಾಡು ಹಾಗೆ ಮಾಡು ಹೇಳಿಕೊಟ್ಟು ಬರುವಂತದ್ದಲ್ಲ, ಮನೆಯಲ್ಲಿ ಆಗುವಂತ ಸಂಸ್ಕಾರಗಳು, ಅದನ್ನ ನೋಡಿ ಕಳೆಯುವಂಥದ್ದು. ಅದರಿಂದ ನಾವು ಪ್ರೇರಿತರಾಗಿ ಮಾಡ್ಬೇಕು. ಅದೇ ರೀತಿ ಆಗುದಿಲ್ಲ ಅಂತ ಹೇಳುವುದನ್ನ ಸ್ವಲ್ಪ ಮನೆಯವರೇ ಅದಕ್ಕೆ ನೋಡು, ಈ ತರ ಮಾಡು, ಈ ತರ ಕಲಿ ಅಂತ ಹೇಳುವಾಗ ಎಲ್ಲೋ ಒಂದು ಸಲ ಯಾವಾಗ್ಲೂ ನೆಗೆಟಿವ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಎಲ್ಲೋ ಒಂದ್ಸಲ ಪಾಸಿಟಿವ್ ಇಂದಾಗಿ ಬದಲಾವಣೆಗಳು ಸಾಧ್ಯ. ನಾನು ಬದಲಾಗುದಿಲ್ಲ, ನಾನು ಹೀಗೆ ಇರ್ತೇನೆ ಅಂತ ಹೇಳುವಂತದ್ದು ಸುಳ್ಳು. ಬದಲಾಗತ್ತೆ, ಅದು ಮನೆಯಿಂದಲೇ ಆರಂಭ ಆಗ್ಬೇಕು ಅಂತ. ಹಾಗಾದ್ರೆ ಒಂದು ಮಾತು, ಎಲ್ಲ ಒಂದ್ ಕಡೆ ಇಂತಹ ಒಂದು ಸಭೆ ಸಮಾರಂಭಗಳು ಬಂದಾಗ, ಮಹೋತ್ಸವಗಳು ಬಂದಾಗ ಮನರಂಜನೆ ಅನ್ನೋದು ಬೇಕಾಗಿರುತ್ತೆ. ನಿಮಗೆ ಮನರಂಜನೆಗೆ ಅಂತ ಹೇಳಿ ಎಷ್ಟೋ ಕಾನ್ಸರ್ಟ್ ಗಳಾಗತ್ತೆ, ಎಷ್ಟೋ ಹಾಡುಗಳ. ನಾನು ಹೇಳೋದು ಡಿಜೆ ಅಂತ ಹೇಳುವಂತದ್ದು ಒಂದು ಹಾಡನ್ನ ಎಷ್ಟು ಯಾವ ಕೀಳು ಮಟ್ಟಕ್ಕೆ, ನಿಮಗೆ ಬೇಕಾದ್ರೆ ರಘು ದೀಕ್ಷಿತ್ ಇದಾರಲ್ಲ, ಅವರು ಈ ಜಾನಪದ ಹಾಡುಗಳಿಗೆ ಒಂದು ವೆಸ್ಟರ್ನೈಸ್ಡ್ ಇದಾಗಿ ಅವ್ರು ಹಾಡಿದ್ರು, ಅಂದ್ರೆ ಅದು ಸಕ್ಸಸ್ಫುಲ್ ಆಯ್ತು ತುಂಬಾ. ಅವರು ಫಸ್ಟ್ ಅಶ್ವಥ್ ಅವರು ಹಾಡಿರುವಂತಹ ಹಾಡುಗಳನ್ನ ಅವರು ಕೇಳ್ತಾರೆ ಅಶ್ವಥ್ ಅವರ ಹತ್ರ. ಅವ್ರು ಒಂದೇ ಮಾತು ಹೇಳಿದ್ರು, ನೀನಾಗಿ ಹಾಡು, ನನ್ನ ಹಾಡುಗಳನ್ನ ನೀನು ಹಾಡಬೇಡ ಅಂತ ಹೇಳಿ ಸುಮ್ಮನೆ ಆದ್ರು. ಆ ನಂತರ ಅವರು ಶಿಶುನಾಳ ಶರೀಫರ ಹಾಡುಗಳನ್ನ ಅದು ಬೇರೆನೇ ರೀತಿ, ಯಾಕಂದ್ರೆ ಆ ರೀತಿಯ ಬದಲಾವಣೆಗಳು ಬೇಕು, ಆದ್ರೆ ಅದು ಆ ಮೂಲ ಸಾಹಿತ್ಯಕ್ಕೆ ಯಾವತ್ತೂ ಧಕ್ಕೆ ತರುವಂತದ್ದಾಗಿರ್ಬಾರ್ದು. ನಮ್ಮ ಈಗ ಡಿಜೆ ಸಂಸ್ಕೃತಿ ಏನಂದ್ರೆ, ಅಷ್ಟೂ ಚಂದದ ಹಾಡನ್ನ ಯಾವ ಕೀಳು ಮಟ್ಟಕ್ಕೆ ತಂದು ಹಾಕ್ತಾರೆ ಅಂತ ಹೇಳಿದ್ರೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ತುಂಬಾ ಬ್ಯಾಡ್ ಇಂಪ್ರೆಷನ್ ಬರ್ತದೆ. ಮತ್ತೆ ಆ ವೈಬ್ರೇಷನ್ ಇದೆಯಲ್ಲ, ಆ ಟ್ರಾನ್ಸ್ ಮ್ಯೂಸಿಕ್ ಅದ್ರ ಜೊತೆ ಮಿಕ್ಸ್ ಮಾಡಿ ನಮ್ಮ ಏನು ಸ್ಥಿಮಿತವನ್ನ, ನೀವು ಅಲ್ಲಿ ಹೋದ ಕೂಡ ನಿಮ್ಮ ಕೈ ಕಾಲೆಲ್ಲ ಸ್ವಲ್ಪ ಅಂದ್ರೆ ಕುಣಿಬೇಕು ಅಂತ ಹೇಳೋ ಆ ಇನ್ಫ್ಲೂಯೆನ್ಸ್ ಬರುತ್ತೆ, ಆದ್ರೆ ಇರೋದು ನೆಗೆಟಿವ್ ಎನರ್ಜಿ ಅದರ. ಕೊನೆಯದಾಗಿ ದಯಾನಂದ್ ಕತ್ತಲ್ ಸರ್, ಮುಂದೆ ದಸರಾ ಕೂಡ ಬರ್ತಾ ಇದೆ. ಅನೇಕ ಜನರು ಏನೋ ಒಂದ್ ಕಡೆ ನಾವು ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಅನೇಕ ಜನರು ಹೇಳ್ತಾ ಇದ್ದಾರೆ ಕೂಡ, ಅನೇಕ ಕರೆಗಳು ಬರ್ತಾ ಇದೆ, ಅದೇ ಕರೆಗಳನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ಒಂದ್ ಕಡೆ ಮುಂದೆ ಬರುವಂತಹ ದಸರಾ ನವರಾತ್ರಿ ಸಂದರ್ಭದಲ್ಲಿ ಇಂತಹ ಒಂದು ಘಟನೆಗಳು ಮರುಕಳಿಸಬಾರ್ದು, ಧರ್ಮ ಅಥವಾ ಸಂಸ್ಕೃತಿ ಅನ್ನುವಂಥದ್ದು ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎಸ್ ದಯಾನಂದ್ ಕತ್ತಲ್ ಸರ್ ಅವರು ಕೊನೆಯದಾಗಿ ಏನ್ ಹೇಳ್ತೀರಾ ಅಂತ ಹೇಳಿ. ಎಸ್ ತಾವು ನೋಡ್ತಾ, ನಾನು ಯಾರಿಗೂ ಆರ್ಡರ್ ಮಾಡೋದಿಲ್ಲ, ರೈಟ್,
ನಾನು ವಿನಂತಿಸುವುದು, ಓಕೆ, ದಯವಿಟ್ಟು ಯಾವುದು ಕೂಡ ನಡೆಯುವುದಿಲ್ಲ. ರೈಟ್. ನಾನು ವಿನಂತಿಸುವುದಿಷ್ಟೇ, ಪ್ರಜ್ಞಾವಂತ ಜನರು ಇನ್ನು ಮುಂದಕ್ಕೆ ಯಾವುದೇ ಮೆರವಣಿಗೆಗಳಲ್ಲಿ ನಾಗಾರಾಧನೆ ಆಗಲಿ ದೈವಾರಾಧನೆ ಆಗಲಿ ಯಾವುದನ್ನು ಅವಹೇಳನ ಮಾಡುವಂತ, ಅಲ್ಲಿ ಮೂಲ ಸ್ವರೂಪದಲ್ಲಿ ಆಗಿದೆ, ಆ ರೀತಿ ನರ್ತನ ಮಾಡುವುದನ್ನು ನಿಲ್ಲಿಸಿ. ಅದರ ಹೊರತಾಗಿ ಸ್ತಬ್ಧ ಚಿತ್ರಗಳನ್ನ ಮಾಡಿ ಅದರ ಬಗ್ಗೆ ಚರಿತ್ರೆಗಳನ್ನು ಹೇಳುವಂತ ಒಂದು ಸಿಡಿಗಳನ್ನು ಹಾಕಿ ಅದನ್ನು ಮಾಡ್ಕೊಂಡು ಹೋಗಿ. ಮತ್ತೆ ಬೇಲಿಯೇ ಎದ್ದು ಹೊಲ ಮೇಯ್ದ ತೆರದಲ್ಲಿ ಯಾರು ಸಂಘಟಕರಿದ್ದಾರೆ, ಯಾರು ದೇವಸ್ಥಾನದಲ್ಲಿ ಇದೆಲ್ಲ ಆರಂಭ ಆಗುದು ಬೇರೆ ಕಡೆಯಿಂದ ಅಲ್ಲಲ್ಲ, ಅಲ್ಲಿ ಅವರು ಜಾಗೃತರಾಗಿ, ದಯವಿಟ್ಟು ವಿನಂತಿಸುದು, ಅಲ್ಲಿ ಅವರು ಜಾಗೃತರಾಗಿ ಕಡಾಖಂಡಿತವಾಗಿ ಇದನ್ನು ಮಾಡದ ಹಾಗೆ ಮಾಡಿ. ಇನ್ನೊಂದು, ನಾನು ಪೊಲೀಸ್ ಇಲಾಖೆಯಲ್ಲಿ ವಿನಂತಿಸಿಕೊಳ್ಳುವಂಥದ್ದು, ಇವರು ಹೇಳಿದ ಹಾಗೆ ಒಬ್ಬ MLA ಒಂದ್ ದಿವಸ ಹೇಳ್ತಾರಂತೆ, ಜನ್ಮ ಗಣಿತ ಬೈದನು ಮಾರೆ DJ ಮಾರೆ ಪರ್ಮಿಷನ್ ಎತ್ತು ಬರಲಿ ಅಂತ ಹೇಳಿ ಜಾದಮನ್ ಪುನಃ ಅವರ ಕೈಕಟ್ಟಿ ಹಾಕುವಂತ ಪರಿಸ್ಥಿತಿಯನ್ನ ಕಡಾಖಂಡದ MLA ಅವರಿಗೆ ಹೋಗುದೇ ಬೇಡ, ಇನ್ಫ್ಲುಯೆನ್ಸ್ ಹೋಗುದೇ ಬೇಡ. ಇನ್ಫ್ಲುಯೆನ್ಸ್ ವಿಷಯಗಳಲ್ಲ, ಅಧಿಕಾರಿ ಇಲ್ಲ ಆಗುದಿಲ್ಲ ಅಂತ ಹೇಳ್ಬೇಕಾಗಿಲ್ಲ, ನಾನು ನೋಡ್ತೇನೆ ನಾಳೆ ಬನ್ನಿ ಅಂತ ಹೇಳಿದ್ರೆ ಸಾಕು. ಇನ್ಫ್ಲುಯೆನ್ಸ್ಗೆ ಬೇರೆ ರೀತಿಯ ಕಾಲ್ಗಳು, ಯಾಕಂತ ಹೇಳಿದ್ರೆ ನಮ್ಮ ಸರೌಂಡಿಂಗ್ ಅಲ್ಲೇ ತುಂಬಾ ಜನ, ಯಾಕಂದ್ರೆ ಪರ್ಮಿಷನ್ಗೋಸ್ಕರ ಆ ಲೆವೆಲ್ ಇದು ಇನ್ಫ್ಲುಯೆನ್ಸ್. ನಾನು ಹೇಳುದಿಷ್ಟೇ, ನಾವು ಅವತ್ತು ಕೊಟ್ಟಂತಹ ಅರ್ಜಿಗೆ ಜಿಲ್ಲಾಧಿಕಾರಿ ಅವರು ಯಾವ ಸರ್ಕ್ಯುಲರ್ ಬಿಟ್ಟಿದ್ದಾರೆ ಅದನ್ನು ಕಠಿಣವಾಗಿ ಅನುಷ್ಠಾನಿಸುವ ವ್ಯವಸ್ಥೆ ಮಾಡಿದ್ರೆ ಇನ್ನು ಮುಂದಕ್ಕಿಂತದ್ದು ನಡೆಯುವುದಿಲ್ಲ, ಆಗುದಿಲ್ಲ. ಆಗಿನ ಜಿಲ್ಲಾಧಿಕಾರಿ ಕೊಟ್ಟಂತ ಸರ್ಕ್ಯುಲರ್ ಅನ್ನ ಎಲ್ಲ ಇಲಾಖೆ ಬಿಟ್ಟಿದ್ದಾರೆ, ಅಲ್ಲಿ ಕಠಿಣವಾಗಿ ಅದನ್ನು ಅನುಸರಿಸಿ ಆವಾಗ ಇಂಥದ್ದು ನಡೆದಿಲ್ಲ. ಮತ್ತೆ ನಾನು ಈಗ ಸ್ಪಷ್ಟೀಕರಣ ಕೊಡಬೇಕು, ನಾನು ಆವಾಗ ಒಂದು ಹೇಳಿದೆ, ನಾಳೆ ದಿವಸ ನನ್ನ ಮೇಲೆ ಇದು ಬರೋದಕ್ಕೆ ನಾನು ಹೇಳುದು ಆ ಮೆರವಣಿಗೆಗಳಲ್ಲಿ ನಾನು ಆವಾಗ ಹೇಳಿ ಮೊಸರುಗುಡಿಕೆಗೆ ಒಂದು ಕಟೀಲು ನಡೆಯುತ್ತದೆ, ನಾನು ಅಲ್ಲಿ ಅವರ ಹತ್ರ ವಿನಂತಿಸಿದೆ, ಒಳ್ಳೆ ಹಸಿರಣ್ಣರು ನಮ್ಮ ಮೇಲೆ ತುಂಬಾ ಭಕ್ತಿ ಇದೆ, ಅವರ ಮೇಲೆ ಗೌರವ ಇದೆ, ಅವರ ಮೇಲೆ ಕ್ಷೇತ್ರದ ಬಗ್ಗೆ ನನಗೆ ತುಂಬಾ ಗೌರವ ಇದೆ, ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೆ, ಅವರು ಹೇಳಿದ್ದಾರೆ ನನಗೆ ಮಾತು ಕೊಟ್ಟಿದ್ದಾರೆ, ಈಗ ಸ್ವರ್ಣದ ಧ್ವಜಸ್ತಂಭ ಆಗುವಂತ ಇದಿದೆ, ಆ ಸಂದರ್ಭದಲ್ಲಿ ದಯವಿಟ್ಟು ಅದರ ನಂತರ ಅದನ್ನು ಮಾಡದ ಹಾಗೆ ಆ ಮೊಸರುಡಿಕೆ ಮೆರವಣಿಗೆಯಲ್ಲಿ ಅದನ್ನು ನಿಲ್ಲಿಸುವಂತ ವ್ಯವಸ್ಥೆಯಲ್ಲಿ ಆಗ್ಲಿ ಅಂತ ನಾನು ಈ ಮೂಲಕ ವಿನಂತಿಸಿಕೊಳ್ಳಿ. ಇನ್ನೊಂದು, ಮಾಧ್ಯಮದವರು ಕೂಡ ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದು, ನಿಮ್ಮದು ಕೂಡ ತಪ್ಪಿದೆ. ಏನಂತ ಹೇಳಿದ್ರೆ ಅಂಥದ್ದು ಬಂದ ತಕ್ಷಣ ನೀವು ಸಿಕ್ಕಲ್ಲೇ ಹೈಲೈಟ್ ಮಾಡ್ತೀರಿ. ನೀವು ನೋಡಿ ಇವತ್ತು ಇದು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂಥದ್ದನ್ನ ಹೈಲೈಟ್ ಮಾಡ್ತೀರಿ. ನಿಮ್ಮಲ್ಲಿ ಕೂಡ ಕಡಾಖಂಡಿತವಾಗಿ ನೀವು ಹೇಳಿದ್ರೆ ಸ್ವಲ್ಪ ಇಲಾಖೆಗಳು, ಶಾಸಕಾಂಗ ಆಗಿರ್ಲಿ, ನ್ಯಾಯಾಂಗ ಆಗಿರ್ಲಿ, ಕಾರ್ಯಾಂಗ ಆಗಿರ್ಲಿ, ಇದನ್ನು ಇನ್ನೊಂದು ಒಂದು ಮಾತು ಹೇಳ್ತೇನೆ, ನೀವು ಹೇಳ್ತೀರಿ ಚಿಕ್ಕ ನೋಡಿ, ಈಗ ಮೆರವಣಿಗೆ ಆಯ್ತು, ನಿಲ್ಲಿಸಿದ್ರು ಇಲ್ಲಿದ್ದು ಅಂತ ಹೇಳಿದ್ರಿ, ಅವಾಗ ಬೇರೆ ಏನು ಬೇಡ, ಅದೆಂತ ಬಾಯಿಗೆ ಹಾಕಿ ಎಷ್ಟು ಕುಡಿದಿದ್ದಾರೆ ಗಾಂಜಾ ಚೆಕ್ ಮಾಡಿದ್ರೆ ನಮ್ಮ ಮೆರವಣಿಗೆ ಜಾಸ್ತಿ ಸಿಗ್ತದೆ. ಅರ್ಥ ಆಯ್ತಾ? ಅದೇ ಹೇಳುದು, ಇಂಥದ್ದಕ್ಕೆಲ್ಲ ಕೆಟ್ಟದಕ್ಕೆ ಅವಕಾಶ ಕಲ್ಪಿಸದ ಹಾಗೆ ಬಾಕಿಯವರು ನಮ್ಮನ್ನು ಬೆರಳು ತೋರಿಸಿದ ಹಾಗೆ, ಬಾಕಿ ಧರ್ಮದವರು ನಮ್ಮನ್ನು ಬೆರಳು ತೋರಿಸಿದ ಹಾಗೆ. ಮತ್ತೆ ತುಂಬಾ ನಾನು ಮೊನ್ನೆ ಗಿರಿಗಿಟಿ ಚಲನಚಿತ್ರದ ಬಗ್ಗೆ ನಾನು ಒಳ್ಳೆ ಹೇಳಿಕೆ ಕೊಟ್ಟಿದ್ದೆ, ಏನೋ ಅದರಲ್ಲೊಂದು ಕೋರ್ಟಿನ ವಿಚಾರದ ಬಗ್ಗೆ ಇದಿತ್ತು, ಆದ್ರೆ ಅಲ್ಲಿ ಯಾವುದೇ ಧರ್ಮಕ್ಕೆ ಒಂದು ಕಪ್ಪು ಚುಕ್ಕೆ ಇಲ್ಲದ ರೀತಿಯಲ್ಲಿ ಅವರನ್ನು ಪ್ರಚಾರ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಯ್ತು. ರೂಪೇಶ್ ಶೆಟ್ಟಿ ಅವರ ಒಳ್ಳೆ ಇದು ಮಾಡಿದ್ದಾರೆ. ಬೇರೆ ಚಲನಚಿತ್ರಗಳು ನೋಡಿ ಅಂತೆ, ಎಲ್ಲಾದ್ರೂ ಒಂದು ಅವರು ಹೇಳಿದ ಹಾಗೆ ಬೇರೆ ಧರ್ಮದವರದ್ದು ಎಲ್ಲಾದ್ರೂ ಅವಹೇಳನ ಮಾಡಿದ್ದುಂಟ? ಇಲ್ಲ. ನಮ್ಮ ಸ್ವಾಮಿಗಳನ್ನ ಪಟ್ಟೆ ಹೊಡಿಸುವುದು, ಅವರು ಹೆಣ್ಣುಗಳಂದೇ ಕುಣಿಯುವುದು, ಹುಚ್ಚಾಟ ಮಾಡುವುದು, ಇದನ್ನೇ ತೋರಿಸಿ ನನಗೆ ನೋವಾಗ್ತದೆ. ದಯವಿಟ್ಟು ಇನ್ನು ಮುಂದಕ್ಕೆ ಅಂತದ್ದು ಆಗದಾಗೆ ಪ್ರಜ್ಞಾವಂತರನ್ನ ಮಾಡಿ ಅಂತ ನಾನು ಈ ಮೂಲಕ ನಮ್ಮ ಕುಡ್ಲ ವಾಹಿನಿಯ ಮುಖೇನ ನಾನು ವಿನಂತಿಸಿಕೊಳ್ತೇನೆ. ಮತ್ತೆ ದೈವಾರಾಧನೆಯಲ್ಲಿ ನಾವು ಅಲ್ಲಿ ಅದಕ್ಕೆ ಬರ್ತಾ ಇದ್ದೇನೆ. ಈಗ ಅಲ್ಲಿ ಕುಣಿತೆ ಒಂದು ಹಿಂಗಾರ ಹಾಳಾದ್ರೆ ನುಡಿಕಟ್ಟು ಹೇಳುದು, ಒಂಜಿ ಪಿಂಗಾರದೆತ್ತಂಡ ಒಂಜಿ ಗರ್ಭವತಿ ಪೊಣ್ಣನ ಗರ್ಭದೆತ್ತಿನ ದೋಷ. ನುಡಿಕಟ್ಟಿದು. ಅದನ್ನು ತೆಗೆದು ಯಾವುದಕ್ಕೆ ಉಪಯೋಗಿಸಬೇಕು, ಅದಕ್ಕೆ ಉಪಯೋಗದ ಮೌಲ್ಯ ತಿಳಿಸ್ಲಿಕ್ಕೋಸ್ಕರ ಅದನ್ನು ಕಟ್ಟುಪಾಡು ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಮಾತಿದೆ, ಅತಿ ಪರಿಚಯಾದ ವಜ್ಞ ಸಂತದ ಗಮನಾದ ನಾದರೋ ಭವತಿ ಮಲಯ ಬಿಲ್ಲಪುರ ಅಂದ್ರೆ ಚಂದನ ತರುಕಾಷ್ಟಮ ಮಿಂದನಂ ಕುರುತೆ ಅಂತ ಹೇಳಿದ್ರೆ, ಗಂಧ ಚಂದನವನ್ನು ಮಲಯ ಮಾರ್ಗದಲ್ಲಿರುವಂತಹ ಸ್ತ್ರೀಯೊಬ್ಬಳು ಅವಳ ಒಳಗೆ ಇರ್ತಾಳಂತೆ, ಯಾವ್ದು ಉಪಯೋಗ ಮಾಡ್ಬೇಕಂತ ಗೊತ್ತಿಲ್ಲ. ಆದ್ರಿಂದ ದಯವಿಟ್ಟು ಡಿಜೆ ಅಲ್ಲಿ ನಮ್ಮ ಒಳ್ಳೆ ಒಳ್ಳೆ ಶ್ಲೋಕಗಳನ್ನ, ಒಳ್ಳೆ ಒಳ್ಳೆ ಹಾಡುಗಳನ್ನ ದಯವಿಟ್ಟು ಚಟ್ನಿ ಮಾಡಿ, ಸಜ್ಜಿಗೆ ಬಜ್ಜಿಲ್ ಮಾಡಿ, ಅದನ್ನ ಚಿಪ್ಪುರು ಚೀರ ಅಂತ ಹೇಳ್ತಾರೆ ಮಾಡಿ ಲಗಾಡಿ ತೆಗಿಬೇಡಿ. ಅದ್ರ ಮುಖೇನ ಬಾಕಿಯವರು ನಮ್ಮನ್ನು ಅವಹೇಳನ ಮಾಡಬೇಡಿ. ಮಾಧ್ಯಮದ ಬಗ್ಗೆ ಹೇಳಿದಾಗ
ನೀವು ಇತ್ತೀಚೆಗೆ ಗುರುವಾರದಲ್ಲಿ ಅಷ್ಟಮಿ ಟೈಮ್ ಅಲ್ಲಿ ಅದು ಗೋಪಾಲ ಬಾಲಕನ ಸಾಂಗ್ ಅಲ್ಲಿ ಭಾರಿ ಚಂದದಲ್ಲಿ ತೋರಿಸಿದ್ರು. ಅದು ಪಾಸಿಟಿವ್, ಯಾಕಂದ್ರೆ ಅಷ್ಟು ಚಂದ ಅದನ್ನ ಆಕ್ಟ್ ಮಾಡಿದ್ದಾರೆ ಎಲ್ಲ. ಆದರೆ ಅದೇ 2 ದಿನ ನಂತರ ಟಿಕ್ ಟಾಕ್ ಅಂತ ಹೇಳೋ ಇದ್ರಲ್ಲಿ ಬಿಯರ್ ಬಾಟ್ಲ್ ಹಿಡ್ಕೊಂಡು ಅದೇ ಹಾಡಿಗೆ ಕುಣಿದಿದ್ದಾರೆ. ಒಳ್ಳೆಯದನ್ನು ತೋರಿಸಿದಾಗ್ಲೂ ಜನ ಅದನ್ನು ನೆಗೆಟಿವ್ ಆಗಿ ತಗೊಳ್ಳೋರು ಇದ್ದಾರೆ ಅಂತ ಹೇಳುವಂತದ್ದು. ಪೂರಕ ಮಾಹಿತಿ. ಶಶಿರಾಜ್ ಕಾವೂರ್ ಅನ್ನೋರು ದೈವಾರಾಧನೆ ಯಾವುದೇ ಸಾಹಿತ್ಯಕ್ಕೆ, ನಾಗಾರಾಧನೆ ವಾಲಗಕ್ಕೆ ಸಾಹಿತ್ಯ ಇಲ್ಲ, ಸಂಗೀತ ಮಾತ್ರ. ಶಶಿರಾಜ್ ಕಾವೂರ್ ಅವರು ಪಾಪ ವಾಪುರ್ಲಿಯ ಅಂತ ಹಾಡು ಬರೆದ್ರು. ಅವನನ್ನು ಹಾಡು ಬರಲೇಬಾರ್ದಾಗಿತ್ತು, ಬರೆದ್ರು. ಬರೆದಾದ್ಮೇಲೆ ಏನಾಯ್ತು, ಎಲ್ಲ ಡಿಜೆಗಳಲ್ಲಿ ನಾನೊಮ್ಮೆ ಅವ್ರ ಹತ್ರ ಹೇಳಿದೆ, ಶಶಿರಾಜ್ ಅವ್ರ ಹತ್ರ ಹೇಳಿದೆ, ಅಂದು ಕತ್ತಲ್ತಾರೆ ಹಿಂಗೆ ಭಾರಿ ಬೇನೆ ಆಯ್ತಂಡ ಇಟ್ಟು ಹೇಳಿದ್ರು. ಕೊನೆಯದಾಗಿ ಚಂದ್ರಮೌಳಿ ಅವರು ಕೊನೆಯದಾಗಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಹೇಳ್ಬೇಕಾದ್ರೆ ಒಂದು ಒಳ್ಳೆ ಜಾಗೃತಿ ಕಾರ್ಯಕ್ರಮ, ಈ ರೀತಿ ಒಂದು ಫೀಲಿಂಗ್ ಬಂತು. ಇದು ನೋಡಿದವರು ಸಹ ಪ್ರತ್ಯಕ್ಷ ಕೃತಿಯಲ್ಲಿ ಅವರು ಪ್ರತಿಯೊಬ್ರು ಪ್ರಯತ್ನ ಮಾಡಿದ್ರೆ ಇನ್ನೂ ಸಫಲ ಆಗ್ತೇವೆ. ನಾವು ಇದನ್ನು ನೋಡಿದಾಗ ಆಗೊಂದು ಪ್ರಶ್ನೆ ಬಂತು, ನಾವು ಇದನ್ನು ನೋಡಿದಾಗ ಅವ್ರಿಗೆಷ್ಟು ಪಾಪ ತಗುಲ್ತದೆ, ಅದನ್ನು ನೋಡಿ ಸುಮ್ಮನಿದ್ದಕ್ಕೂ ಅಷ್ಟೇ ಪಾಪ ತಗುಲ್ತದೆ. ಇದು ಆ ನಮ್ಮ ಕರ್ತವ್ಯವನ್ನು ಇವತ್ತು ನಾವು ಮಾಡ್ಬೇಕಾಗಿದೆ. ನಾವೇನು ಹೋಗಿ ದೊಡ್ಡ ಅಲ್ಲಿ ಹೊಡೆದಾಟ ಮಾಡ್ಬೇಕಂತಿಲ್ಲ. ಉದಾಹರಣೆ ಸಂಘಟಕರಿಗೆ ಒಂದು ಫೋನ್ ಮಾಡಿ ಹೇಳಿ, ಸರ್ ಈ ರೀತಿ ಧರ್ಮದ ಹಾನಿ ಆಗ್ತಿದೆ, ದಯವಿಟ್ಟು ನಿಲ್ಲಿಸಿ. ಅಣ್ಣ ಮಾಡ್ತಾರೆ, 100 ಜನ ಮಾಡಿದಾಗ ಅದ್ರ ಪರಿಣಾಮ ಆಗಿ ಆಗ್ತದೆ. ಅಥವಾ ಯಾವುದೋ ಚಲನಚಿತ್ರ ಬರ್ತಾ ಉಂಟು, ಆ ಸಂದರ್ಭದಲ್ಲಾದಾಗ ನಾವು ಪ್ರೊಡ್ಯೂಸರ್ ಫೋನ್ ಮಾಡ್ಬೋದು ಅಥವಾ ಇಮೇಲ್ ಮಾಡ್ಬೋದು. ಹೀಗೆ ನಾವು ಜಾಗೃತಾಗಿ ಪ್ರಯತ್ನ ಮಾಡಿದ್ದೆ ಆದ್ರೆ ಖಂಡಿತ, ಅಥವಾ ಇಂಥ ಚಲನಚಿತ್ರಗಳನ್ನ ಬಹಿಷ್ಕಾರ ಹಾಕಿದ್ದೆ ಆದ್ರೆ, ಅಥವಾ ಇಂಥ ಸಂಘಟಕರಿಗೆ ಯಾರು ಪ್ರೋತ್ಸಾಹವನ್ನು ಕೊಡಬಾರ್ದು. ಉದಾಹರಣೆ ಡೊನೇಷನ್ ಆಗ್ಲಿ, ಈ ರೀತಿ ನಾವು ನಮ್ಮದೇ ಸ್ತರದಲ್ಲಿ ಪ್ರಯತ್ನ ಮಾಡಿದ್ರೆ ಖಂಡಿತ ಇದಕ್ಕೆ ಬ್ರೇಕ್ ಅನ್ನ ಹಾಕ್ಬೋದು. ಮತ್ತೆ ನಮ್ಮ ಕರ್ತವ್ಯವನ್ನ ಮಾಡಿದಾಗ ಆಗ್ತದೆ. ಅದೇ ಜೊತೆಗೆ ಕಾನೂನು ಕೂಡ ಅವರ ಕರ್ತವ್ಯವನ್ನ ಸರಿಯಾಗಿ ಮಾಡ್ಬೇಕಾಗ್ತದೆ. ಈಗ ಉದಾಹರಣೆ ಈ ಸಂದರ್ಭದಲ್ಲಿ ಪೊಲೀಸರು, ಶಾಸನ ಅಥವಾ ಪೊಲೀಸ್ ವ್ಯವಸ್ಥೆ ಇಂತಹ ಸಮಾಜಕ್ಕೆ ಹಾನಿ ಮಾಡುವಂತ ಯಾವುದೇ ಸಂದರ್ಭ ಇರ್ಬೋದು, ಕುಡ್ದು ಮಹಿಳೆಯರಿಗೆ ಅಸಭ್ಯ ವರ್ತನೆ ಮಾಡುವಂಥದ್ದಿರ್ಬೋದು, ಅಥವಾ ಸಮಾಜಕ್ಕೆ ಇದರಿಂದ ಸುವ್ಯವಸ್ಥೆಗೆ ಹಾನಿ ಆಗ್ತಿದ್ರೆ ತಕ್ಷಣ ಅದ್ರ ಮೇಲೆ ಕ್ರಮ. ಓಕೆ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದು ಎಲ್ಲೋ ಒಂದ್ ಕಡೆ ನಮ್ಮ ತುಳುನಾಡಿನ ಸಂಸ್ಕೃತಿ ಅನ್ನುವಂಥದ್ದು ವಿಕೃತಿ ಮೆರಿತಾ ಇದ್ದಾರೆ ಯುವ ಜನರು ಅನ್ನುವಂಥದ್ದು. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಯುವ ಜನತೆ ಅನ್ನುವಂಥದ್ದು ಪ್ರಶ್ನೆ ಮಾಡಬೇಕಾಗಿರುವಂತಹ ಸಂಗತಿ. ಇನ್ನು ಮುಂದಕ್ಕೆ ಬರ್ತಾ ನಾವು ನೋಡ್ತಾ ಇರುವಂತಹ ವಿಡಿಯೋ, ಎಲ್ಲೊಂದ್ ಕಡೆ ಗಣೇಶೋತ್ಸವ ಸಂದರ್ಭದಲ್ಲಿ ಯಾವ ರೀತಿ ನಾಗಾರಾಧನೆ ಅಪಹಾಸ್ಯ ಮಾಡಿದ್ರು ಅನ್ನುವಂಥದ್ದು, ವಿಕೃತಿ ಮೆರೆದ್ರು ಅನ್ನುವಂಥದ್ದು ತಾವು ನೋಡ್ತಾ ಇದ್ದೀರಾ. ಇನ್ನು ಮುಂದಕ್ಕೆ ದಸರಾ, ನವರಾತ್ರಿಯ ಮಹೋತ್ಸವಗಳು, ಮೆರವಣಿಗೆಗಳು, ಶೋಭಾಯಾತ್ರೆಗಳು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಮುಂದೆ ಇಂತಹ ಒಂದು ಕೆಟ್ಟ ಘಟನೆ, ಇಂತಹ ಒಂದು ಅಸಹ್ಯ, ಅಪಹಾಸ್ಯ, ವ್ಯಂಗ್ಯವಾಗಿರುವಂತಹ ಮರುಕಳಿಸದೆ ಇರಲಿ ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಅಂಡ್ ಅನೇಕ ಜನರು ಕರೆ ಮಾಡ್ತಾ ಇದ್ರು, ಅಂಡ್ ಆಯ್ದ ಕರೆಗಳು ಮಾತ್ರ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ಅಂಡ್ ವ್ಯಕ್ತಿಗಳು ಮಾತಾಡಬೇಕು, ವಿಷಯಾಂತರ ಆಗ್ಬಾರ್ದು, ಎಲ್ಲೋ ಒಂದ್ ಕಡೆ ವೇದಿಕೆ ಆಗ್ಬೇಕು. ಇನ್ನು ಮುಂದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಅಂಡ್ ಎಲ್ಲೋ ಒಂದ್ ಕಡೆ ಧರ್ಮ ಅನ್ನುವಂಥದ್ದು ಹಾನಿ ಆಗ್ಬಾರ್ದು. ಅದಕ್ಕೆ ಯಾವತ್ತೂ ಕೂಡ ಧರ್ಮ ಅನ್ನುವಂಥದ್ದು ಶ್ರೇಷ್ಠತೆಯ ಸ್ಥಾನಮಾನ ಇದೆ, ಉಳಿಸಿಕೊಳ್ಳುವಲ್ಲಿ ಆ ಒಂದು ಧರ್ಮದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗುತ್ತೆ. ಅಂಡ್ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಚಂದ್ರಮೌಳಿ ಅವರು, ಹಿಂದೂ ಜನಜಾಗೃತಿ ಸಮಿತಿ ಸಮನ್ವಯಕರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ಹರ್ಷಿತ್ ಬಳ್ಳಾಲ್ ಅವರು, ಯುವ ಪತ್ರಕರ್ತರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ದಯಾನಂದ್ ಕತ್ತಲ್ ಸರ್ ಅವರು, ತುಳು ಜನಪದ ವಿದ್ವಾಂಸರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಅನಾದಿ ಕಾಲದಿಂದಲೂ ಬಂದಂತಹ ನಮ್ಮ ತುಳುನಾಡಿನ ಸಂಸ್ಕೃತಿಯ ನಾಗಾರಾಧನೆ ಯಾವ ರೀತಿ ಡಿಜೆ ಅನ್ನುವಂತಹ ಒಂದು ರಾಕ್ಷಸನ ಮುಂದೆ ಅಪಹಾಸ್ಯಕ್ಕೀಡಾಗ್ತಾ ಇದೆ, ವ್ಯಂಗ್ಯವಾಗಿ ಚಿತ್ರಣವಾಗ್ತಾ ಇದೆ ಅನ್ನುವಂಥದ್ದು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ನಮ್ಮ ಮನೆಯನ್ನು, ನಮ್ಮ ಮನೆಯ ಸಂಸ್ಕೃತಿಯನ್ನು ನಾವು ಹಾಳು ಮಾಡ್ತಾ ಇದ್ರೆ ಏನಿದೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಅಲ್ವಾ. ಸ್ವಲ್ಪ ಬದಲಾಗಬೇಕು ಯುವ ಜನತೆ, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚಾರ ವಿಚಾರಗಳನ್ನು ನಾವು ಗೌರವಿಸಬೇಕು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲಾ 24/7. ರಾಜಕೀಯ ಬೆಳವಣಿಗೆ ಎಲ್ಲವನ್ನು ಕೂಡ ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ.